ಅಧ್ಯಾಯ 3 ಕರ್ಮಯೋಗ. ಎಸ್, ಕರ್ಮ ಯೋಗ. ಈಗ ಹೆಚ್ಚಿನವರು ನೋಡಿ, ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಪುಸ್ತಕ ವಿತರಣೆಗೆ ಹೋಗ್ತೇನೆ. ಪುಸ್ತಕ ವಿತರಣೆ ಆ್ಯಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಪುಸ್ತಕ ವಿತರಣೆ ಮಾಡೋದ್ರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ವಾನ್ಸ್ ಆಗ್ತೇವೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಜನರು ನಮಗೆ ಸಿಗ್ತಾರೆ, ಮತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಭಗವದ್ಗೀತೆ ಬಗ್ಗೆ. ಆ ರೀತಿ ಅದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಬುಕ್ ಡಿಸ್ಟ್ರಿಬ್ಯೂಷನ್ ತುಂಬ ಮುಖ್ಯ. ಈಗ ಹೆಚ್ಚಿನವ್ರು ಹೇಳುವಂಥದ್ದು ಅಂತಂದರೆ, ನೀವು ವ್ಯಾಪಾರ ಮಾಡ್ತೀರಿ. ಅಲ್ಲ ಸರ್, ನಾವೆಂತಂದ್ರೆ ನೋಡಿ, ನಮ್ಮ ಕಾಸ್ಟ್ ಪ್ರೈಸೇ ತುಂಬ ಜಾಸ್ತಿ ಉಂಟು ಭಗವದ್ಗೀತೆ. ಯಾಕೆಂದರೆ ನಾವು ಪ್ರಿಂಟಿಂಗ್ ಎಲ್ಲ ತುಂಬ ಹೈ ರೆಸೊಲ್ಯೂಷನ್ ಮಾಡುವಂಥದ್ದು. ಇದರ 400 ಕಾಸ್ಟ್ ಉಂಟು. ನಾವೀಗ ಆನ್ಲೈನಲ್ಲಿ ಮಾರುವುದು 300. ಬುಕ್ ಡಿಸ್ಟ್ರಿಬ್ಯೂಷನಲ್ಲಿ ಯಾಕೆಂದರೆ 50 ರೂಪೀಸ್ ನಮ್ಮದು ಪೋಸ್ಟ್ ಚಾರ್ಜ್ ಉಂಟು. ನಾವು ಮಾರುವಂಥದ್ದು ಇಲ್ಲಿ ಡೈರೆಕ್ಟ್ ಮಾರುವಂಥ 250ಗೆ. ನಾವು ಲಾಭಕ್ಕೆ ಮಾರುವುದಲ್ಲ. ಆದರೆ ಪ್ರಭುಪಾದ ಹೇಳಿದ್ದಾರೆ, ಈ ಪುಸ್ತಕ ವಿತರಣೆ ಮಾಡು, ನಿಮಗೆ ನಾನು ವಿಶೇಷ ಕೃಪೆ ಕೊಡ್ತೇನೆ. ನಮಗೆ ಪ್ರಭುಪಾದ ವಿಶೇಷ ಕೃಪೆ ಬೇಕು. ಅವ್ರು ಹೇಳ್ತಾರೆ, ಯಾರು ಪುಸ್ತಕ ವಿತರಣೆ ಮಾಡ್ತಾರೆ ನನ್ನದು ವಿಶೇಷ ಕೃಪೆ ಉಂಟು, ಮತ್ತೆ ನಾನು ಅವರಿಗೆ ಆ ಗೋಲೋಕಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಅನುಕೂಲ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ನಮಗೆ ಬೇಕು, ಅದಕ್ಕೋಸ್ಕರ ನಾವು ಮಾಡುವಂಥ. ಹಾಗೆ ನಾನು ಪುಸ್ತಕ ವಿತರಣೆ ಮಾಡುವಾಗ ಹೆಚ್ಚಿನವ್ರು ಹೇಳುವಂಥದ್ದು, ಈ ಪುಸ್ತಕ ಕೊಡುವಾಗ ಆಗ ನಾನು ಸ್ವಲ್ಪ ಹೇಳ್ತೇನೆ ಅವರಿಗೆ, ಇದ್ರ ಭಗವದ್ಗೀತೆ ಅಂತ ಉಂಟು. ಹೇಳುವಾಗ ಕೃಷ್ಣ ಹೇಳಿದ್ದಾನೆ ಕರ್ಮ ಮಾಡಬೇಕು. ಸರ್, ಕೃಷ್ಣ ಹೇಳಿದ್ದು ಕರ್ಮ ಯೋಗ ಅಲ್ಲ, ಯೋಗ. ಕೃಷ್ಣ ಹೇಳಿದಾನೆ ಕರ್ಮ ಮಾಡೋ ಕೆಲಸ ಮಾಡಬೇಕು ಅಷ್ಟೇ. ಕೃಷ್ಣ ಹೇಳಿದ ಅಷ್ಟೇ. ಜನರೆಲ್ಲ ಅಪಾರ್ಥ ಅದರ ಅರ್ಥ ತಗೊಂಡಿದ್ದಾರೆ. ಅರ್ಥವೇ ಸರಿಯಿಲ್ಲ. ಕೃಷ್ಣ ಹೇಳಿದಂಥದ್ದು ಕರ್ಮ ಯೋಗ. ಯೋಗ ಅಂದ್ರೆ ಆ್ಯಡ್, ಯಾರನ್ನು ಆ್ಯಡ್ ಮಾಡುವಂಥದ್ದು? ಕೃಷ್ಣನನ್ನು ಆ್ಯಡ್ ಮಾಡುವಂಥದ್ದು. ಆದ್ರೆ ಜನರು ಕೃಷ್ಣನ ಆ್ಯಡ್ ಮಾಡ್ತಾ ಇಲ್ಲ, ಕರ್ಮ ಮಾಡ್ತಾರೆ ಎಲ್ಲರೂ. ಎಸ್, ಕೃಷ್ಣ ಹೇಳಿದಾನೆ ಕರ್ಮ. ಇಲ್ಲ ಸರ್, ಕರ್ಮ ಯೋಗ. ಇದಕ್ಕೆ ನೋಡಿ, ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಸ್, ಈಗ ಜನರು ಹೆಚ್ಚಿನವರು ಕರ್ಮ ಮಾಡ್ತಾರೆ. ಕರ್ಮ ಮಾಡಿ ಹೇಗೆಂದರೆ ಹಣ ಸಂಗ್ರಹಣೆ ಆಗ್ತದೆ, ಮತ್ತು ಇಮಿಡಿಯೇಟ್ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗ್ತದೆ. ಅಂದರೆ ಈಗ ಒಂದು 2 BHK ಫ್ಲ್ಯಾಟಲ್ಲಿ ಇದ್ದರೆ ಮತ್ತು ಅವರಿಗೆ ಆಗ್ತದೆ ಇನ್ಕಮ್ ಜಾಸ್ತಿ ಬರುವಾಗ ನಾವು 3 BHK ಫ್ಲ್ಯಾಟಿಗೆ ಹೋಗುವ, ಇಲ್ಲದ ಒಂದು ಲೊಕ್ಯಾಲಿಟಿಯಲ್ಲಿ ಇದ್ದರೆ ಒಳ್ಳೆ ಲೊಕ್ಯಾಲಿಟಿಗೆ ಹೋಗುವ, ಮತ್ತು ಕಾರ್ ಒಂದು ಮೀಡಿಯಂ ಸೈಜ್ ಕಾರ್ ಇದ್ದರೆ ಹೈ ಸ್ಟ್ಯಾಂಡರ್ಡ್ ಕಾರಿಗೆ ಹೋಗುವ. ಈ ರೀತಿ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ತಾರೆ ಹಣ ಆದ ಕೂಡಲೇ. ಇದಕ್ಕೆ ಕರ್ಮ ಅಂತ ಹೇಳುವಂಥದ್ದು. ಅದು ಯೋಗ ಅಲ್ಲ, ಅದು ಜನರು ಅಂತ ಹೇಳುವಂಥದ್ದು. ಅದು ಕೃಷ್ಣ ಹೇಳುವುದು ಅದು ಇಲ್ಲ ಸರ್, ಅದು ನಮ್ಮ ಹಿಂದೆ ಸುಖ. ಕರ್ಮಯೋಗ ಅಂದ್ರೆ ನೀವು ಆ ಗಳಿಸಿದಂಥ ಹಣದಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಕೃಷ್ಣನಿಗೆ ಕೊಡ್ತೀರಿ, ಇಲ್ಲದಿದ್ರೆ ಕೃಷ್ಣನಿಗೆ ಎಷ್ಟು ಸೇವೆ ನೀವು ಮಾಡ್ತಾ ಇದ್ದೀರಿ, ಇದು ಕರ್ಮಯೋಗ. ಆದರೆ ನಾವು ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಅಮೆರಿಕದಲ್ಲಿ ಪ್ರಭುಪಾದ ತುಂಬ ಪ್ರಸಿದ್ಧಿಯಾಗಿದ್ದರು, ಒಂದು 108 ದೇವಸ್ಥಾನ ಮಾಡಿ. ಹಾಗೆ ಇದು ಜನರಲ್ ಆಗಿ ಈಗ ಯಾರಾದರೂ ಒಬ್ರು ತುಂಬ ಪ್ರಸಿದ್ಧಿ ಆದರೆ ಎಲ್ಲರೂ ಬರ್ತಾರೆ ಅಲ್ಲಿ ಅವರ ಹತ್ರ. ಅದೇ ರೀತಿ ಪ್ರಭುಪಾದ ಬಳಿಗೆ ಬಂದು ಸ್ವಾಮೀಜಿ, ನಾವೊಂದು 100 ಸ್ಟೋರಿ ಬಿಲ್ಡಿಂಗ್ ಮಾಡಿದ್ದೇವೆ 70s, ಅದಕ್ಕೆ ನೀವು ಇನಾಗ್ರೇಷನ್ಗೆ ಬನ್ನಿ ಅಂತ ಹೇಳಿದ್ರು. ವಿ ಹ್ಯಾವ್ ಡನ್, ನಾವು ಅಚೀವ್ ಮಾಡಿದ್ದೇವೆ ಅಂತ. ಅದಕ್ಕೆ ಪ್ರಭುಪಾದ ಹೇಳಿದರು, ನೀವೆಂತ ಅಚೀವ್ ಮಾಡಿದ್ದೀರಿ? ಅಲ್ಲ, ನಾವು 100 ಸ್ಟೋರೀಸ್ ಬಿಲ್ಡಿಂಗ್ ಮಾಡಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಈ ಹೊಯ್ಗೆ ನೀವು ಸೃಷ್ಟಿ ಮಾಡಿದ್ದೀರಾ? ಇಲ್ಲ. ಈ ಕಬ್ಬಿಣ ನೀವು ಸೃಷ್ಟಿ ಮಾಡಿದ್ದೀರಾ? ಇಲ್ಲ. ಈ ಕಲ್ಲು ನೀವು ಸೃಷ್ಟಿ ಮಾಡಿದ್ದೀರಾ? ಇಲ್ಲ. ಈ ಸಿಮೆಂಟ್ ನೀವು ಸೃಷ್ಟಿ ಮಾಡಿದ್ದೀರಾ? ಇಲ್ಲ. ಎಲ್ಲವೂ ಕೃಷ್ಣನ ಆಸ್ತಿ ಸಂಪತ್ತು, ರಾ ಮೆಟೀರಿಯಲ್ಸ್. ನೀವು ಕೃಷ್ಣನ ಈ ಸಂಪತ್ತನ್ನು ಯೂಸ್ ಮಾಡಿ ಈಗ ನೀವು ಮಾಡಿದ್ರಿ ಅಂತ ಜಂಬ ಕೊಚ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ನೀವು ಕೃಷ್ಣನ್ಗೆ ಅಲ್ಲಿ ಕ್ರೆಡಿಟ್ ಕೊಡಿ. ಈಗ ಎಂತಂದ್ರೆ ಹೆಚ್ಚಿನವರು ಜನರಲ್ ಆಗಿ ಈಗ ಮನೆಯಲ್ಲಿ ಒಂದು ಸೋಫಾ ಇರ್ತದೆ, ಆದರೆ ಇನ್ನೊಬ್ರು ಯಾರಾದ್ರು ಹೇಳಿದ್ರೆ ಒಂದು ಸೋಫಾ ಬಂದಿದೆ ಅದಕ್ಕೆ 2 ಲಕ್ಷ ರೂಪಾಯಿ, ಆದರೆ ಆ ಸೋಫಾದಲ್ಲಿ ಮಲಗಿದ್ರೆ
ಬೆನ್ನು ನೋವು ಏನು ಇಲ್ಲ, ಕುತ್ತಿಗೆ ನೋವು ಮತ್ತೆ ಆರಾಮ್ಸೆ ಕಾಲಿಗೆಲ್ಲ ತುಂಬಾ ರಿಲೀಫ್ ಸಿಗ್ತದೆ ಅಂತ ಹೇಳ್ತಾರೆ. ಇಂಥದ್ದುಂಟು ಬಂದಿದೆ ಮಾರ್ಕೆಟ್ ಅಲ್ಲಿ. ಹಾಗೆಂತ ಹೇಳ್ತಾರೆ, ಎಸ್ ಅವರಿಗೆ ಬೇಕು. ಯಾಕಂದ್ರೆ ಜನರಿಗೆಲ್ಲ ಈ ಎಂತ ಹೇಳುದು ಬೆನ್ನು ನೋವು ಎಲ್ಲ ಸಾಧಾರಣ ಹೆಚ್ಚಿನವರಿಗೆ ಇರ್ತದೆ. ಅಂದ್ರೆ ಕುತ್ತಿಗೆ ನೋವು, ಕೈ ನೋವು, ಹಾಗೆ ರಿಲ್ಯಾಕ್ಸ್ಗೆ ಅವರಾಗಿ ಪರ್ಚೇಸ್ ಮಾಡ್ತಾರೆ. ಅದೇ ಮನೆಯಲ್ಲಿ ಅವರ ದೇವರ ಮಂಟಪದಲ್ಲಿ ಕೃಷ್ಣನಿಗೆ ಒಂದು ಬಟ್ಟೆ ಆಗಲಿ ಮಂಟಪ ಆಗಲಿ ಅದನ್ನು ಚೇಂಜ್ ಮಾಡೋದಿಲ್ಲ. ಆದ್ರೆ ಅವರಿಗೋಸ್ಕರ ಒಂದು 2 ಲಕ್ಷದ ಇದನ್ನು ತೆಗಿತಾರೆ, ಕೃಷ್ಣನಿಗೋಸ್ಕರ ಒಂದು 10,000 ಸ್ಪೆಂಡ್ ಮಾಡೋದಿಲ್ಲ. ಇದು ಜನರಲ್ಲಿ ಹೆಚ್ಚಿನವರು ಇರುವಂತದ್ದು. ಹಾಗೆ ಪ್ರಭುಪಾದ ಹೇಳ್ತಾರೆ ಈ ರೀತಿ ಮಾಡಬಾರ್ದು. ನಾವು ಹೇಗೆ ಅಂದ್ರೆ ನೋಡಿ, ನಾವು ಈಗ ದೇವಸ್ಥಾನದಲ್ಲಿ ಈಗ ನಾವು ದೇವರಿಗೆ, ಯಾಕೆ ಇದು ಸ್ಟಾರ್ಟ್ ಮಾಡಿ ಮತ್ತೆ ಮಾಡ್ತೇನೆ. ಈಗ ಆಪಲ್ ತರಲಿಕ್ಕೆ ಹೋಗ್ತೇವೆ, ಪ್ರಭುಪಾದ ಯಾವಾಗಲೂ ಹೇಳ್ತಾರೆ ಆಪಲ್ ಅಲ್ಲಿ ವೆರೈಟೀಸ್ ಉಂಟು. ಅಂದ್ರೆ 100 ರುಪೀಸ್ ಸ್ಟಾರ್ಟ್ ಆಗ್ತದೆ, 200, 300, 400, 500 ಫಸ್ಟ್ ಕ್ಲಾಸ್ ಆಪಲ್ ಸಿಗ್ತದೆ ಕೆಜಿಗೆ. ಪ್ರಭುಪಾದ ಹೇಳ್ತಾರೆ ಯಾವಾಗಲೂ ಕೃಷ್ಣನಿಗೆ ತರುವಾಗ ಆ 500 ತಾ ಫಸ್ಟ್ ಕ್ಲಾಸ್ ತಾ. ಆದ್ರೆ ಜನರು ಹಾಗೆಲ್ಲ, ಅವರಿಗೆ ಫಸ್ಟ್ ಕ್ಲಾಸ್, ಕೃಷ್ಣನಿಗೆ ಕೊಡುವಾಗ ಅದು ಲೋವೆಸ್ಟ್. ಈ ರೀತಿ ಆಗ್ಬಾರ್ದು. ಕೃಷ್ಣನಿಗೆ ಒಂದು ಮನೆಯಲ್ಲಿ ಕೂರಿಸ್ತಾರೆ ಮಂಟಪದಲ್ಲಿ, ಆದ್ರೆ ಅವನಿಗೆ 2 ಲಕ್ಷದ ಸೋಫಾ. ಇದು ಮಾಡಬಾರ್ದು, ಇದು ಪಾರ್ಶಾಲಿಟಿ. ಯಾವಾಗಲೂ ಕೃಷ್ಣನಿಗೆ ಕೊಡುವ ಪ್ರಭುಪಾದ ನೋಡಿ, ಯಾವಾಗಲೂ ಈಗ ನಮ್ಮ ದೇವಸ್ಥಾನದಲ್ಲಿ ದೇವರಿಗೆ ನಾವು ಬಟ್ಟೆ ತರ್ತೇವೆ ರಾಧಾ ಗೋವಿಂದಿಗೆ. ಆ ಬಟ್ಟೆಗೆ ಜನರಲ್ ಆಗಿ ಮೋರ್ ದೆನ್ 10,000. ನಮ್ದು ಬಟ್ಟೆ ಈ ಧೋತಿ ಆಗ್ಲಿ ಕುರ್ತಾ ಆಗ್ಲಿ ಇದು 500 ರೂಪಾಯಿ ಒಳಗೆ. ಆದ್ರೆ ಪ್ರಭುಪಾದ ಅಂತ ಹೇಳುದಂದ್ರೆ, ಯಾವಾಗ ನೀನು ಕೃಷ್ಣನನ್ನು ಅಲಂಕರಿಸ್ತೀಯ ಆಗ ನೀವು ಚಂದ ಕಾಣ್ತೀಯ. ಆದ್ರೆ ನಾವು ಹಾಗೆ ಮಾಡುದಲ್ಲ, ನಾವು ಅಲಂಕಾರ ಮಾಡುವಂಥದ್ದು, ಕೃಷ್ಣನಿಗೆ ಚಂದ ಅಲಂಕಾರ ಇಲ್ಲ. ಆದ್ರೆ ಕರ್ಮಯೋಗ ಅಂದ್ರೆ ನಾವು ಕೃಷ್ಣನಲ್ಲಿ ಫೋಕಸ್ ಕೆಲಸ ಮಾಡುವಾಗ. ಆದ್ರೆ ಇದು ಇಲ್ಲ, ಇದು ಮರ್ತೋಗಿದೆ. ಹಾಗೆ ಪ್ರಭುಪಾದ ಹೇಳ್ತಾರೆ ಜನರಿಗೆ ಕರ್ಮಯೋಗದ ಡೆಫಿನೇಷನ್ ಗೊತ್ತಿಲ್ಲ, ಒಟ್ಟು ಕೃಷ್ಣ ಹೇಳಿದಾನೆ ಕರ್ಮ ಮಾಡ್ಲಿಕ್ಕೆ ಕರ್ಮ ಮಾಡ್ತಾ ಇದ್ದೇವೆ. ಈ ರೀತಿ ಆಗಬಾರ್ದು. ಕರ್ಮಯೋಗ ಅಂದ್ರೆ ಎಸ್ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂಥದ್ದು, ಇದು ಆಗ್ಬೇಕು. ಎಸ್, ಈಗ ನಾವು ಬರುವ ಅಧ್ಯಾಯಕ್ಕೆ. ಎಸ್, ಈಗ ಅರ್ಜುನನ ಪ್ರಶ್ನೆ. ಏಕಂ ವಾದಂ ಅಂದ್ರೆ ಅವ ಈಗ ಹೇಳ್ತಾನೆ, ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ, ನಾನು ಹೋಗ್ತೇನೆ, ಕಾಡಿಗೆ ಹೋಗ್ತೇನೆ, ಕಾಡಿಗೆ ಹೋಗಿ ಧ್ಯಾನ ಮಾಡ್ತೇನೆ. ಈಗ ಅರ್ಜುನ ಕೇಳುವಂಥದ್ದು, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕಾ ನಿನ್ನ ಬಗ್ಗೆ, ಇಲ್ಲದ್ರೆ ನಾನು ಭಕ್ತಿಯಲ್ಲಿ ಇಲ್ಲಿ ನಿನ್ನ ಆಜ್ಞೆ ಪ್ರಕಾರ ಕರ್ಮ ಇದು ಮಾಡ್ಬೇಕಾ, ಯಾವುದು ಯುದ್ಧ ಮಾಡ್ಬೇಕಾ, ನಿನ್ನ ಸ್ಮರಣೆ ಇಟ್ಟು ಯುದ್ಧ ಮಾಡ್ಬೇಕಂತ. ಈ ಎರಡರಲ್ಲಿ ಒಂದು ಹೇಳುವಂತ. ನಾನು ಕಾಡಿಗೆ ಹೋಗಿ ನಿನ್ನಲ್ಲಿ ಧ್ಯಾನ ಮಾಡ್ಬೇಕಾ, ಇಲ್ಲ ಇಲ್ಲಿ ನಾನು ಯುದ್ಧ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಯುದ್ಧ ಮಾಡ್ಬೇಕು, ಕೆಲಸ ಮಾಡ್ಬೇಕಾ. ಎರಡರಲ್ಲಿ ಯಾವುದು ನನ್ಗೆ ಒಳ್ಳೇದು ಅದನ್ನು ಹೇಳುವಂತ ಇಲ್ಲಿ ಹೇಳ್ತಾ ಇದ್ದೇನೆ. ಏಕಂ ವಾ. ಎಸ್ ಎಸ್, ನೋಡಿ ಇಲ್ಲಿ ನಾವು ಭರತ್ ಮಹಾರಾಜ್ ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಫಸ್ಟಿಗೆ ಅವರ ಬಗ್ಗೆ ಹೇಳುವ ಮುಂಚೆ ಅವರನ್ನು ಕಮೆಂಟ್ ಮಾಡುವ ಪ್ರಭುಪಾದ ಹೇಳಿದ್ದಾರೆ, ನಮಗೆ ಚೂರು ಕೂಡ ರೈಟ್ ಇಲ್ಲ. ಆದರೆ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇವೆ, ಆದರೆ ಅವರನ್ನು ನಿಂದಿಸುವ ರೈಟ್ ಇಲ್ಲ. ಯಾಕೆಂದ್ರೆ ಅವರು ಭಾವ ಸ್ಟೇಜಲ್ಲಿ ಇದ್ದಾರೆ. ಈಗ ನೋಡಿ, ನಿಮಗೆ ಫಸ್ಟಿಗೆ ಆ ಭಾವ ಸ್ಟೇಜ್ ಬರುವ ಮುಂಚೆ ನಾನು ಹೇಳ್ತೇನೆ, ಭಕ್ತಿಯಲ್ಲಿ 9 ಸ್ಟೇಜ್ ಉಂಟು. ಫಸ್ಟಿಗೆ ಶ್ರದ್ಧಾ, ನೀವೆಲ್ಲ ಶ್ರದ್ಧಾ ಇಟ್ಕೊಂಡು ಬಂದಿದ್ದೀರಿ, ಅಂದ್ರೆ ನಂಬಿಕೆ ಇಟ್ಕೊಂಡು ಶ್ರದ್ಧಾ, ಸಾಧು ಸಂಘ, ಭಕ್ತರ ಸಂಘ ನೀವು ಮಾಡ್ತಾ ಇದ್ದೀರಿ. ಭಜನ ಕ್ರಿಯೆ ಅಂದ್ರೆ ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಇದು ಭಜನ ಕ್ರಿಯೆ. ಮತ್ತೆ ಮೂರನೇದು ಅನರ್ಥ ನಿವೃತ್ತಿ ಅಂದ್ರೆ ನಮ್ಮ ಒಳಗೆ ಕಾಮ, ಕ್ರೋಧ, ಮದ, ಮತ್ಸರ್ಯ, ಲೋಭ ಇದೆಲ್ಲ ಅಂಟಿಕೊಂಡಿದೆ, ಎಷ್ಟೋ ಜನ್ಮದು ಅಂಟಿಕೊಂಡಿದೆ, ಅದು ಸುಲಭದಲ್ಲಿ ಹೋಗುದಿಲ್ಲ. ಈ ಭಜನಾ ಕ್ರಿಯೆಯಿಂದ ಹೋಗ್ತದೆ. ಅನರ್ಥ ನಿವೃತ್ತಿ. ನಿಷ್ಠ ಅಂದ್ರೆ ಎಸ್ ನಾನು ಹೀಗೆ ಮಾಡ್ತೇನೆ, ಈ ಜನ್ಮದಲ್ಲಿ ನಾನು ಕೃಷ್ಣನ ಮುಖತಃ ಭೇಟಿ ಮಾಡ್ತೇನೆ, ಅದಕ್ಕೆ ಹೇಳುವಂಥದ್ದು ನಿಷ್ಠ. ಮತ್ತೆ ರುಚಿ ಅಂದ್ರೆ ನಮಗೆ ಟೇಸ್ಟ್ ಬರ್ತದೆ. ಹೀಗೆ ಅಂತಂದ್ರೆ ಮೊನ್ನೆ ನಾನು ಹೇಳಿದ್ರು, ಪ್ರಭುಜಿ ನೀವು ಈ ಬೆಳಿಗ್ಗೆ ಬೇಗ ಹೇಳ್ತೀರಿ ಮತ್ತೆ ಜಪ ಎಲ್ಲ ಮಾಡ್ತೀರಿ, ಇದು ನಿಮ್ಗೆ ಖುಷಿ ಆಗ್ತದ? ಖುಷಿ ಆಗದೆ ನಾನು ಮಾಡ್ತೇನಾ ಅಂದ್ರೆ ಇದ್ರಲ್ಲಿ ನನಗೆ ಟೇಸ್ಟ್ ಉಂಟು.
ಈಗ ಒಬ್ಬ ಇಂದ್ರಿಯ ಸುಖ ಮಾಡುವ, ಈಗ ಕುಡಿಯೋ ಹೋಗಿ ನೀವು ಅಂದ್ರೆ ಹೇಳಿ, ನೀನು ಯಾಕೆ ಕುಡಿತಿದ್ದಿ? ಅವನಿಗೆ ಅದರಲ್ಲಿ ಟೇಸ್ಟ್ ಉಂಟು, ಕುಡಿಯುವಾಗ ನನಗೆ ಟೇಸ್ಟ್ ಉಂಟು. ಹಾಗಾಗಿ ಟೇಸ್ಟ್ ಎಲ್ಲ ನಾವು ಮಾಡೋದಿಲ್ಲ. ಹಾಗಾಗಿ ರುಚಿ, ರುಚಿ ಆದಮೇಲೆ ಆಸಕ್ತಿ. ಆಸಕ್ತಿ ಅಂದರೆ ಒಂದು ಹುಡುಗ ಹುಡುಗಿಯನ್ನು ನೋಡ್ತಾನೆ, ಮತ್ತೆ ನೆಕ್ಸ್ಟ್ ಡೇ ಕೂಡ ಹೋಗ್ತಾನೆ ಅವಳು ನೋಡ್ಬೇಕಂತ ಅವನಿಗೆ ಆಸಕ್ತಿ. ಅದೇ ರೀತಿ ಅದು ಕೃಷ್ಣನ ಮೇಲೆ ಬರಬೇಕು ಆಸಕ್ತಿ. ಮತ್ತೆ ಭಾವ. ಭಾವ ಅಂದ್ರೆ ಆಸಕ್ತಿ ಅಂದ್ರೆ ಪ್ರಿಲಿಮಿನರಿ ಲವ್, ಸ್ಟಾರ್ಟಿಂಗ್ ಸ್ಟೇಜ್. ಭಾವ ಅಂದ್ರೆ ಆಲ್ಮೋಸ್ಟ್ ಲವ್. ಆಲ್ಮೋಸ್ಟ್ ಲವ್ ಅಂದ್ರೆ ಈ 90% ಆಗಿದೆ, ಮತ್ತೆ 10% ಬಾಕಿ ಆದ್ಮೇಲೆ ಲವ್ ಆಗುವಂಥದ್ದು. ಹಾಗಾಗಿ ಭಾವ. ಕಡೆಗೆ ಪ್ರೇಮ. ಪ್ರೇಮ ಅಂದ್ರೆ ಲವ್. ಹಾಗಾಗಿ ಯಾರು ಭಾವ ಸ್ಟೇಜಿಗೆ ಬರ್ತಾರೆ ಅವ್ರು ಆಟೋಮೆಟಿಕ್ ಪ್ರೇಮ ಸ್ಟೇಜಿಗೆ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಭರತ್ ಮಹಾರಾಜ್ ಭಾವ ಸ್ಟೇಜಲ್ಲಿ ಇದ್ರು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವೀಗ ಅಂದ್ರೆ ಆ ಭಾವ ಸ್ಟೇಜಿಗೆ ಬರಲಿಲ್ಲ, ಹಾಗಾಗಿ ನಮ್ಗೆ ಅವರನ್ನು ಕಮೆಂಟ್ ಮಾಡುವ ಯಾವುದೇ ರೈಟ್ ಇಲ್ಲ ಅಂತ ಪ್ರಭುಪಾದ ಹೇಳಿದ್ದಾರೆ. ಆದ್ರೂ ಇಲ್ಲಿ ನಾವೊಂದು ಎಕ್ಸಾಂಪಲ್ ಯಾವುದನ್ನು ಕೊಟ್ಟಿದ್ದೇವೆ. ಎಸ್, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರ ಎಂದು ಕರೆಯುವರು. ಈಗ ನೋಡಿ, ಹೆಚ್ಚಿನವರು ಆಧ್ಯಾತ್ಮಿಕ ಅಂದ್ರೆ ಹೆಚ್ಚಿನವರ ಇದರೆಂತಂದ್ರೆ ಕಾವಿ ಬಟ್ಟೆ ಧರಿಸುವಂಥದ್ದು, ಗಡ್ಡ ಬಿಡುವಂಥದ್ದು, ಕಾಡಿಗೆ ಹೋಗುವಂಥದ್ದು. ಹೆಚ್ಚಿನ 99% ಜನರು ಹೀಗೆ ತಿಳಿದಿದ್ದಾರೆ. ಸರ್, ನೀವು ಹೀಗೆ ತಿಳಿದಿದ್ರೆ ಅದು ರಾಂಗ್. ಹಾಗೆ ಅಲ್ಲ. ಹಾಗೆ ಬಿಟ್ಟು ಹೋದವ ಅವನ ಮೈಂಡಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಾದರೆ ಅವ ವಿಮೂಢಾತ್ಮ, ಮಿಥ್ಯಾಚಾರಿ ಅಂತ ಅವನನ್ನು ಹೇಳ್ತಾರೆ. ಇದಕ್ಕೆ ಪ್ರಭುಪಾದ ಅಂತಂದ್ರೆ, ಪ್ರಭುಪಾದ 1955ರಿಂದ 65 ತನಕ ವೃಂದಾವನದಲ್ಲಿ ಇದ್ರು. ಮತ್ತೆ ಅವರು ಅಮೆರಿಕೆಗೆ ಹೋದದ್ದು 10 ವರ್ಷ. ಸನ್ಯಾಸ ತಗೊಂಡ ಮೇಲೆ ಅವರು ಅಲ್ಲಿ ಇದ್ರು 10 ವರ್ಷ. ಹಾಗಾಗಿ ಅವರು ವೃಂದಾವನದಲ್ಲಿ ತುಂಬಾ ಮಂದಿ ಈ ತರನ್ನು ನೋಡಿದ್ದಾರೆ. ಎಂತಂದ್ರೆ ಮನೆಯೆಲ್ಲ ಬಿಟ್ಟು ಬರುವುದು, ಕಾವಿ ಬಟ್ಟೆ ಧರಿಸುವುದು, ಗಡ್ಡೆ ಎಲ್ಲ ಬಿಟ್ಟು ಬರುವುದು, ಅಲ್ಲಿ ಬಂದು ಮದುವೆ ಆಗುವುದು. ಪ್ರಭುಪಾದ ಹೇಳ್ತಾರೆ, ಇದು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವನಿಗೆ ಇಂದ್ರಿಯದಲ್ಲಿ ನಿಗ್ರಹ ಇಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಈ ರೀತಿ ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಆ ರೀತಿ ಮಾಡಬಾರ್ದು. ಅವನಿಗೆ ಅವನ ಹೆಸರು ವಿಮೂಢಾತ್ಮ, ಮಿಥ್ಯಾಚಾರಿ. ಯಾಕೆಂದ್ರೆ ಅದಕ್ಕೆ ಹೇಳುವಂಥದ್ದು, ಈ ಹೆಚ್ಚಿನ ಸಂಸ್ಥೆಗಳು ಭಾರತದಲ್ಲಿ 1000 ಸಂಸ್ಥೆಗಳುಂಟು, ಅವರೆಲ್ಲ ಫೋಕಸ್ ಇದೆ. ಅದ್ರ ಪ್ರಭುಪಾದ ಹೇಳ್ತಾರೆ ಹಾಗೆ ಅಲ್ಲ. ಎಂತಂದ್ರೆ ಅವರು ಶೂನ್ಯ ಶೂನ್ಯ ಹೇಳುವಂಥದ್ದು, 0 0 0. ಪ್ರಭುಪಾದ ಹೇಳ್ತಾರೆ ಯಾವುದು ನಾವು ಯೋಚನೆ ಮಾಡಬಾರ್ದಂತೆ ಅವ್ರು ಹೇಳುವಂಥದ್ದು, ಮತ್ತೆ ಎಲ್ಲವನ್ನು ಬಿಡಬೇಕು. ಪ್ರಭುಪಾದ ಹೇಳ್ತಾರೆ ಯೋಚನೆಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಯೋಚನೆ ಸ್ಟಾಪ್ ಆಗುದು ಯಾವಾಗ? ನಾವು ಸಾಯುವಾಗ. ಯೋಚನೆ ಇರಲೇಬೇಕು. ನೆಗೆಟಿವ್ ಬಿಟ್ಟು ಪಾಸಿಟಿವ್ ತನ್ನಿ, ಕೃಷ್ಣ ಪ್ರಜ್ಞೆ ತನ್ನಿ. ಹಾಗಾಗಿ ಇದು ತುಂಬಾ ಸೂಕ್ತ. ಎಸ್, ಈಗ ನಾವು ಭರತ್ ಮಹಾರಾಜ್ ಬಗ್ಗೆ ತಿಳಿಯುವ. ನೋಡಿ, ಈ 5ನೇ ಸ್ಕಂದ ಭಾಗವತಮಲ್ಲಿ ಭರತ್ ಮಹಾರಾಜ್ ಬಗ್ಗೆ ಉಂಟು. ಭರತ್ ಮಹಾರಾಜ್ ಋಷಭದೇವ ಅಂದ್ರೆ ಕೃಷ್ಣನ ಇನ್ಕಾರ್ನೇಷನ್. ಹಾಗಾಗಿ ಅವನ ಮಗ. ಋಷಭದೇವನಿಗೆ 100 ಮಕ್ಕಳಿದ್ರು. ಆ 100 ಮಕ್ಕಳಲ್ಲಿ ಒಂದು ಮಗ ಭರತ್ ಮಹಾರಾಜ್. ಈ ಭಾರತ ದೇಶಕ್ಕೆ ಭರತ್ ಮಹಾರಾಜಿಂದ ಹೆಸರು ಬಂತು. ಅದಕ್ಕಿಂತ ಮುಂಚೆ ಇಲಾವೃತ ವರ್ಷ ಅಂತ ಇತ್ತು, ಮತ್ತೆ ಭಾರತ ವರ್ಷ ಅಂತ ಬಂತು. ಯಾಕೆ ಅವರಿಂದ ಹೆಸರು ಬಂತು? ಯಾಕೆಂದ್ರೆ ಈಗ ಅವರ ಬಗ್ಗೆ ಹೇಳುವ ಮುಂಚೆ ನಾನು ಸ್ವಲ್ಪ ರಾಮನ ಬಗ್ಗೆ ಹೇಳ್ತೇನೆ, ಅಯೋಧ್ಯೆ ಬಗ್ಗೆ. ರಾಮ ಕಾಡಿಗೆ ಹೋಗುವಾಗ ಅಂದ್ರೆ ದಶರಥ ಹೇಳ್ತಾನೆ, ನೀನು ಕಾಡಿಗೆ ಹೋಗ್ಬೇಕು, ಭರತನಿಗೆ ರಾಜ್ಯ ಮಾಡೋದಂತ ಹೇಳ್ತಾನೆ. ಮತ್ತೆ ಇಮಿಡಿಯೇಟ್ ರಾಮದೇವರು ಸ್ಟಾರ್ಟ್ ಮಾಡ್ತಾರೆ ಅಂತ ಪ್ರಭುಪಾದ ಹೇಳ್ತಾರೆ. ಈ ರೀತಿ ಯಾರಿಗೂ ಸಾಧ್ಯವಿಲ್ಲ ಅಂತೆ. ಈಗ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗೋದು, ಇವತ್ತು ರಾತ್ರಿ ಬಂದು ನೀನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕಾಡಿಗೆ ಹೋಗು ಅಂತ ಹೇಳಿದ್ರೆ ಅಷ್ಟು ನಮ್ಮ ಹತ್ರ ಇದು ಇರ್ಲಿಕ್ಕಿಲ್ಲ. ಇದು ಒಳ್ಳೆ ಕ್ವಾಲಿಟಿ ರಾಮಂದು. ಈ ಕ್ವಾಲಿಟಿಯಿಂದ ನಮಗೆ ಅಂದ್ರೆ ಎಷ್ಟೋ ಪಾಠ ಕಲಿಬಹುದು. ಹೇಗೆಂದ್ರೆ ಈಗ ನಾಳೆ ನಿಮ್ಮನ್ನು ಒಂದು ಜನರಲ್ ಮ್ಯಾನೇಜರ್ ಬ್ಯಾಂಕ್ ಇದು ಇವತ್ತು ಹೇಳ್ತಾರೆ ನೀನು ಬ್ಯಾಂಕ್ ಬಿಟ್ಟು ನೀನು ರಿಸೈನ್ ಮಾಡು ಅಂತ. ನಿಮ್ಗೆ ಹೇಗಾಗ್ಬೋದು? ಆಗ್ಲಿಕ್ಕೆ ಆಗಲಿಲ್ಲ, ನಿಮ್ಗೆ ತಡಿಲಿಕ್ಕೆ ಆಗಲಿಲ್ಲ. ಅದೇ ರೀತಿ
ರಾಮ ಆದ್ರೂ ಕೂಡ, ಯಾಕೆಂದ್ರೆ ಅವ ಮರ್ಯಾದ ಪುರುಷೋತ್ತಮ ದೇವೋತ್ತಮ ಪರಮಪುರುಷ, ಹಾಗಾಗಿ ಅವನಿಂದ ಸಾಧ್ಯವಾಯಿತು. ಹಾಗೆ ಹೋಗುವಾಗ ಅಯೋಧ್ಯೆ ವಾಸಿಗಳು ರಾಮ 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 ಅಂತ ಅಂದ್ರೆ ಟೋಟಲ್ ಅಟ್ಯಾಚ್ ಎಲ್ಲರೂ. ನೀನಿಲ್ಲದ ನಮಗೆ ಯಾರು ಇಲ್ಲ, ನೀನೇ ಗತಿ, ನೀನು ಹೋಗ್ಬೇಡ ರಾಮ ಅಂತ ಎಲ್ಲ ನೆಲದಲ್ಲಿ ಬೀಳ್ತಾ ಇದ್ದಾರೆ. ಆ ರೀತಿ ಅಷ್ಟೊಂದು ಪ್ರೇಮ ರಾಮನಲ್ಲಿ ಎಲ್ಲ ಅಯೋಧ್ಯೆ ವಾಸಿಗಳಿಗೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಭರತ್ ಮಹಾರಾಜ್ ಕೂಡ ಎಂತಾಯ್ತು, ಭಾವ ಸ್ಟೇಜ್ ಅಲ್ಲಿ ಇದ್ರು. ಅವರು ಕೂಡ ರಾಜ್ಯವನ್ನು ಬಿಟ್ಟು ಹೋಗುವಾಗ ಕಾಡಿಗೆ ಹೋದ್ರು ಸಮಾಧಿಯಲ್ಲಿ. ಅಂದ್ರೆ ಈ ಪ್ರೇಮ ಸ್ಟೇಜ್ ಬರ್ಲಿಕ್ಕೆ ಅಂತ ಬಿಟ್ಟು ಹೋದ್ರು. ಅದು ಕೂಡ ತುಂಬಾ ಯಂಗ್ ಏಜ್ ಅಂತೆ ಭರತ್ ಮಹಾರಾಜ್, ಯಂಗ್ ಪ್ರಾಯ, ಹೆಂಡತಿ ಮಕ್ಕಳು ಮತ್ತೆ ಈ ರಾಜ್ಯವನ್ನು. ಹೇಗಂದ್ರೆ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ ಮಲವತ್ ಅಂದ್ರೆ ಈಗ ನಾವು ಮಲ ಮಾಡ್ತೇವೆ, ಮಲ ವಿಸರ್ಜನೆ ಆಗ್ತದೆ, ಮತ್ತೆ ನಾವು ಅದನ್ನು ನೋಡುವುದಿಲ್ಲ. ಅದೇ ರೀತಿ ಈ ಫ್ಯಾಮಿಲಿ ಮತ್ತೆ ರಾಜ್ಯವನ್ನು ಹೇಗೆ ಮಲವನ್ನು ನಾವು ಹೇಗೆ ನೋಡುವುದಿಲ್ಲ ಮಲ ಮಾಡಿದ ಮೇಲೆ, ಅದೇ ರೀತಿ ಹಿಂದೆ ತಿರುಗಿ ನೋಡಲಿಲ್ಲ. ಅಷ್ಟು ವೈರಾಗ್ಯ ಅಂತೆ ಭರತ್ ಮಹಾರಾಜ್ಗೆ. ಹಾಗೆ ಎಲ್ಲ ವಾಸಿಗಳು ಅಂದ್ರೆ ರಾಮ ಹೇಗೆ ರೂಲ್ ಮಾಡ್ತಿದ್ದ ಅದೇ ರೀತಿ ಜನರೆಲ್ಲರೂ ಭಾರತ ವರ್ಷದಲ್ಲಿ ನೆಲದಲ್ಲೆಲ್ಲ ಬಿದ್ದು ಭರತ್ ಮಹಾರಾಜ್ ಹೋಗ್ಬೇಡ ಹೋಗ್ಬೇಡ ಅಷ್ಟು ಅಟ್ಯಾಚ್ಮೆಂಟ್ ಇದ್ದಾನೆ. ಆದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಅವರು ಹೋಗ್ತಾರೆ. ಹೋದದ್ದು ಯಾಕೆ ಅಂದ್ರೆ ಭಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಪ್ರೇಮ ಸ್ಟೇಜ್ ಬರ್ಲಿಕ್ಕೆ ಅಂತ ಅವರು ಕಾಡಿಗೆ ಹೋಗ್ತಾರೆ. ಮತ್ತೆ ನೋಡಿ, ಇದು ಈ ಯುಗದಲ್ಲಿ ಅಲ್ಲ, ಸತ್ಯಯುಗದಲ್ಲಿ ಕಾಡಿಗೆ, ಕಲಿಯುಗದಲ್ಲಿ ಅದು ರೆಕಮೆಂಡ್ ಇಲ್ಲ. ಮತ್ತೆ ಹೋಗ್ತಾರೆ, ಹೋಗಿ ಅಲ್ಲಿ ಒಂದು ಗರ್ಭಿಣಿ ಜಿಂಕೆ ನೀರಲ್ಲಿ ಬಿದ್ದಿರ್ತದೆ. ಮತ್ತೆ ಶುದ್ಧ ಭಕ್ತರಿಗೆ ಹೇಗೆ ಅಂದ್ರೆ, ಎಲ್ಲ ಜೀವಿಗಳಲ್ಲಿ ಸಮೋಹಂ ಸರ್ವಭೂತೇಶು, ಎಲ್ಲ ಜೀವಿಗಳಲ್ಲಿ ಈಕ್ವಲ್ ಆಗಿ ನೋಡ್ತಾರೆ ಅವರು. ಸೂಹೃದಂ ಸರ್ವಭೂತನಂ ಸಮೋಹಂ ಸರ್ವಭೂತೇಶು. ನಾವು ಹಾಗೆ ಅಲ್ಲ. ಈಗ ಹೇಗಂದ್ರೆ ಕಲಿಯುಗದಲ್ಲಿ ಒಂದು ಫ್ಯಾಷನ್ ಆಗಿದೆ ನಾಯಿಯನ್ನು ಸಾಕುವಂಥದ್ದು. ಈಗ ನಾವು ನಿನ್ನೆ ಕೂಡ ನಾನು ಹೊರಗೆ ಹೋಗುವಾಗ ಒಂದು ಕಾರಲ್ಲಿ ಆ ಡ್ರೈವರ್ ಯಾರು, ಒಂದು ಹುಡುಗಿ ಡ್ರೈವಿಂಗ್ ಮಾಡ್ತಿದ್ದಾಳೆ, ಅವಳ ಇಲ್ಲಿ ನಾಯಿ ಉಂಟು. ಅಂದ್ರೆ ಈಗ ಅದೊಂದು ನಾಯಿ ಇಟ್ಕೊಳ್ಳುವುದು ಫ್ಯಾಷನ್. ಆದ್ರೆ ನಾಯಿ ಎಂತಂದ್ರೆ ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ, ನಾಯಿಯನ್ನು ಟಚ್ ಮಾಡಿದ ಮೇಲೆ ಇಮಿಡಿಯೇಟ್ ಸ್ನಾನ ಮಾಡಬೇಕು. ಮತ್ತೆ ನಾಯಿ ಹೇಗಂದ್ರೆ, ನಾಯಿಯಲ್ಲಿ ಒಳ್ಳೆ ಗುಣ ಉಂಟು, ಇಲ್ಲ ಅಂತ ಹೇಳೋದಲ್ಲ. ಹೇಗಂದ್ರೆ ಇಂದಿನ ಕಾಲದಲ್ಲಿ ಒಂದು 4-5 ಎಕರೆ ಜಾಗ ಇದ್ರೆ ಒಂದು ನಾಯಿ ಇರ್ತದೆ, ಹೊರಗೆ ಇರ್ತದೆ ಅಷ್ಟೇ, ಅದನ್ನು ಟಚ್ ಮಾಡೋದು ಮುದ್ದು ಮಾಡೋದೆಲ್ಲ. ಮತ್ತೆ ಈಗ ಹೇಗಂದ್ರೆ ನಾಯಿದು ಒಳ್ಳೆ ಗುಣ ಅಂತಂದ್ರೆ, ಈಗ ನೀವು ಯಾರಿಗಾದ್ರೂ ಒಂದು ಊಟ ಹಾಕಿದ್ರೆ ಅವ ನೆಕ್ಸ್ಟ್ ಅದು ನೆನಪಿರುವುದಿಲ್ಲ. ಆದ್ರೆ ನಾಯಿ ಊಟ ಹಾಕಿದಕ್ಕೆ ಸರಿಯಾಗಿ ಕೆಲಸ ಮಾಡ್ತದೆ, ಅದನ್ನು ನೆನಪಿಟ್ಕೊಂಡು ಯಾರು ರಾತ್ರಿ ಕಳರ್ ಬಂದ್ರೆ ಅದು ಗೊಬ್ಬೆ ಹೊಡಿತದೆ. ಹಾಗಾಗಿ ಅದೊಂದು ನಾಯಿ, ಅದನ್ನು ನಾವು ಕಲಿಬೇಕು. ಆದ್ರೆ ಹೇಗೆ ಅಂದ್ರೆ, ಈಗ ನೋಡಿ ಈ ಸ್ಪೋರ್ಟ್ಸ್ ಸ್ಟಾರ್ಸ್ ಮತ್ತೆ ಫಿಲ್ಮ್ ಸ್ಟಾರ್ಸ್ ಎಲ್ಲ, ಅವರೆಲ್ಲ ಶೂ ಎಲ್ಲ ಹಾಕ್ತಾರೆ, ಈ ಅಡಿಡಾಸ್ ಆಗಲಿ ರಿಬಾಕ್ ಆಗಲಿ, ಅದೆಲ್ಲ ತುಂಬಾ ಕಾಸ್ಟ್ಲಿ. ನನ್ನ ಲೆಕ್ಕದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಉಂಟು ಅದಕ್ಕೆ. ಆದ್ರೆ ಅದೆಷ್ಟೇ ಕಾಸ್ಟ್ಲಿ ಇರಲಿ ಅದನ್ನು ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಕಾಲಿಗೆ ಹಾಕ್ಬೇಕು. ಶೂ ಅನ್ನು ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಾಯಿ ಹತ್ರ ಒಳ್ಳೆ ಗುಣ ಉಂಟು, ಆದ್ರೆ ನಾಯಿಯನ್ನು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು. ಅದೇ ಈಗೆಲ್ಲರೂ ಬೆಡ್ಡಲ್ಲಿ ಮಲಗಿಸುವುದು, ಮತ್ತೆ ಹೇಗಂದ್ರೆ ಅವರವರು ಮಾತಾಡುವಂಥದ್ದು ಎಂತಂದ್ರೆ, ನಂದು ಈ ಬ್ರೀಡ್ ನಾಯಿ, ನಂದು ಇಷ್ಟು ಕಾಸ್ಟ್ಲಿ, ನೀನು ಎಷ್ಟು ಕೊಟ್ಟಿದ್ಯಾ, ನಾನು 50,000, ನಾನು 40,000, ಈ ರೀತಿ ಎಲ್ಲ ಉಂಟು. ಇದನ್ನ ನಾವು ಪಾಶ್ಚಾತ್ಯ ದೇಶವನ್ನು ಫಾಲೋ ಮಾಡುವಂಥದ್ದು, ಅಮೆರಿಕದವರು ಎಂತ ಮಾಡ್ತಾರೆ ಅದನ್ನು ಫಾಲೋ ಮಾಡೋದು. ಆದ್ರೆ ಈ ರೀತಿ ಇರಬಾರ್ದು. ಆದ್ರೆ ಶುದ್ಧ ಭಕ್ತರಿಗೆ ಎಲ್ಲ ಜೀವಿಗಳಲ್ಲಿ ಸೇಮ್. ಈಗೆಂತ ಆಗ್ತದೆ ಅಂದ್ರೆ, ನಾಯಿಯನ್ನು ಮುದ್ದು ಮಾಡುವುದು, ಅವರ ಅಡಿಗೆ ಕೋಣೆಯಲ್ಲಿ ಕೋಳಿಯನ್ನು ಕಟ್ ಮಾಡುವುದು, ಮೀನನ್ನು ಕಟ್ ಮಾಡುವುದು, ಇಲ್ಲದೆ ಯಾವುದನ್ನು ಕಟ್ ಮಾಡಿ ತಿಂತಾರೆ. ಈ ರೀತಿ ಮಾಡಬಾರ್ದು. ಜೀವಿ ಮುದ್ದು ಮಾಡುವುದಾದ್ರೆ ಎಲ್ಲ ರೀತಿ ಒಂದೇ ರೀತಿ ಮಾಡಬೇಕು. ಶುದ್ಧ ಭಕ್ತರಿಗೆ ಆ ಉಂಟು, ಅಂದ್ರೆ ಎಲ್ಲಾ ಜೀವಿಗಳು ಒಂದೇ ಅವರಿಗೆ, ಅವರಿಗೆ ಭೇದ ಭಾವ ಇಲ್ಲ. ಹಾಗೆ ಎಂತಾಯ್ತು, ಇವರಿಗೆ ಅಲ್ಲಿ ಗರ್ಭಿಣಿ ಜಿಂಕೆ ನೀರಲ್ಲಿ ಬಿದ್ದಿತ್ತು. ಇವರಿಗೆ ಒಂದು ಅನುಕಂಪ ಬಂತು, ಹೋಗಿ ಅದನ್ನು ತೆಗ್ದು ಎಂತಾಯ್ತು, ಆ ಗರ್ಭಿಣಿ ಜಿಂಕೆ ಮಗುವಿಗೆ ಜನ್ಮ ಕೊಟ್ಟು, ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಆ ಜಿಂಕೆ ಸತ್ತೋಯಿತು, ತಾಯಿ ಜಿಂಕೆ. ಮತ್ತೆ ಭರತ್ ಮಹಾರಾಜ್ ಹೋದದ್ದು ಕೃಷ್ಣನಲ್ಲಿ ಸಮಾಧಿ ಆಗಿ, ಭಾವದಿಂದ ಪ್ರೇಮ ಸ್ಟೇಜಿಗೆ ಹೋಗ್ಲಿಕ್ಕೆ. ಆದ್ರೆ ಅವರು ಎಲ್ಲಿ, ಜಿಂಕೆಯಲ್ಲಿ ಸಮಾಧಿ ಆದ್ರು. ಜಿಂಕೆಯಲ್ಲಿ ಹೋಯ್ತು, ಜಿಂಕೆ ಎಂತಾಯ್ತು, ಸಣ್ಣ ಜಿಂಕೆ. ಆದ್ರೆ ನಿಮ್ಗೆ ಯಾವ ನೋಡಿ, ಪ್ರಾಣಿಗಳು ನೀವು ಎಷ್ಟೇ ಮುದ್ದು ಮಾಡಿ, ಇನ್ನೊಂದು ಈ ಜಿಂಕೆ ಬರುವಾಗ ಅದು ಅದರೊಟ್ಟಿಗೆ ಹೋಗ್ತದೆ. ಇದಂದ್ರೆ ಇದು ನೇಚರ್ಸ್ ಲಾಸ್ ಆಫ್ ನೇಚರ್.
ಅದು ನಮಗೆ ಮನುಷ್ಯರಿಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಜಿಂಕೆ ಬಂತು, ಅದರ ಹೊತ್ತು. ಆದರೆ ಲಾಸ್ಟ್ಗೆ ಇವರು ಸಾಯುವಾಗ ಇವರ ಸ್ಮರಣೆ ಜಿಂಕೆ ಸ್ಮರಣೆ ಆಯಿತು. ಹಾಗಾಗಿ ನೆಕ್ಸ್ಟ್ ಲೈಫ್ ಅವರು ಜಿಂಕೆ ಆದರು. ನೋಡಿ, ಅದಕ್ಕೆ ಪ್ರಭುಪಾದ ಹೇಳುದು, ಭಾವ ಸ್ಟೇಜಲ್ಲಿದ್ದವರು ಪತನಗೊಂಡಿದ್ದಾರೆ, ಮತ್ತೆ ನಾವು ಎಂತ. ಹಾಗಾಗಿ ನಾವು ಭಕ್ತಿಯಲ್ಲಿ ಯಾವುದನ್ನು ಗ್ರಾಂಟೆಡ್ ಆಗಿ ತೆಗಿಲಿಕ್ಕೆ ಇಲ್ಲ. ಎಸ್, ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇನೆ, ನಾನು ಜಪ ಮಾಡ್ತಿದ್ದೇನೆ, ನಾನು ಓದ್ತಾ ಇದ್ದೇನೆ, ನನಗೆ ಏನೂ ಆಗುವುದಿಲ್ಲ. ಇಲ್ಲ ಸರ್. ಎನಿ ಮೂಮೆಂಟ್ ಮಾಯೆ ಎಷ್ಟು ಸ್ಟ್ರಾಂಗ್ ಅಂದ್ರೆ ಎನಿ ಮೂಮೆಂಟ್ ನಿಮ್ಮ ಕುತ್ತಿಗೆಯನ್ನು ಈಗ ಹಿಡಿತಾಳೆ. ಅಂದ್ರೆ ಮಾಯಾ ಕೆಲಸ ಅಂತಂದ್ರೆ ಥ್ಯಾಂಕ್ಲೆಸ್ ಜಾಬ್. ಜನರನ್ನು ಆ ಭ್ರಮೆಗೆ ತರುವುದೇ ಅವಳ ಕೆಲಸ. ಹಾಗಾಗಿ ಅವರ ಜಿಂಕೆ ಸ್ಮರಣೆ ಆಗ್ತದೆ, ನೆಕ್ಸ್ಟ್ ಲೈಫ್ ಜಿಂಕೆ ಆಗ್ತಾರೆ. ಆದರೆ ಪ್ರಭುಪಾದಲ್ಲಿ ಆದರೆ ಹೇಳ್ತಾರೆ, ಅವರು ಜಿಂಕೆ ಆಗಿದ್ರೂ ಕೂಡ ಅವರು ಭಾವ ಸ್ಟೇಜ್ ಇಲ್ಲದ ಕಾರಣ ಅವರಿಗೆ ಇಂದಿನ ಲೈಫ್ ಎಲ್ಲ ಸ್ಮರಣೆ ಸಿಗ್ತದೆ. ಯೂಶುವಲಿ ಪ್ರಾಣಿ ಲೈಫಲ್ಲಿ ನಿಮಗೆ ಲಾಸ್ಟ್ ಲೈಫ್ ಸ್ಮರಣೆ ಸಿಗುವುದಿಲ್ಲ, ಆದರೆ ಇವರಿಗೆ ಜಿಂಕೆ ಲೈಫಲ್ಲಿ ಸಿಕ್ತು. ಜಿಂಕೆ ಲೈಫಲ್ಲಿ ಅವರಿಗೆ ಸ್ಮರಣೆ ಸಿಕ್ಕಿದ ಕಾರಣ ಅವರು ಪಶ್ಚಾತ್ತಾಪ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಪ್ರಭುಪಾದ ಹೇಳ್ತಾರೆ, ಇದು ಮೇನ್, ನಾವು ಪಶ್ಚಾತ್ತಾಪ ಪಡಬೇಕು. ಆದರೆ ನಮಗೆ ಈ ಪಶ್ಚಾತ್ತಾಪ ಅನ್ನೋದಿಲ್ಲ. ಕೃಷ್ಣ, ನಾನು ಯಾಕೆ ಹೀಗೆ ಮಾಡಿದೆ? ನಾನೇ ನನ್ನ ಸಂಸಾರ, ಮಕ್ಕಳು, ಹೆಂಡತಿ ಮಕ್ಕಳು, ನನ್ನ ಕುಟುಂಬ, ನನ್ನ ರಾಜ್ಯವನ್ನು ಬಿಟ್ಟು ಉನ್ನತ ಪ್ರಜ್ಞೆಗೆ ನಾನು ಇಲ್ಲಿ ಬಂದೆ. ಆದ್ರೆ ನಾನು ಇಲ್ಲಿ ಜಿಂಕೆಯ ಸ್ಮರಣೆಗೆ ಬಂದೆ. ಜಿಂಕೆಯ ಟೋಟಲ್ ಅಟ್ಯಾಚ್ ಆದೆ. ಕೃಷ್ಣ, ಯಾಕೆ ಹೀಗೆ ನನಗೆ ಆಯ್ತು? ಕೃಷ್ಣ, ನನ್ನಿಂದ ತಪ್ಪಾಯ್ತು. ಕೃಷ್ಣ 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 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಮತ್ತೆ ಎಂತ ಮಾಡಿದ ಅಂದ್ರೆ, ಈ ದೇವಸ್ಥಾನದ ಹತ್ತಿರ ಎಲ್ಲಿ ಎಲ್ಲ ಹರಿಕತೆ ಆಗ್ತಾ ಉಂಟು, ಕೃಷ್ಣನ ಆ ಕ್ಲಾಸ್ ಆಗ್ತಾ ಉಂಟು, ಭಗವದ್ಗೀತಾ ಭಾಗವತ ಮಗಿ, ಅಲ್ಲಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಜಿಂಕೆ ಆದ್ರೂ ಕೂಡ ಮತ್ತೆ ಅಲ್ಲಿ ಹೋಗಿ ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಬಿದ್ದ ಪ್ರಸಾದ. ಈ ರೀತಿ ಅವರು ಜಿಂಕೆ ಆಗಿದ್ರು ಕೂಡ ಅವರ ಜೀವನವನ್ನು ಕರೆಕ್ಟ್ ಆಗಿ ಉಪಯೋಗ ಮಾಡಿದ್ರು. ಪ್ರಭುಪಾದ ಹೇಳ್ತಾರೆ, ಭರತ್ ಮಹಾರಾಜ್ ಜಿಂಕೆ ಆಗಿದ್ದು ಅವರ ಜೀವನವನ್ನು ಸದುಪಯೋಗ ಮಾಡಿದ್ದಾರೆ. ನಾವು ಮನುಷ್ಯ ಆಗಿ ನಾವು ಜೀವನವನ್ನು ಸದುಪಯೋಗ ಮಾಡುವುದಿಲ್ಲ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಪ್ರಾಣಿಗಳಿಗೆ ದೇವರು ಯಾರು ಅರ್ಥ ಆಗುದಿಲ್ಲ, ಆದ್ರೆ ಮನುಷ್ಯನಿಗೆ ಅರ್ಥ ಆಗ್ತದೆ, ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದನ್ನು, ಈ ಪಾಯಿಂಟ್ ಅನ್ನು ನಾವು ಭರತ್ ಮಹಾರಾಜಿಂದ ಕಲಿಯಬೇಕು. ಹಾಗೆ ಅವರು ಪಶ್ಚಾತ್ತಾಪಟ್ಟು ಅವರ ಜೀವನವನ್ನು ಯೂಸ್ ಮಾಡಿದ ಕಾರಣ ಕೃಷ್ಣ ಎಂತ ಮಾಡಿದ, ಅವರ ನೆಕ್ಸ್ಟ್ ಲೈಫ್ ಜಡ ಭರತ ಮಾಡಿದ. ಇದು ಕೂಡ ಭಾಗವತದಲ್ಲಿ ಉಲ್ಲೇಖ ಉಂಟು. ಜಡ ಭರತ ಪರಮಹಂಸ. ಈಗ ಹೇಗಂದ್ರೆ ಸನ್ಯಾಸಿಯಲ್ಲಿ 4 ಲೆವೆಲ್ ಉಂಟು: ಕುಟೀಚಕ, ಬಹುದಕ, ಪರಿವ್ರಾಜಕ ಆಚಾರ್ಯ, ಮತ್ತೆ ಪರಮಹಂಸ. ಕುಟೀಚಕ ಅಂದ್ರೆ ಅವ ಮನೆ ಬಿಡ್ತಾನೆ, ಸನ್ಯಾಸ ತಗೊಳ್ತಾನೆ, ಆದ್ರೆ ಮನೆಯಿಂದ ಈ ಊಟವನ್ನು ತಂದು ತಿಂತಾನೆ, ಅಂದ್ರೆ ಮನೆಯಿಂದ ಅವನಿಗೆ ಪಾರ್ಸೆಲ್ ಬರ್ತದೆ. ಬಹುದಕ ಅಂದ್ರೆ ಅವ ಅಲ್ಲಿ ಮನೆಯಿಂದ ಹೊರಗೆ ಕುಟೀರದಲ್ಲಿ ಇರ್ತಾನೆ, ಮನೆಯಿಂದ ಸ್ಟಾಪ್ ಮಾಡ್ತಾನೆ ಊಟ. ಪರಿವ್ರಾಜಕ ಆಚಾರ್ಯ ಅಂದ್ರೆ ಅವ ಆ ಕುಟೀರ ಕೂಡ ಬಿಡ್ತಾನೆ, ಎಲ್ಲ ಕಡೆ ಪ್ರಚಾರಕ್ಕೆ ಇಳಿತಾನೆ, ಎಲ್ಲ ಕಡೆ. ಪರಮಹಂಸ ಅಂದ್ರೆ ಆ ಸನ್ಯಾಸಲ್ಲಿ ಉನ್ನತ ವ್ಯಕ್ತಿ, ಅಂದ್ರೆ ಅವ ಒಂದು ಕಡೆ ಇದ್ದು ಮತ್ತೆ ಅವ ಟೋಟಲಿ ಕೃಷ್ಣ ಪ್ರಜ್ಞೆ ಸಮಾಧಿಯಲ್ಲಿ ಇರ್ತಾನೆ. ಹಾಗಾಗಿ ಜಡಭರತ ಪರಮಹಂಸ. ಆದ್ರೆ ಜಡಭರತ ಎಂತ ಮಾಡಿದ ಅಂದ್ರೆ, ಅವ ಡೆಫ್ ಅಂಡ್ ಡಮ್, ಅಂದ್ರೆ ಕಿವಿ ಕೇಳುವುದಿಲ್ಲ, ಬಾಯಿ ಬರುವುದಿಲ್ಲ ಅಂತ ನಾಟಕ ಮಾಡಿದ. ಕಿವುಡ ಮತ್ತೆ ಮೂಕ. ಅವ ಒಂದು ಮೂಲೆಯಲ್ಲಿ, ಹಳ್ಳಿಯಲ್ಲಿ ಮೂಲೆಯಲ್ಲಿ ಇದ್ದ. ಅಂದ್ರೆ ಹಳೆಯ ಬಟ್ಟೆಲ್ಲ ಹಾಕಿ ಜನರೆಲ್ಲರೂ, ಅಂದ್ರೆ ಈಗ ಭಿಕ್ಷುಕರನ್ನು ಹೇಗೆ ನೋಡ್ತಾರೆ ಅದೇ ರೀತಿ ಆ ಯೂಸ್ಲೆಸ್ ಒಬ್ಬ ಇದ್ದಾನೆ ಜಡಭರತ. ಅವ ಯಾವ ಮೂಲೆಯಲ್ಲಿ ಇರ್ತಾನೆ, ಹರಿದ ಬಟ್ಟೆ, ಈ ರೀತಿ ಎಲ್ಲ ಜನರೆಲ್ಲ. ಯಾಕಂದ್ರೆ ಅವನಿಗೆ ಗೊತ್ತುಂಟು 2 ಲೈಫಲ್ಲಿ ಅವ ಮಾಡಿದ ತಪ್ಪು ಗೊತ್ತಿತ್ತು, ಅದಕ್ಕಾಗಿ ಎಂತ ಮಾತಾಡ್ಲಿಲ್ಲ. ಟೋಟಲ್ ಮಾತ್ರ ಫುಲ್ ಕೃಷ್ಣನಲ್ಲಿ ಸಮಾಧಿ, ಪರಮಹಂಸ. ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ರಘುಗುಣ ರಾಜ ಅವನನ್ನು ಪಲ್ಲಕ್ಕಿಯಲ್ಲಿ ತರ್ತಾ ಇದ್ದಾರೆ. ಅದು ಯೂಶಲಿ ಉಂಟು, ಕ್ರಮ ಉಂಟು, ರಾಜನನ್ನು ಪಲ್ಲಕ್ಕಿಯಲ್ಲಿ ಕೊಂಡೋಗುವುದು. ಈಗ ಅದಿಲ್ಲ, ಆದ್ರೆ ಹಿಂದಿನ ಕಾಲದಲ್ಲಿ ಇತ್ತು. ಹಾಗೆ ಪಲ್ಲಕ್ಕಿಯಲ್ಲಿ ಕೊಂಡೋಗುವಾಗ ಎಂತಾಯ್ತಂದ್ರೆ, ಮಂತ್ರಿ ಒಂದು ಕಡೆ ನಿಲ್ಲಿಸ್ತಾನೆ ಪಲ್ಲಕ್ಕಿಯನ್ನು. ಅಂದ್ರೆ ಒಬ್ಬನಿಗೆ ಏನೋ ಆಗ್ಲಿಲ್ಲ, ಏನೋ 4 ಮಂದಿ ಬೇಕು, ಒಬ್ಬನಿಗೆ ಏನೋ ಕಷ್ಟವಾಯಿತು, ಹಾಗಾಗಿ ನಿಲ್ಲಿಸ್ತಾನೆ. ನಿಂತದ್ದು
ಅಲ್ಲಿ ನಿಲ್ಲಿಸುವಾಗ ಅಲ್ಲಿ ಜಡಭರತ ಕೂಡ ಇರ್ತಾನೆ. ಮಂತ್ರಿ ಹೇಳ್ತಾನೆ, ಓ ಜಡಭರತ, ನೀನು ಹೇಗೂ ವೇಸ್ಟ್, ಯೂಸ್ಲೆಸ್ ಪರ್ಸನ್, ನೀನು ಇಲ್ಲಿ ಬಾ, ಹೆಗಲು ಕೊಡು. ಅಂದ್ರೆ ರಾಜ ಅಷ್ಟು ಪವರ್ಫುಲ್, ರಾಜನಿಗೆ ಜನರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕು. ಹಾಗೆ ಜಡಭರತ ಅಂತ ಮಾಡಿದ, ಎಸ್, ಹೆಗಲುಗಳಿಗೆ ಬಂದ. ಹೆಗಲು ಕೊಡುವಾಗ ಹೀಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಸಡನ್ ಆಗಿ ಸ್ವಲ್ಪ ಶೇಕ್ ಆಯ್ತು ಪಲ್ಲಕ್ಕಿ. ಶೇಕ್ ಯಾಕೆ ಆಗ್ತದೆ ಅಂದ್ರೆ, ಜಡಭರತ ಕೆಳಗೆ ಇರುವೆ ಇತ್ತು ನೆಲದಲ್ಲಿ. ಹಾಗಾಗಿ ಅದನ್ನು ತೊಳಿಲಿಕ್ಕೆ ಕೂಡ ನೋಡಿ, ಶುದ್ಧ ಭಕ್ತರು ಪರಮಹಂಸರು ಅವರಿಗೆ ಆ ಇರುವೆಯಲ್ಲಿ ಕೂಡ ಆತ್ಮ ಕಾಣ್ತದೆ, ನಮಗೆ ಕಾಣುವುದಿಲ್ಲ. ಯಾಕೆಂದ್ರೆ ನಾವು ಪರಮಹಂಸರು ಅಲ್ಲ. ಹಾಗೆ ಅದನ್ನು ತೊಳಿದು ಬೇಡ ಅಂತ ಕಾಲನ್ನು ಆಚೆ ಮಾಡಿದ. ಹಾಗೆ ಸ್ವಲ್ಪ ಅಲ್ಲಿ ಶೇಕ್ ಆಯ್ತು. ರಾಜನಿಗೆ ಸಿಟ್ಟು ಬಂತು. ರಾಜ ಇಮಿಡಿಯೇಟ್ ಮಂತ್ರಿ ಅದ, ನಿಲ್ಲಿಸು, ಯಾರು ಇದು ನನ್ನ ಪಲ್ಲಕ್ಕಿಯನ್ನು ಶೇಕ್ ಮಾಡಿದು? ಮತ್ತೆ ನಿಲ್ಲಿಸಿದ. ಮತ್ತೆ ಮಂತ್ರಿ ಕೈ ಇದು ಆಗ ಒಬ್ಬನಿಗೆ ಆಗ್ಲಿಲ್ಲ. ಹಾಗಾಗಿ ಈ ಜಡಭರತ ನಾನು ಯೂಸ್ ಮಾಡಿದೆ, ಅವ ಶೇಕ್ ಮಾಡಿದೆ. ರಹುಗುಣ ಬರ್ತಾನೆ, ಬಂದು, ಹೇ ಜಡಭರತ, ನಾನು ರಾಜ, ನಿನಗೆ ರಾಜನ ಸೇವೆ ಮಾಡ್ಲಿಕ್ಕೆ ಗೊತ್ತಿಲ್ವಾ? ನೀನು ಯಾಕೆ ಹೀಗೆ ಮಾಡಿದೆ? ಮತ್ತೆ ಅವನಿಗೆ ಬುದ್ಧಿ ಅಂತ ಹೇಳುದು ಪ್ರವಚನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಜಡಭರತನಿಗೆ. ಜಡಭರತ ಕೇಳಿದ 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 ಕೇಳಿದ. ನೋಡಿ, ಪ್ರಭುಪಾದಲ್ಲಿ ಹೇಳ್ತಾರೆ, ಹೇಗಂದ್ರೆ ನಾವು ಹೆಚ್ಚಿನ ಸರಿ ನಾವು ಹೇಳ್ತೇವೆ, ಅಲ್ಲಿ ಒಬ್ಬ ಇದ್ದಾನೆ ಮಾರ, ಎಂತ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ನಾವು ಹೇಳ್ತೇವೆ ಯಾವಾಗ. ಆದ್ರೆ ನೆಕ್ಸ್ಟ್ ದಿವಸ ನಾವು ಹೋಗ್ತೇವೆ, ನಾವು ಹೇಳ್ತೇವೆ ಅದೇ ವ್ಯಕ್ತಿಯನ್ನು, ಅವ ಎಂತ ವ್ಯಕ್ತಿ ಮಾರೆ, ಒಬ್ಬ ಬಾಯಿ ತೆಗೆದ್ರೆ ಎಂತ, ಅವನ ಬಾಯಲ್ಲಿ ಸರಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಮುಂಚಿನ ದಿವಸ ನಾವು ಹೇಳಿದ ಅವನು ಒಳ್ಳೆ ವ್ಯಕ್ತಿ ಅಂದ್ರೆ ಮಾತಾಡೋದು ಗೊತ್ತಾಗ್ತದೆ ಅವ ಎಂತ ವ್ಯಕ್ತಿ ಅಂತ, ಅಂದ್ರೆ ಫುಲ್ ಅದು ಮಾತಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಜಡಭರತ ಎಂತ ಅಂತ ಗೊತ್ತಾದದು ಅವನ ಮಾತಿನಿಂದ. ಅವ ಇಮಿಡಿಯೇಟ್ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವ ಜಡಭರತನ ಹೇಳ್ತಾನೆ, ಈ ಫಾರೆಸ್ಟ್ ಆಫ್, ಈ ಭೌತಿಕ ಲೋಕ ಅಂತಂದ್ರೆ ಫಾರೆಸ್ಟ್ ಆಫ್ ಫೈರ್ ಅಂತೆ ಅವ ಹೇಳುವಂಥದ್ದು. ಅಂದ್ರೆ ಕಾಡು ಕಿಚ್ಚಿದ್ದಾಗೆ ಅದ್ರಲ್ಲಿ ನಾವು ಒಳಗೆ ಹೋಗಿ ಮತ್ತೆ ನಾವೇ ಎಂತ ಅಂದ್ರೆ ಸುಟ್ಟು ಭಸ್ಮವಾಗುವುದು. ಈ ರೀತಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನ ಎಕ್ಸ್ಪ್ಲನೇಷನ್ ಕೇಳಿ ಇಮಿಡಿಯೇಟ್ ರಹುಗುಣ ಜಡಭರತನಿಗೆ ಅಡ್ಡ ಬಿದ್ದ. ಯಾಕೆಂದ್ರೆ ಪರಮಹಂಸರ ಅಷ್ಟು ಅವತ್ತು ಕೃಷ್ಣ ಭಕ್ತಿ ಉಂಟು. ಇಮಿಡಿಯೇಟ್ ಅಡ್ಡ ಬಿದ್ದು, ಎಸ್, ನಾನು ನಿನ್ನ ಶಿಷ್ಯ ಅಂತ ಅಲ್ಲಿ ಒಪ್ಪಿಕೊಂಡ. ಹಾಗಾಗಿ ಈ ನಾವೊಂದು ಕಥೆಯಿಂದ ಎಂತ ತಿಳಿಬೇಕಂದ್ರೆ, ಕೃಷ್ಣ ಪ್ರಜ್ಞೆಯನ್ನು ನಾವು ಗ್ರಾಂಟೆಡ್ ಆಗಿ ತೆಗಿಬಾರ್ದು. ಆದ್ರೆ ನಾವು ಅದೇ ರೀತಿ ನಾವು ತುಂಬಾ ಸೀರಿಯಸ್ ಆಗ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗ್ಬೇಕು. ಮತ್ತೆ ಯಾವುದನ್ನು ಗ್ರಾಂಟೆಡ್, ಎಸ್ ನಾನು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದೇನೆ, ನಾನು ಎಸ್ ನಂದು ಸೇಫ್ ಇಲ್ಲ ಸರ್, ಎನಿ ಮೂಮೆಂಟ್ ಎಂತ ಕೂಡ ಆಗ್ಬಹುದು. ಆದ್ರೆ ನಾವು ಯಾವಾಗಲೂ ಆ ನಮ್ರತೆಯಲ್ಲಿ ಇದು ಕೃಷ್ಣ ಪ್ರಜ್ಞೆಯನ್ನು ನಾವು ಮುಂದೆ ಕೊಂಡು ಹೋದ್ರೆ ನಮಗೆ ಅದರಿಂದ ಒಳ್ಳೆಯದು. ಮತ್ತೆ ನೋಡಿ, ಸುಮ್ಮನೆ ಹೆಸರಿಗೆ ಡ್ರೆಸ್ ಹಾಕಿ ಗಡ್ಡ ಬಿಟ್ಟು ಅದು ಅಲ್ಲ. ನಮ್ಮ ಇಂದ್ರಿಯಗಳು ಅಲ್ಲಿ ಹೋಗಿ ಕೂಡ ಪ್ರಭುಪಾದ ಹೇಳ್ತಾರೆ, ಅವ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ, ಆದ್ರೆ ಅವನ ಅಲ್ಲಿ ಇಂದ್ರಿಯಗಳನ್ನು ಕೂಡ ತಂದಿದ್ದಾನೆ ಮನಸ್ಸಲ್ಲಿ. ಅವನಿಗೆ ಇಂದ್ರಿಯಗಳನ್ನು ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಅವನಿಗೆ ನೆನಪಿರ್ಲಿಲ್ಲ. ಇಲ್ಲಿ ಬಂದೆ ಅಂತ ಸೇಮ್ ಪುನಃ ಮೂಷಿಕ ಭಾವ. ಓಕೆ, ಈಗ ಯಜ್ಞ ಚಕ್ರ, ಇದು 3, 14 ಮತ್ತೆ 15 ಶ್ಲೋಕ. ಹೆಚ್ಚಿನವರಿಗೆ ಗೊತ್ತಿಲ್ಲ ಯಜ್ಞ ಮಾಡುವುದು ಯಾಕೆ ಅಂತ. ಹೆಚ್ಚಿನವರು ಅಲ್ಲ, ಯಜ್ಞ ಮಾಡಬೇಕು ಸರ್, ಯಜ್ಞ ಯಾಕೆ ಮಾಡುವಂಥದ್ದು? ಯಜ್ಞ ಮಾಡುವುದು ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ಪ್ಲೀಸ್ ಮಾಡಲಿಕ್ಕೆ ಹೊರತು ನಮ್ಮ ಇಂದ್ರಿಯ ಸುಖಕ್ಕೆ ಅಲ್ಲ. ಅದು ಜನರಿಗೆ ಇದು ಗೊತ್ತಿಲ್ಲ. ಹಾಗಾಗಿ ಇದು ಫಸ್ಟಿಗೆ ಆ ಗರ್ಭೋದಕ್ಷ ವಿಷ್ಣು ಅಂದ್ರೆ 3 ಪುರುಷಾವತಾರದಲ್ಲಿ ಫಸ್ಟಿಗೆ ಮಹಾವಿಷ್ಣು ಅಂದ್ರೆ ಕಾರಣದಕ್ಷ ವಿಷ್ಣು, ಮತ್ತೆ ಮಹಾವಿಷ್ಣುವಿಂದ ಹುಟ್ಟುವಂಥದ್ದು ಗರ್ಭೋದಕ್ಷ ವಿಷ್ಣು, ಮತ್ತೆ ಗರ್ಭೋದಕ್ಷ ವಿಷ್ಣುವಿನಿಂದ ಹುಟ್ಟುವಂಥದ್ದು ಕ್ಷೀರೋದಕ್ಷ ವಿಷ್ಣು. ಆ ಗರ್ಭೋದಕ್ಷ ವಿಷ್ಣು ಹೊಕ್ಕಳಿನಿಂದ ಹುಟ್ಟುವಂಥದ್ದು ಬ್ರಹ್ಮ.
ಹಾಗೆ ಬ್ರಹ್ಮ ಎಂತ ಮಾಡ್ತಾನೆ ಅಂದ್ರೆ, ಬ್ರಹ್ಮನಿಗೆ ಎಂತ ಮಾಡ್ಬೇಕು ಗೊತ್ತಿಲ್ಲ, ಬ್ರಹ್ಮ ಮೇಲೆ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಮೇಲೆ ಹೋಗುವಾಗ ಟಾಪ್ ಅಂತ ಸೌಂಡ್ ಬರ್ತದೆ. ಬ್ರಹ್ಮ ಅತಿ ಬುದ್ಧಿವಂತ ಅಂತೆ. ಟಪ್ ಸೌಂಡ್ ಬರುವಾಗ ಇಮಿಡಿಯೇಟ್ ತಪಸ್ಸೆ ಮಾಡ್ಬೇಕಂತ ಅವನಿಗೆ ಗೊತ್ತಾಗ್ತದೆ. ಮತ್ತೆ ತಪಸ್ಸೆ ಮಾಡ್ತಾನೆ. ಮತ್ತೆ ಕೃಷ್ಣ ಬಂದ ಅವನಿಗೆ ಸಾಕ್ಷಾತ್ಕಾರ ಕೊಡ್ತಾನೆ, ಎಲ್ಲ ತಿಳಿಸಿಕೊಡ್ತಾನೆ. ಇದೆಲ್ಲ ವೇದಗಳಲ್ಲಿ ಉಂಟು. ಬ್ರಹ್ಮನಿಗೆ ಎಂತ ತಿಳಿಸಿಕೊಟ್ಟಿದ್ದಾನೆ ಅದೆಲ್ಲ ವೇದಗಳಲ್ಲಿ ಉಂಟು. ವೇದಗಳು ಎಂತ ಉಂಟು, ಕರ್ತವ್ಯ ಮಾಡ್ಬೇಕಂತ ಉಂಟು. ಎಂತ ಕರ್ತವ್ಯ? ಕರ್ತವ್ಯ ಅಂದ್ರೆ 8 8 8 24 ಗಂಟೆಯಲ್ಲಿ 8 ನಮ್ಮ ದೇಹಕ್ಕೆ, 8 ನಮ್ಮ ಮನಸ್ಸಿಗೆ, 8 ನಮ್ಮ ಆತ್ಮಕ್ಕೆ. ಆದ್ರೆ ಹೆಚ್ಚಿನವರು ಮಾಡುವಂಥದ್ದು, ಆತ್ಮ ಜನರಿಗೆ ಗೊತ್ತೇ ಇಲ್ಲ. ಈ 24ಅಲ್ಲಿ ಹೆಚ್ಚಿನವರು 10 ಗಂಟೆ ಮಲಗ್ತಾರೆ, ದೇಹಕ್ಕೆ ಕೊಡ್ತಾರೆ, ಮತ್ತೆ 14 ಗಂಟೆ ಈ ಕೆಲಸ ಮಾಡ್ತಾರೆ. ಈ ರೀತಿ ಮಾಡಬಾರ್ದು. ನಾವು 8 8 8 ದೇಹಕ್ಕೆ 8 ಅಂತಂದ್ರೆ ನೋಡಿ, ಶಾಸ್ತ್ರದಲ್ಲಿ ಪ್ರಭುಪಾದ ಹೇಳುವಂಥದ್ದು 6 ಗಂಟೆ ಮಲಗಿ. 6 ಗಂಟೆ ಅಂದ್ರೆ ಈಗ ನೋಡಿ, ನಮಗೆ ಪ್ರಭುಪಾದ ಹೇಳುವಂಥದ್ದು 9 ರಿಂದ 3 ಗಂಟೆ ತನಕ ಮಲಗಿ. ಆಕ್ಚುಲಿ ಈ 9 ರಿಂದ 12 ಗಂಟೆ ಮಲಗುವುದು ನಿಮಗೆ 3 ಗಂಟೆ, ಆದರೆ ನಿಮಗೆ ಅದರೊಳಗೆ ಡಬಲ್ ಕ್ರೆಡಿಟ್ ಸಿಗ್ತದೆ. ಅಂದ್ರೆ ನಿಮಗೆ 6 ಗಂಟೆ ನಿದ್ದೆ ಬೀಳ್ತದೆ ಅಂತ ಶಾಸ್ತ್ರದಲ್ಲಿ ಉಂಟು. ಮಲಗುವುದು 3 ಗಂಟೆ ಆದರೂ ಕೂಡ ನಿಮಗೆ ಅಷ್ಟು 6 ಗಂಟೆ ನಿದ್ರೆ ಬೀಳ್ತದೆ. ಮತ್ತೆ ರಾತ್ರಿ 12 ರಿಂದ 3 ಗಂಟೆ ಮಲಗುವುದು 3 ಗಂಟೆ, ಅದಕ್ಕೆ 1:1 3 ಗಂಟೆ. ಹಾಗೆ ಒಟ್ಟು ಮಲಗುವುದು ನೀವು 6 ಗಂಟೆ ಆದರೆ ನಿಮಗೆ 9 ಗಂಟೆಯ ನಿದ್ದೆ ಸಿಗ್ತದೆ. ಮತ್ತೆ ಅದೇ 6 ಗಂಟೆ ನಾವು ಮಲಗಬೇಕು, ಶಾಸ್ತ್ರದಲ್ಲಿ ಉಂಟು. 6 ಗಂಟೆ ಯಾರು ಮಲಗ್ತಾನೆ ಅವ ಈ ವಿಲ್ ಬಿ ಹೆಲ್ದಿ ಅಂಡ್ ವೆಲ್ದಿ. ಅವನಿಗೆ ಈ ರೀತಿ ಅವ ಮಾಡ್ತಾ ಹೋದ್ರೆ ತುಂಬಾ ವರ್ಷ ಬದುಕ್ತಾನೆ, ಮತ್ತೆ ಯಾವುದೇ ರೋಗ ಬರುವುದಿಲ್ಲ. ಶಾಸ್ತ್ರದಲ್ಲಿ ಇದು ಉಂಟು ನೋಡಿ. ಯಾರಾದರೂ ಈ ರೀತಿ ಮಾಡುವವರು ನೋಡಿ ತುಂಬಾ ಹೆಲ್ದಿ ಆಗಿರ್ತಾರೆ. ಆದ್ರೆ ಈಗೆಂತ ಆಗಿದೆ, ನಮ್ಮ ಆರ್ಟಿಫಿಷಿಯಲ್ ರಾತ್ರಿ ನಾವು ಎಚ್ಚರ ಇರುವಂಥದ್ದು, ಹಗಲಲ್ಲಿ ಮಲಗುವಂಥದ್ದು. ಈ ರೀತಿ ಆಗಬಾರ್ದು. ಹಾಗೆ 6 ಗಂಟೆ ಮಲಗುವಂಥದ್ದು, ಮತ್ತೆ 2 ಗಂಟೆ ಅಲ್ಲಿ 1 ಗಂಟೆ ಬೆಳಿಗ್ಗೆ ನಮಗೆ ಅರ್ಧ ಗಂಟೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮತ್ತು ಸ್ನಾನ, ಮತ್ತೆ ಸಂಜೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಸ್ನಾನ. ಹಾಗಾಗಿ 1 ಗಂಟೆ ಅಲ್ಲಿ ಆಯ್ತು, 7 ಗಂಟೆ ಆಯ್ತು. ಮತ್ತೆ ಮಿಕ್ಕಿದು 1 ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ತಿನ್ಲಿಕ್ಕೆ, ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ. ಅಂದ್ರೆ ಈಗ ಅಂತ 5-6 ಹೊತ್ತು ತಿಂತಾರೆ, ಹಾಗೆ ಅಲ್ಲ. ಶಾಸ್ತ್ರದಲ್ಲಿ 2 ಹೊತ್ತು ತಿಂದ್ರೆ ಸಾಕು. ಬೆಳಿಗ್ಗೆ 9 ಗಂಟೆಗೆ, ಸಂಜೆ ಒಂದು 4:15 ತಿಂದ್ರೆ ಅದು ನಿಮಗೆ ಒಳ್ಳೆ ರೀತಿ ನಿಮಗೆ ಹೆಲ್ದಿ ಆಗಿರುತ್ತೆ. ಹಾಗಾಗಿ 8 ಗಂಟೆ ಅಲ್ಲಿ ಆಯ್ತು. ಮತ್ತೆ 8 ಗಂಟೆ ಮನಸ್ಸು ಅಂದ್ರೆ ನಾವು ಕೆಲಸ ಮಾಡಬೇಕು. ಈಗ ಹೆಚ್ಚಿನವ್ರು ಹೇಳುದು, ನೀವು ಈ ಕೃಷ್ಣನ ಭಕ್ತರು, ನೀವು ಕೆಲಸ ಮಾಡುವುದೆಲ್ಲ. ಅವ್ರೆಂತ ಹೇಳುದು ಅಂದ್ರೆ, ಈಗ ನಾವು ಕ್ಲಾಸ್ ಮಾಡ್ತೀವಿ, ಇದು ಕೆಲಸ ಅಲ್ಲ ಅಂತ ಹೇಳುದು. ಇಲ್ಲ ಸರ್, ಇದು ಕೂಡ ಕೆಲಸವೇ. ನಾವು ಜಪ ಮಾಡ್ತೇವೆ, ಅದು ಕೆಲಸ ಅಲ್ಲ ಅಂತ, ಅದು ಕೂಡ ಕೆಲಸವೇ. ನಾವು ಕೀರ್ತನ ಮಾಡಿದ್ರೆ ಅದು ಕೆಲಸ ಅಲ್ಲ, ಅದು ಕೂಡ ಕೆಲಸ, ಎಲ್ಲ ಕೆಲಸವೇ. ಹಾಗಾಗಿ 8 ಗಂಟೆ ಕೆಲಸ ಮಾಡಬೇಕು. ಲೇಬರ್ ಆಕ್ಟ್ ಅಂತ ಹೇಳುವಂಥದ್ದು 8 ಗಂಟೆ. ಸುಮ್ಮನೆ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ, ಕೃಷ್ಣ ನನಗೆ ಕೊಡ್ತಾನೆ, ಇಲ್ಲ. 8 ಗಂಟೆ ಕೆಲಸ ಮಾಡಬೇಕು. ಲೇಬರ್ ಆಕ್ಟ್ ಕೂಡ ಹೇಳುವಂತ 8 ಗಂಟೆ. ಮತ್ತೆ ಈಗ ಅದಕ್ಕೆ ಇಲ್ಲ, ನೀವು 8 ಗಂಟೆ ಹೇಳ್ತೀರಿ, ನಾವು 14 ಗಂಟೆ ಕೆಲಸ ಮಾಡಬೇಕು, ನಮ್ಗೆ ಎಷ್ಟು ರೆಸ್ಪಾನ್ಸಿಬಲ್ ಉಂಟು, ಹಣ ಜಾಸ್ತಿ ಸಿಗ್ಬೇಕು. ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾಳೆದು ಚೆಕ್ ರೆಡಿ ಇರ್ತದೆ ಅಂತೆ, ಆ ದಿವಸ ಕೃಷ್ಣ ಸೈನ್ ಹಾಕುವಂಥದ್ದು. ಈಗ ಹೇಗಂದ್ರೆ, ಒಬ್ಬ 8 ಗಂಟೆ ಕೆಲಸ ಮಾಡಿದ, ಅವನಿಗೆ 1 ಕೋಟಿ ಸಿಕ್ತು ಆ ದಿವಸ. ಇನ್ನೊಬ್ಬ 14 ಗಂಟೆ ಕೆಲಸ ಮಾಡಿದ, ಅವನಿಗೆ 500 ರೂಪಾಯಿ ಸಿಕ್ತು. ಇದು ಹೇಗೆ ಅಂದ್ರೆ, ನಿಮ್ಮ ಕರ್ಮಾನುಸಾರ ನಿಮಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುವಂಥದ್ದು. ಆದ್ರೆ ಇದಕ್ಕೆ ನೀವು ಕೆಲಸ ಮಾಡದೇ ಇರುವುದಲ್ಲ, ಕೆಲಸ ಮಾಡಬೇಕು 8 ಗಂಟೆ. ಎಸ್. ಮತ್ತೆ 8 ಗಂಟೆ ಆತ್ಮಕ್ಕೆ. ಇದು ಯಾರಿಗೂ 99% ಜನರಿಗೆ ಇದು ಗೊತ್ತಿಲ್ಲ. ಹೇಗೆ 8 ಗಂಟೆ ಆತ್ಮಕ್ಕೆ ಕೊಡುವಂಥದ್ದು? ನೋಡಿ, ನಾವು ಇದನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಭುಪಾದ ಆಚಾರ್ಯರು 2 ಗಂಟೆ ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೇವೆ 2 ಗಂಟೆ ಜಪ. 2 ಗಂಟೆ ನಮಗೆ ಓದ್ಲಿಕ್ಕೆ ಹೇಳಿದ್ದಾರೆ, ನಾವು ಓದ್ತಾ ಇದ್ದೇವೆ 2 ಗಂಟೆ. ಮತ್ತೆ 4 ಗಂಟೆ ಕೃಷ್ಣನ 1 ಗಂಟೆ ಕೀರ್ತನ ಮಾಡ್ಲಿಕ್ಕೆ ಹೇಳಿದ್ದಾರೆ, 1 ಗಂಟೆ ಕೀರ್ತನ ಮಾಡ್ತೇವೆ. 3 ಗಂಟೆ ಕೃಷ್ಣನ ಸೇವೆ ಮಾಡ್ತೇವೆ. ಹಾಗಾಗಿ ನಮಗೆ 8 ಗಂಟೆಯಲ್ಲಿ ನಾವು ಆತ್ಮಕ್ಕೆ ಇಡ್ತಾ ಇದ್ದೇವೆ. ಹಾಗಾಗಿ 8 ದೇಹಕ್ಕೆ, 8 ಮನಸ್ಸಿಗೆ, 8 ಆತ್ಮಕ್ಕೆ. ಆದ್ರೆ ಇದು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ಖುಷಿ ಅನ್ನೋದು ಇಲ್ಲ. ಯಾವಾಗ ನಾವು ಈ 74ರಲ್ಲಿ 8 8 ಮಾಡ್ತೇವೆ, ಆಗ ನಾವು ಖುಷಿಯಲ್ಲಿ ಇರ್ತೇವೆ. ಮತ್ತೆ ಯಜ್ಞ ಮಾಡ್ಬೇಕಂತ ಉಂಟು ಶಾಸ್ತ್ರದಲ್ಲಿ. ಎಂತ ಯಜ್ಞ? ಯಜ್ಞ ಅಂದ್ರೆ ಜಪ ಯಜ್ಞ. ಈಗ ಯುಗ ಧರ್ಮ ಪ್ರಕಾರ ಸತ್ಯಯುಗದಲ್ಲಿ ಧ್ಯಾನ. ದಯವಿಟ್ಟು ತಿಳ್ಕೊಳ್ಳಿ, ಇದನ್ನು ಬರೆದುಕೊಳ್ಳಿ. ಇದು ನಿಮ್ಮ ಪೇಪರಲ್ಲಿ ಬರೆದುಕೊಂಡು ನಿಮ್ಮ ಗೋಡೆಯಲ್ಲಿ ಹಾಕಿ. ಯಾರಾದರೂ ಧ್ಯಾನ ಮಾಡುವವರು, ಅವರಿಗೆ ಆಸಕ್ತಿ ಇದ್ರೆ
ಧ್ಯಾನ ಸತ್ಯಯುಗಕ್ಕೆ ಅಂತ ಗೋಡೆಯಲ್ಲಿ ಬರೀ. ಮತ್ತೆ ಜಾಸ್ತಿ ನೀವು ಎಲ್ಲಿ ನೋಡ್ತಾ ಇರ್ತೀರಿ ಆ ಜಾಗಕ್ಕೆ ಅಂಟಿಸಿ. ಅದನ್ನು ನೀವು ಗಡಿ ನೋಡ್ಬೇಕು, ದಿವಸದಲ್ಲಿ ತುಂಬಾ ಬಾರಿ ನೀವು ನೋಡ್ಬೇಕು. ಧ್ಯಾನ ಸತ್ಯಯುಗಕ್ಕೆ, ಧ್ಯಾನ ಸತ್ಯಯುಗ ಅಂತ ನೀವು ಅದನ್ನು ನಿಮ್ಮ ತಲೆ ಬರಬೇಕು. ಧ್ಯಾನ ಈ ಯುಗಕ್ಕೆ ಅಲ್ಲ, ಸತ್ಯಯುಗಕ್ಕೆ. ಮತ್ತೆ ಯಾಗ, ಯಾಗ ತ್ರೇತಾಯುಗಕ್ಕೆ. ಇದರ ಬಗ್ಗೆ ನಮಗೆ ಡೀಟೇಲ್ ಹೇಳ್ತೇನೆ. ಮತ್ತೆ ಅರ್ಚನಾ ದ್ವಾಪರ ಯುಗಕ್ಕೆ, ಮೂರ್ತಿ ಪೂಜೆ. ಮತ್ತೆ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ. ವೇದವ್ಯಾಸ ಅಂತ ಹೇಳಿದ್ದಾರೆ, ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವಾ ನಾಸ್ತಿ ಏವಾ ನಾಸ್ತಿ ಗತಿರನ್ಯತ. ಅಂದ್ರೆ ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಅದು ಇಂಪಾರ್ಟೆಂಟ್. ವೇದವ್ಯಾಸರು 3 ಬಾರಿ ಹೇಳಿದ್ದಾರೆ ಹರಿನಾಮ ಹರಿನಾಮ ಹರಿನಾಮ. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್. ಈಗ ದಾಸರ ಪದ್ಯದಲ್ಲಿ ಕೂಡ ಉಂಟು, ಹರಿನಾಮವೇ ಚಂದ ಅದ ನಂಬಿಕೋ ಕಂದ. ಹಾಗಾಗಿ ಹರಿನಾಮ ತುಂಬಾ ಚಂದ, ಅದನ್ನು ನಾವು ನಂಬಬೇಕು. ಆದ್ರೆ ನಮ್ಗೆ ಅದರಲ್ಲಿ ನಂಬಿಕೆ ಇಲ್ಲ. ಹಾಗಾಗಿ ಆ ಯಜ್ಞ ಅಂದ್ರೆ ನಾವು ಹರಿನಾಮ ಸಂಕೀರ್ತನ ಮಾಡಿದ್ರೆ ಅದಕ್ಕೆ ಮಳೆ ಬರ್ತದೆ. ಇದಕ್ಕೆ ಸಣ್ಣ ಒಂದು ಉದಾಹರಣೆ. 30 ವರ್ಷ ಹಿಂದೆ ತಿರುಪತಿ, ಎಲ್ಲರಿಗೂ ಹೆಚ್ಚಿನವರು ಇದರಲ್ಲಿ ನೀವು ಹೋಗಿರ್ಬೇಕು. ತಿರುಪತಿಗೆ ಹೆಚ್ಚಿನವರು ಹೋಗ್ತಾರೆ, ನಾನು ಕೂಡ ತುಂಬಾ ಬಾರಿ ಹೋಗಿದ್ದೇನೆ. ಹಾಗಾಗಿ ತಿರುಪತಿಯಲ್ಲಿ 30 ವರ್ಷ ಹಿಂದೆ ಮಳೆ ಇರಲಿಲ್ಲ. ಅದಕ್ಕೆ ಎಂತ ಮಾಡಿದ್ರು ಅವರು, ಬೇರೆ ಬೇರೆ ರೀತಿಯ ಯಾಗ ಎಲ್ಲ ಮಾಡಿದ್ರು. ಮತ್ತೆ ಕೂಡ ಮಳೆ ಬರಲಿಲ್ಲ. ಮತ್ತೆ ಬೇರೆ ಬೇರೆ ಈ ಎಲ್ಲ ಸಂಪ್ರದಾಯದವರಿಗೆಲ್ಲ ಹೇಳಿದರು. ಅಂದ್ರೆ 4 ಸಂಪ್ರದಾಯ ಉಂಟು: ಬ್ರಹ್ಮ ಮಧ್ವ ಸಂಪ್ರದಾಯ, ಸ್ತ್ರೀ ಸಂಪ್ರದಾಯ, ರಾಮಾನುಜ ಸಂಪ್ರದಾಯ. ತಿರುಪತಿಯವರು ಸ್ತ್ರೀ ಸಂಪ್ರದಾಯಕ್ಕೆ ಸೇರ್ತಾರೆ, ರಾಮಾನುಜ ಸಂಪ್ರದಾಯ. ಮತ್ತೆ ರುದ್ರ ಸಂಪ್ರದಾಯ ವಿಷ್ಣು ಸ್ವಾಮಿದು, ಮತ್ತೆ ಕುಮಾರ ಸಂಪ್ರದಾಯ ಅಂದ್ರೆ ನಿಂಬಾರ್ಕಾಚಾರ್ಯ. ಈ ಎಲ್ಲ ಸಂಪ್ರದಾಯ ಅವರು ಹೇಳಿದ್ರು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಯಜ್ಞ ಮಾಡಿದ್ರು. ಮತ್ತೆ ಕಡೆಗೆ ನಮ್ಮ ಇಸ್ಕಾನ್ಗೆ ಅಪ್ರೋಚ್ ಆದ್ರು, ಹೇಳಿದ್ರು ಹೀಗೆ ಮಳೆ ಇಲ್ಲ, ನೀವೆಂತಾದ್ರೂ ಒಂದು ಯಾಗ ಮಾಡಿ ಅಂತ. ಅದಕ್ಕೆ ನಮ್ಮ ಇಸ್ಕಾನ್ ಅವರು ಹೇಳಿದ್ರು, ನಾವು ಸಂಕೀರ್ತನ ಯಜ್ಞ ಮಾಡ್ತೇವೆ, ಅಂದ್ರೆ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ ಅಂತ. ಹಾಗೆ ನಾವೊಂದು 100 ಮಂದಿ ಹೋದೆವು. ಇಸ್ಕಾನ್ ಅವರು 100 ಮಂದಿ ಹೋಗಿ ಪ್ರದಕ್ಷಿಣೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಸಂಕೀರ್ತನ ಮೃದಂಗಲ್ಲಿ ಇಟ್ಕೊಂಡು ಸಂಕೀರ್ತನ ಮಾಡಿದ್ದೇವೆ. ಸಂಕೀರ್ತನ ಮಾಡಿದ ಮೇಲೆ ಅಂದ್ರೆ ಪ್ರದಕ್ಷಿಣೆ ಒಂದು ಸುತ್ತು ಬರುವಾಗ, ಎಂಡ್ ಬರುವಾಗ, ಧ್ವಜಸ್ತಂಭದ ಬರುವಾಗ ಇಮಿಡಿಯೇಟ್ ಮಳೆ ಬಂತು. ತಿರುಪತಿ ದೇವಸ್ಥಾನ ಬೋರ್ಡ್ನವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಮ್ಗೆ ಈಗ ನೋಡಿ, ನಾವು ಈ ಮೇಲೆ ತಿರುಮಲ, ಕೆಳಗೆ ತಿರುಪತಿ ಉಂಟು. ಅಲ್ಲಿ ತಿರುಪತಿಯಲ್ಲಿ ನಮ್ದು ಇಸ್ಕಾನ್ ದೇವಸ್ಥಾನ ಉಂಟು. ಆ ದೇವಸ್ಥಾನ ನಮ್ಗೆ ನಿಜಾಗಿ ತಿರುಪತಿ ದೇವಸ್ಥಾನ ಬೋರ್ಡ್ನವರು ಫ್ರೀ ಆಗಿ ಕೊಟ್ಟದ್ದು. ಖುಷಿಯಾಗಿ ನಮ್ಗೆ ಆ ಜಾಗವನ್ನು ಫ್ರೀ ಆಗಿ ಕೊಟ್ಟದ್ದು. ಹಾಗಾಗಿ ಎಷ್ಟು ಖುಷಿ ಆಯ್ತು ಅಂದ್ರೆ ಅವರಿಗೆ, ಇಮಿಡಿಯೇಟ್ ಮಳೆ ಬಂತು, ನಮ್ಗೆ ಆ ಜಾಗವನ್ನು ಫ್ರೀ ಆಗಿ ಕೊಟ್ರು. ಹಾಗಾಗಿ ಈ ಸಂಕೀರ್ತನ ಯಜ್ಞದಿಂದ ಮಳೆ ಬರ್ತದೆ. ನೆಕ್ಸ್ಟ್ ಈ ಮಳೆಯಿಂದ ಧಾನ್ಯ ಆಗ್ತದೆ. ಆ ಧಾನ್ಯವನ್ನು ನಾವು ಕೃಷ್ಣನಿಗೆ ಕೊಟ್ಟು ತಿನ್ಬೇಕು. ನೋಡಿ, ದಯವಿಟ್ಟು ಇದು ನಂದು ಕಳಕಳಿ ನಮ್ರ ವಿನಂತಿ. ಎಂತಂದ್ರೆ, ನೀವೆಲ್ಲರೂ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಿ, ಶುಚಿತ್ವದಲ್ಲಿ ಮಾಡಿ. ಶುಚಿತ್ವ ಅಂದ್ರೆ ಟಾಯ್ಲೆಟ್ಗೆ ಹೋಗಿ, ಬಾತ್ರೂಮ್ ಹೋಗಿ ಸ್ನಾನ ಮಾಡಬೇಕು. ಶುಚಿತ್ವದಲ್ಲಿ ಅಡಿಗೆ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಯಾಕೆಂದ್ರೆ ಅದು ತಮೋ ಗುಣ, ನಿಮ್ಮನ್ನು ಭಕ್ತಿಯಲ್ಲಿ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಮತ್ತೆ ನೀವು ಹೇಗೂ ಅಡಿಗೆ ಮಾಡ್ತೀರಿ, ಟೇಸ್ಟ್ ನೋಡಬೇಡಿ. ಅಡಿಗೆ ಆದ ಮೇಲೆ 5 ನಿಮಿಷ ತುಳಸಿ ಹಾಕಿ ಕೃಷ್ಣನಿಗೆ ಇಡಿ, ಕೃಷ್ಣ ಸೇವನೆ ಮಾಡ್ತಾನೆ. ಇದು ಒಂದು ದಯವಿಟ್ಟು ನಂದು ಕಳಕಳಿ ವಿನಂತಿ. ಎಲ್ಲರೂ ಇದನ್ನು ಸ್ಟಾರ್ಟ್ ಮಾಡಿ ನೋಡಿ. ಮತ್ತೆ ನೋಡಿ, ಒಂದು ತಿಂಗಳು ಮಾಡಿ ನೋಡಿ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಮತ್ತೆ ಅದನ್ನು ಕೃಷ್ಣನಿಗೆ ಕೊಡುವಂಥದ್ದು. ಹಾಗಾಗಿ ಕೃಷ್ಣನಿಂದ ಬರುವಂಥದ್ದು ವಾಪಸ್ ಕೃಷ್ಣನಿಗೆ ಕೊಡುವಂಥದ್ದು. ಇದಕ್ಕೆ ಹೇಳುದು ಯಜ್ಞದ ಚಕ್ರ. ಇದು ಶ್ರೀಮದ್ ಭಾಗವತದಲ್ಲಿ ಉಂಟು, 11ನೇ ಸ್ಕಂದ 5ನೇ ಅಧ್ಯಾಯ 32ನೇ ಶ್ಲೋಕ. ಈ ಶ್ಲೋಕ ಎಂತ? ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸಪಾರ್ಷದಂ ಯಜ್ಞೆ ಸಂಕೀರ್ತನ್ ಪ್ರಾಯೇನ್ ಯಜಂತಿ ಸುಮೇಧಶ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಅಂದ್ರೆ ಕೃಷ್ಣ ಚೈತನ್ಯ ಬರ್ತಾ ಇದ್ದಾರೆ,
ಅವರು ಅವರ ಅಸೋಸಿಯೇಟ್ಸ್ ಅಂದ್ರೆ ಭಕ್ತರೊಟ್ಟಿಗೆ ಬರ್ತಾ ಇದ್ದಾರೆ. ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತನ್, ಮತ್ತೆ ಅವರು ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡ್ತಾರೆ. ಯಜ್ಞ ಸಂಕೀರ್ತನ್ ಪ್ರಾಯ ಯಜಂತಿ ಸುಮೇಧಶ. ಸುಮೇಧಶ ಅಂದ್ರೆ ಬುದ್ಧಿವಂತರು. ಬುದ್ಧಿವಂತರು ಈ ಚೈತನ್ಯ ಮಹಾಪ್ರಭುವ ಸಂಕೀರ್ತನವನ್ನು ಅಳವಡಿಸ್ತಾರೆ. ಹಾಗಾಗಿ ನೀವು ಕೂಡ ಬುದ್ಧಿವಂತರಾಗಿ ನೀವು ಚೈತನ್ಯ ಮಹಾಪ್ರಭು ಈ ಸಂಕೀರ್ತನ ಯಜ್ಞವನ್ನು ಪಾಲ್ಗೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಎಸ್, ಇದು ಇದು ಭಾಗವತಮಲ್ಲಿ ಉಲ್ಲೇಖ ಉಂಟು. ಚೈತನ್ಯ ಮಹಾಪ್ರಭು ಬರುವಂಥದ್ದು ಪ್ರೆಡಿಕ್ಷನ್ ನೋಡಿ. ಚೈತನ್ಯ ಮಹಾಪ್ರಭು ಅಂತ ಕೃಷ್ಣ 500 ವರ್ಷದಿಂದ ಬಂದಿದ್ದಾರೆ. ಮಾಯಾಪುರ ಅಂತ ಕೋಲ್ಕತ್ತಾದಲ್ಲಿ 150 ಕಿಲೋಮೀಟರ್ ನಾರ್ತ್ ಸೈಡ್ ಅಲ್ಲಿ ಬರ್ತದೆ ಅದು. ಚೈತನ್ಯ ಮಹಾಪ್ರಭು ಕೃಷ್ಣ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಅದ್ವೈತಾಚಾರ್ಯ ಅಂದ್ರೆ ಈ ಮಹಾವಿಷ್ಣು, ಮತ್ತೆ ಇದು ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ, ವಾಸಾದಿ ಪ್ರಭು ಅಂದ್ರೆ ನಾರದ ಮುನಿ, ಮತ್ತೆ ಅವರೆಲ್ಲ ಅಸೋಸಿಯೇಟ್ಸ್. ಹಾಗಾಗಿ ಅವರು ಬಂದು ಈ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಸಂಕೀರ್ತನೆ ಮಾಡುವ ಮುಂಚೆ ಫಸ್ಟ್ ಅವರಿಗೆ ನಾವು ನಮನ ಸಲ್ಲಿಸುವೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ, ಅದನ್ನು ಹೇಳಿ ಮತ್ತೆ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜೋರಾಗಿ ಹೇಳುವಂಥದ್ದು ಸಂಕೀರ್ತನೆ. ಅಂದ್ರೆ ಇಬ್ಬರು, ಮೋರ್ ದನ್ 2 ಪೀಪಲ್ ಹೇಳುವಂಥದ್ದು ಸಂಕೀರ್ತನೆ. ಎಸ್, ಮತ್ತೆ ಕೃಷ್ಣ ಹೇಳಿದಾನೆ ಯಜ್ಞದಲ್ಲಿ ನಾನು ಜಪ ಯಜ್ಞ ಅಂತ ನೋಡಿ. ಯಜ್ಞ ನಾಮ್ ಜಪೋ ಯಜ್ಞೋ ಅಸ್ಮಿ, ಇದು ಭಗವದ್ಗೀತೆ 10ನೇ ಅಧ್ಯಾಯ 25 ಶ್ಲೋಕದಲ್ಲಿ ಉಂಟು. ಹಾಗಾಗಿ ಕೃಷ್ಣ ಹೇಳಿದಾನೆ ಜಪ ಮಾಡ್ಬೇಕಂತ. ಯಜ್ಞದಲ್ಲಿ ನಾನು ಜಪ ಯಜ್ಞ, ಹಾಗಾಗಿ ನಾವು ಜಪ ಮಾಡ್ಬೇಕು. ಸಂಕೀರ್ತನ ಅಂದ್ರೆ 2 ಜನಕ್ಕಿಂತ ಜಾಸ್ತಿ, ಜಪ ಅಂದ್ರೆ ಒಬ್ಬನೇ. ಸಂಕೀರ್ತನ ಜೋರಾಗಿ ಹೇಳುವಂಥದ್ದು, ಜಪ ಅಂದ್ರೆ ನಾವು ಕೇಳುವಷ್ಟು ಜೋರಾಗಿ ಹೇಳುವಂಥದ್ದು. ಜಪ ಮಾಡುವ ಮುಂಚೆ ಕೂಡ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ ಹೇಳಿ, ಮತ್ತೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ಹೇಳಿ. ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಚತೆ ಸರ್ವ ಕಿಲ್ಬಿಷಿ, ಭುಂಜತೆ ತು ಅಗಂ ಪಾಪ ಏ ಪಚ್ಚಂತಿ ಆತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳವರು ಖಂಡಿತವಾಗಿ ಪಾಪವನ್ನೇ ಊಟ ಮಾಡುತ್ತಾರೆ. ನೋಡಿ ಎಂತ ನಿಮ್ಗೆ ಹಾಗೆ ಹೇಳಿದ್ದೇನೆ, ನೀವು ಅಡಿಗೆ ಮಾಡುವಾಗ ಟೇಸ್ಟ್ ನೋಡಬೇಡಿ, ಕೃಷ್ಣನಿಗೆ ಅರ್ಪಣೆ ಮಾಡಿ ತಗೊಳ್ಳಿ, ಇದಕ್ಕೆ ಪ್ರಸಾದ ಅಂತ ಹೇಳುವಂಥದ್ದು. ಆದರೆ ನಿಮ್ಮ ವೈಯಕ್ತಿಕ ಖುಷಿಗೋಸ್ಕರ ಮಾಡುವುದಾದ್ರೆ ಅದು ಪಾಪ ಆಗ್ತದೆ. ದಯವಿಟ್ಟು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ನೋಡಿ, ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಕೆಲವರು ಹೇಳ್ತಾರೆ ನಿಮ್ಮ ಕೃಷ್ಣ ಒಂದು ತಿಂತಾನ. ಕೃಷ್ಣನಿಗೆ ಹೇಗಂದ್ರೆ ಅನ್ಲಿಮಿಟೆಡ್ ಕೃಷ್ಣನಿಗೆ ಉಂಟು. ಆದ್ರೂ ಕೂಡ ಕೃಷ್ಣನ ಹೆಸರು ಭಾವಗ್ರಹಿ ಜನಾರ್ದನ. ನೀವು ಭಾವದಿಂದ ಕೊಟ್ರೆ ಕೃಷ್ಣ ತಗೊಳ್ತಾನೆ. ಇದಕ್ಕೆ ಒಂದು ಬ್ರಹ್ಮ ಸಂಹಿತ ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿಯಸ್ಯ ನೋಡಿ, ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಬಾಯಿಂದ ಮಾತು, ಬೇರೆ ಯಾವ ಕಡೆಯಿಂದ ನಮಗೆ ತಿನ್ಲಿಕ್ಕೆ ಆಗುದಿಲ್ಲ. ಮೂಗಿನಿಂದ ತಿನ್ಲಿಕ್ಕೆ ಆಗುದಿಲ್ಲ, ಬೇರೆ ಇಲ್ಲಿ ಕಡೆಯಿಂದ ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಹಾಗೆಲ್ಲ, ಕೃಷ್ಣನಿಗೆ ಎಲ್ಲ ಅಂಗದಿಂದ ತಿನ್ಬಹುದು. ಕೃಷ್ಣನಿಗೆ ನೋಡಿದ್ರೆ ತಿಂದಾಗೆ, ಕೃಷ್ಣನಿಗೆ ಈ ರೋಮದಿಂದ ಕೂಡ ನೋಡ್ಬೋದು, ಕೃಷ್ಣನಿಗೆ ಈ ಕೈಯಿಂದ ನೋಡ್ಬೋದು, ಕೃಷ್ಣನಿಗೆ ಎಲ್ಲ ಯಾವ ಅಂಗದಿಂದ ಕೂಡ ತಿನ್ಬಹುದು. ಇದನ್ನು ನಾವು ಅರ್ಥ ಮಾಡ್ಬೇಕು. ಹಾಗಾಗಿ ಕೃಷ್ಣ ಈಗ ನೋಡಿದ್ರೆ ತಿಂದಾಗೆ. ಹಾಗಾಗಿ ನೀವು ಅಡಿಗೆ ಮಾಡುವಾಗ ನೋಡಿ, ಇದಕ್ಕೆ ಒಬ್ರು ಅಂದ್ರೆ ನಾನು ಟ್ರೈನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ, ಅಂದ್ರೆ ನಮ್ಮ ಮಂಗಳೂರು ಕೇರಳಕ್ಕೆ ಬಾರ್ಡರ್, ಹಾಗೆ ಅದು ಕೇರಳಕ್ಕೆ ಹೋಗ್ತದೆ ಟ್ರೈನ್. ಆಗ ಒಬ್ಬ ಮುಸಲ್ಮಾನ ಅಂದ್ರೆ ಜಾಸ್ತಿ ಇರ್ತಾರೆ ಅವರು, ಹಾಗೆ ನಾವು ಅವರಿಗೆ ಕೊಡ್ತೇವೆ, ಪ್ರಚಾರ ಮಾಡ್ತೇವೆ, ಪುಸ್ತಕ ತಗೊಳ್ತಾರೆ ಭಗವದ್ಗೀತೆ ಅವರು. ಹಾಗೆ ಅವ್ರು ಹೇಳುವಂಥದ್ದು ನೋಡಿ, ನಾವು ಹಲಾಲ್ ಮಾಡಿ ತಿಂತೇವೆ, ನೀವು ಈ ರೀತಿ ಮಾಡುವುದಿಲ್ಲ ಸರ್. ನೀವು ಹಲಾಲ್ ಮಾಡಿ ತಿಂತೀರಿ, ನಾವು ಕೂಡ ಎಂತಂದ್ರೆ ನಾವು ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡಿ ತಿನ್ನುವಂಥದ್ದು. ನಾನು ಅವರಿಗೆ ಹೇಳಿದೆ, ಈ ನೀವು ಹಲಾಲ್ ಈ ವೆಜಿಟೇಬಲ್ಸ್ ಅನ್ನು ಹಲಾಲ್ ಮಾಡ್ತೀರಾ? ಇಲ್ಲ, ಅದು ನಮಗೆ ಇದರಲ್ಲಿ ಇಲ್ಲ, ಕುರಾನಲ್ಲಿ ಇಲ್ಲ. ನೋಡಿ, ನಾವು ವೆಜಿಟೇಬಲ್ಸ್ ಅನ್ನು ಕೂಡ ಅರ್ಪಣೆ ಮಾಡಿ ತಿನ್ನುವುದು. ಯಾಕೆಂದ್ರೆ ಕೃಷ್ಣ ಹೇಳಿದಾನೆ,
ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯಚ್ಛತೆ, ಅಂದ್ರೆ ಇದನ್ನು ನಮಗೆ ಕೊಟ್ಟು ತಿನ್ನು, ಯಾಕೆಂದ್ರೆ ಅದರಲ್ಲಿ ಕೂಡ ಜೀವ ಉಂಟು. ಅದೆಂತ ಆಗ್ತದೆ, ನೀವು ಯಾವಾಗ ಕೃಷ್ಣನಿಗೆ ಕೊಡ್ತೀವಿ ಆಗ ನಿಮಗೆ ಪಾಪ ಹಿಡಿಯೋದಿಲ್ಲ. ಈ ರೀತಿ ನಾನು ಹೇಳಿದೆ, ಮತ್ತೆ ಅವ್ರಿಗೆ ತುಂಬ ಖುಷಿ ಆಯಿತು. 2 ಪುಸ್ತಕ ತಗೊಂಡು. ಹಾಗಾಗಿ ನಾವು ನೋಡಿ, ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ಅಂದರೆ ನಾವು ಎಣಿಸೋದು ಎಂತಂದರೆ ಅವ ರಾಕ್ಷಸ ಅಂತ. ಇಲ್ಲ ಸರ್, ರಾಕ್ಷಸ ಯಾರಿಲ್ಲ. ನಾವು ಕರೆಕ್ಟಾಗಿ ಅವರಿಗೆ ಮನವರಿಕೆ ಮಾಡಿ ಹೇಳಿದರೆ ಅವರು ತಗೊಳ್ತಾರೆ. ಎಸ್, ಈಗ ನೋಡಿ, ಈ 4-5 ವೇದಿಕೆ ಉಂಟು. ಫಸ್ಟ್ ಇದು ದೈಹಿಕ ವೇದಿಕೆ. ಇದಕ್ಕೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, 5 ವೇದಿಕೆ ಉಂಟು. ಫಸ್ಟಿಗೆ ಅನ್ನಮಯ ಕೋಶ, ದೈಹಿಕ ವೇದಿಕೆ. ದೈಹಿಕ ವೇದಿಕೆ ಅಂತ ನಮ್ಮ ಪ್ರಭುಪಾದ ಹೇಳ್ತಾರೆ, ಅದು ತಮೋಗುಣ. ತಮೋಗುಣ ಅಂದ್ರೆ ಎಂತ? ಈ ಎಲ್ಲ ಬೇಡದೆಲ್ಲ ಆಕ್ಟಿವಿಟೀಸ್ ಮಾಡುವಂಥದ್ದು, ಕುಡಿಯುವುದು, ಇದೆಲ್ಲ. ಮತ್ತೆ ಅವನಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, 3 ಹೊತ್ತು. ಈಗ ಪ್ರಾಣಿಗಳು ನೋಡಿ, ಪ್ರಾಣಿಗಳು ತಿನ್ಲಿಕ್ಕೆ ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ಹಾಗಾಗಿ ಇದಕ್ಕೆ ತಮೋಗುಣ, ದೈಹಿಕ ವೇದಿಕೆ. ಅನ್ನಮಯ ಕೋಶ, ಅನ್ನಮಯ ಅಂದ್ರೆ ತಿನ್ನುವುದು, ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಎರಡನೇದು ಪ್ರಾಣಮಯ ಕೋಶ, ಇಂದ್ರಿಯ ವೇದಿಕೆ. ಅಂದ್ರೆ ಇದಕ್ಕೆ ರಜೋಗುಣ. ಫಸ್ಟ್ ತಮೋಗುಣ, ಸೆಕೆಂಡ್ ರಜೋಗುಣ. ಪ್ರಾಣಮಯ ಕೋಶ ಅಂದ್ರೆ ಕಲಿಯುಗದಲ್ಲಿ ಒಬ್ಬ ಒಳ್ಳೆ ರೀತಿ ಕಲಿತಾನೆ, ಮತ್ತೆ ಅವನಿಗೆ ಒಳ್ಳೆ ಒಂದು ಕೆಲಸ ಸಿಗ್ತದೆ. ಒಳ್ಳೆ ಕೆಲಸ ಸಿಕ್ಕಿದ ಕೂಡಲೇ ಅವ ಮದುವೆ ಆಗ್ತಾನೆ. ಮದುವೆ ಆಗಿದ ಮೇಲೆ ಒಂದು ಒಳ್ಳೆ ಮನೆ ಕಟ್ತಾನೆ. ಮತ್ತೆ ಜನರೆಲ್ಲ ಅವನಿಗೆ ಕ್ಲಾಪ್ ಹೊಡಿತಾರೆ. ಎಸ್, ಅವ ಗ್ರೇಟ್. ಎಲ್ಲ ಜನರು, ಕಲಿಯುಗ ಜನರು ಆಗೋದು ಅವ ಗ್ರೇಟ್ ಅಂತ. ಇದು ಗ್ರೇಟ್ ಅಲ್ಲ, ಇದು 2ನೇ ವೇದಿಕೆ. ಅಂದ್ರೆ ಪ್ರಾಣಮಯ ಕೋಶ ಅಂದ್ರೆ ಇವನಿಗಿಂತ ಆಗ್ಬೋದು, ಯಾರು? ಅನ್ನಮಯ ಕೋಶಕ್ಕಿಂತ ಆಗ್ಬೋದು. ಅವನಿಗೆ ಏನು ಜವಾಬ್ದಾರಿ ಇಲ್ಲ. ಇವ ಅಟ್ಲೀಸ್ಟ್ ಅಂದ್ರೆ ಪ್ರಾಣವನ್ನು ಕಾಪಾಡ್ತಾ ಇದ್ದಾನೆ. ಅಂದ್ರೆ ಅವನ ಫ್ಯಾಮಿಲಿ, ಅವನ ಮಕ್ಕಳು, ಕುಟುಂಬ ಅಂದ್ರೆ ಇದರಲ್ಲಿದ್ದಾನೆ. ಇದಕ್ಕಿಂತ ಮೇಲೆ ಬರುವಂಥದ್ದು ಮನೋಮಯ ಕೋಶ. ಇದಕ್ಕೆ ಸತ್ವಗುಣ ಅಂತ ಹೇಳ್ತಾರೆ. ಇಲ್ಲಿ ಎಂತ ಆಗ್ತದೆ ಅಂದ್ರೆ, ಇದಕ್ಕೆ ಉದಾಹರಣೆ ಈ ಕವಿಗಳು, ವಿಜ್ಞಾನಿಗಳು, ಅವರೆಲ್ಲ ತುಂಬ ಸತ್ವಗುಣದಲ್ಲಿ ಇರ್ತಾರೆ. ಇವೆಂತ ಮಾಡ್ತಾನೆ, ಸೆಕೆಂಡ್ ನವ, ಈ ಪ್ರಾಣಮಯ ಕೋಶದವ ಕೆಲಸ, ಹಣ 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 ಅದರಿಂದ ಇರ್ತಾನೆ. ಆದ್ರೆ ಅವರು ಅಷ್ಟು ಅದರಿಂದ ಇರ್ತಾರೆ, ಅವರು ತುಂಬ ಪೀಸ್ ಆಗಿರ್ತಾರೆ. ಯಾವುದಾದ್ರು ಓದುವಂಥದ್ದು, ಕೃಷ್ಣಂದಲ್ಲ, ಓದುವಂಥ ಇರ್ತದೆ, ಮತ್ತೆ ಕೇಳುವಂಥದ್ದು, ಒಳ್ಳೆ ಮ್ಯೂಸಿಕ್, ಇದೆಲ್ಲ ಅವರಿಗೆ ಇಚ್ಛೆ ಇರ್ತದೆ. ಅದಕ್ಕೆ ಸತ್ವಗುಣ, ಮಾನಸಿಕ ವೇದಿಕೆ. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಬೌದ್ಧಿಕ ವೇದಿಕೆ. ಇದಕ್ಕೆ ಜ್ಞಾನಮಯ ಕೋಶ. ಅಂದ್ರೆ ಅಲ್ಲಿ ಅವ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಪರಮಾತ್ಮ ಯಾರು? ನನಗೆ ಮತ್ತೆ ಪರಮಾತ್ಮನಿಗೆ ಏನು ಸಂಬಂಧ? ಪ್ರಕೃತಿ ಎಂತ? ಇದೆಲ್ಲ ತಿಳಿಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಲಾಸ್ಟ್ ಇದು ಆಧ್ಯಾತ್ಮಿಕ ವೇದಿಕೆ, ವಿಜ್ಞಾನಮಯ ಕೋಶ. ಅಂದ್ರೆ ಏನು ಇಲ್ಲಿ ತಿಳಿದಾನೆ ಅದನ್ನು ಅಳವಡಿಸ್ತಾನೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ದೈಹಿಕ ಮತ್ತೆ ಈ ಎಂತ ಹೇಳುದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮತ್ತೆ ಮನೋಮಯ ಕೋಶದ ಜನರನ್ನು ಈ ವಿಜ್ಞಾನಮಯ ಕೋಶ, ಆಧ್ಯಾತ್ಮಿಕ ವೇದಿಕೆ ತರುವಂಥದ್ದು ನಮ್ಮ ಕೆಲಸ ಅಂತ ಪ್ರಭುಪಾದಲ್ಲಿ ಹೇಳ್ತಾರೆ. ಇಂದ್ರಿಯಾಣಿ ಪರಾಣಿ ಆಹುತ್ ಇಂದ್ರಿಯೇಭ್ಯ ಪರಮಂ ಮನಃ ಮನಸ್ಸಸ್ತು ಪರಾ ಬುದ್ಧೇ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಈಗ ಹೇಗಂದ್ರೆ, ಫಸ್ಟಿಗೆ ಇದಕ್ಕೆ ಪ್ರಭುಪಾದ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ಕನ್ನಡಿ, ಪ್ರಭುಪಾದ ಕನ್ನಡಿ ಎಕ್ಸಾಂಪಲ್ ಕೊಡ್ತಾರೆ. ಮೊದಲ ಕನ್ನಡಿ ದೇಹ. ಈಗ ದೇಹದ ಕನ್ನಡಿಯಲ್ಲಿದ್ರೆ ನಿಮಗೆ ನೆಕ್ಸ್ಟ್ ಕನ್ನಡಿ ಬರುವಂಥದ್ದು ಮನಸ್ಸು. ಮನಸ್ಸು ಕಾಣುವುದಿಲ್ಲ. ದೇಹದ ಕನ್ನಡಿಯಲ್ಲಿ ಧೂಳು ತೆಗಿಬೇಕು, ಮತ್ತೆ ನಿಮಗೆ ಮನಸ್ಸಿನ ಕನ್ನಡಿ ಕಾಣ್ತದೆ, ಸೆಕೆಂಡ್ ಕನ್ನಡಿ. ಸೆಕೆಂಡ್ ಕನ್ನಡಿ ಮನಸ್ಸಿನ ಕನ್ನಡಿಯಲ್ಲಿ ಧೂಳು ಇದ್ರೆ ನಿಮಗೆ ಥರ್ಡ್ ಕನ್ನಡಿ ಕಾಣುವುದಿಲ್ಲ.
ಹಾಗಾಗಿ ಮನಸ್ಸಿನ ಕನ್ನಡಿಯ ಧೂಳು ತೆಗಿಬೇಕು. ಆ ಮನಸ್ಸಿನ ಕನ್ನಡಿ ಧೂಳು ತೆಗೆದ್ರೆ ನೆಕ್ಸ್ಟ್ ನಿಮಗೆ ಕಾಣುವಂಥದ್ದು ಆ ಬುದ್ಧಿಯ ಕನ್ನಡಿ, ನಿಮಗೆ ಬುದ್ಧಿ ಕಾಣ್ತದೆ. ಆ ಬುದ್ಧಿಯ ಕನ್ನಡಿ ಧೂಳು ತೆಗೆದ್ರೆ ನಿಮ್ಗೆ ನೆಕ್ಸ್ಟ್ ಆತ್ಮ ಕಾಣ್ತದೆ. ಆ ಆತ್ಮದ ಕನ್ನಡಿ ಧೂಳು ತೆಗೆದ್ರೆ ನೆಕ್ಸ್ಟ್ ನಿಮ್ಗೆ ಪರಮಾತ್ಮ ಕಾಣ್ತಾನೆ. ಈಗ ಈ ಧೂಳು ಎಂತ, ಈಗ ಧೂಳಿನ ಬಗ್ಗೆ ಸ್ವಲ್ಪ ನಿಮಗೆ ವಿವರ ನೀಡ್ತೇನೆ. ಎಸ್, ಈ 36ನೇ ಶ್ಲೋಕದಲ್ಲಿ ಕೃಷ್ಣ ಹೇಳುವಂತದ್ದು ಆ ಶ್ಲೋಕ ಹೇಳ್ತೇನೆ. ಅತಾಕೇನ ಪ್ರಯುಕ್ತೋ ಅಯಂ ಪಾಪಂ ಚರತಿ ಪುರುಷ ಅನಿಚ್ಛನಪಿ ವಾಷ್ಣೇಯ ಬಲಾದಿ ನಿಯೋಜಿತ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ಇದಕ್ಕೆ ಭಗವಂತನ ಉತ್ತರ 37ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶಾಣೋ ಮಹಾಪಾಪ ವಿದ್ಯೇನಾಮಿಹ ವೈರಿನಾಂ. ಅಂದ್ರೆ ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಹಾಗಾಗಿ ಆ ಧೂಳಿ ಅಂತ ಕಾಮ. ಪ್ರಭುಪಾದ ಹೇಳ್ತಾರೆ, ಒಂದು ಬಂದ್ರೆ ಕಾಮ ಬಂದ್ರೆ ಉಳಿದದೆಲ್ಲ ಅದರೊಟ್ಟಿಗೆ ಬರ್ತದಂತೆ. ಅಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಉಂಟಲ್ಲ, ಈ ಕಾಮ, ಕ್ರೋಧ, ಮದ, ಮತ್ಸರ್ಯ, ಲೋಭ ಇದೆಲ್ಲ ಬರ್ತದೆ. ಫಸ್ಟಿಗೆ ಕಾಮದಲ್ಲಿ ಕೂಡ ಬೇರೆ ಬೇರೆ ವಿಧ ಉಂಟು. ಫಸ್ಟಿಗೆ ಸೆಕ್ಸ್ ಫಸ್ಟ್, ಮತ್ತೆ ಬೇರೆ ಬೇರೆ ರೀತಿಯ ಕಾಮ ಉಂಟು ಅದರಲ್ಲಿ. ಹಾಗಾಗಿ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ. ಇಂದ್ರಿಯಗಳು ಜಡವಸ್ತು, ಅಂದ್ರೆ ಈ ಜಡವಸ್ತು ಟೇಬಲ್ ಇದು ಜಡವಸ್ತು, ಇಂದ್ರಿಯಗಳು ಅದಕ್ಕಿಂತ ಶ್ರೇಷ್ಠ. ಮನಸ್ಸು ಇಂದ್ರಿಯಕ್ಕಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಶ್ರೇಷ್ಠ, ಆತ್ಮನು ಬುದ್ಧಿಗಿಂತ ಶ್ರೇಷ್ಠ. ಹಾಗಾಗಿ ಈ 5 ಕನ್ನಡಿ, ಮೊದಲ ಕನ್ನಡಿ ದೇಹದ ಕನ್ನಡಿ ಧೂಳು ತೆಗೆದ್ರೆ ನಿಮ್ಗೆ ಮನಸ್ಸಿನ ಕನ್ನಡಿ ಕಾಣ್ತದೆ. ಮತ್ತೆ ನಿಮ್ಗೆ ಅದರಿಂದ ಧೂಳು ತೆಗೆದ್ರೆ ನಿಮ್ಗೆ ಬುದ್ಧಿಯ ಕನ್ನಡಿ ಕಾಣ್ತದೆ. ಬುದ್ಧಿಯ ಕನ್ನಡಿ ಧೂಳು ತೆಗೆದ್ರೆ ನಿಮ್ಗೆ ಆತ್ಮ ಕನ್ನಡಿ ಕಾಣ್ತದೆ. ಆತ್ಮ ಧೂಳು ತೆಗೆದ್ರೆ ನಿಮ್ಗೆ ಪರಮಾತ್ಮ ಕಾಣ್ತಾನೆ. ಹಾಗಾಗಿ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ನೋಡಿ, ಇಲ್ಲಿ ಈ 5 ಇಂದ್ರಿಯಗಳು ಪಂಚೇಂದ್ರಿಯ, ಇಲ್ಲಿ 5 ಕುದುರೆಗಳನ್ನು ಹೋಲಿಸಿದ್ದಾರೆ. ಎಸ್, ಇಲ್ಲಿ ಮನಸ್ಸು ಈ ಹಗ್ಗಕ್ಕೆ ಹೋಲಿಸಿದ್ದಾರೆ. ಮತ್ತೆ ಈ ಸಾರಥಿ ಅಂದ್ರೆ ಬುದ್ಧಿಗೆ ಹೋಲಿಸಿದ್ದಾರೆ. ಮತ್ತೆ ಈ ಪ್ಯಾಸೆಂಜರ್ ಆತ್ಮ. ಯಾವಾಗ ಇಂದ್ರಿಯಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ನಮ್ಮ ಮನಸ್ಸು ಹತೋಟಿಯಲ್ಲಿರ್ತದೆ, ಬುದ್ಧಿ ಚುರುಕಾಗ್ತದೆ, ಆತ್ಮ ನಿಜವಾದ ಪೊಸಿಷನ್. ಎಂತ ನಿಜವಾದ ಪೊಸಿಷನ್ ಎಂತ? ಜೀವೇರೇ ಸ್ವರೂಪ ಹೋಯ್ ಕೃಷ್ಣ ನಿತ್ಯ ದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಆದ್ರೆ ಈಗ ನಾವು ಇದನ್ನು ಮರೆತು ಬಿಟ್ಟಿದ್ದೇವೆ. ಇಂದ್ರಿಯ ಸುಖದಿಂದ ನಾವು ಮರೆತು ಬಿಟ್ಟಿದ್ದೇವೆ. ಯಾವಾಗ ವಾಪಸ್ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ತೊಡಗಿಸ್ತೇವೆ ಆಗ ಅದು ಗೊತ್ತಾಗ್ತದೆ. ಯದ್ಯದಾಚರತಿ ಶ್ರೇಷ್ಠ ತತ್ತತ್ ಏವ ತರೋ ಜನ ಸ ಯತ್ ಪರಮಾಣಂ ಕುರುತೆ ಲೋಕಸ್ತತ್ ಅನುವರ್ತದೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಅಂದ್ರೆ ಈಗ ನೋಡಿ, ಈಗ ಸಣ್ಣ ಉದಾಹರಣೆ ಕೊಡ್ತೇನೆ. ನರೇಂದ್ರ ಮೋದಿ, ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಈಗ ನಮ್ಮಲ್ಲಿ ಒಂದು MLA ಇದ್ದಾರೆ. ಅವರು ತುಂಬಾ ರಿಚ್ ಅಂದ್ರೆ ಹುಟ್ಟುವಾಗಲೇ ಬಂಗಾರದ ಬಟ್ಟೆಯಲ್ಲಿ ಊಟ ಮಾಡಿದವರು. ಹಾಗಾಗಿ ಅವರಿಗೆ ಈ ಕರಪ್ಷನ್ ಮಾಡ್ಬೇಕಂತ ಏನಿಲ್ಲ. ಈಗ MLA ಆಗಿದ್ದಾರೆ, ಅವರ ಹಣದಿಂದಲೇ ಖರ್ಚು ಮಾಡ್ತಿದ್ದಾರೆ. ಅವ್ರು ಎಂತ ಹೇಳುದು ಅಂದ್ರೆ, ನಾನು ಮೋದಿದು ಫಾಲೋವರ್, ಮೋದಿ ಹೇಗೆ ಕರಪ್ಷನ್ ಇಲ್ಲವೋ ನಾನು ಕೂಡ ಕರಪ್ಷನ್ ಮಾಡುವುದಿಲ್ಲ. ಹಾಗಾಗಿ ಇದು ನೋಡಿ, ಯದ ಆಚರಿಸಿ ಶ್ರೇಷ್ಠ ತತ್ತತ್ ಏವತರು ಜನ. ಈಗ ಲೀಡರ್ ಅದನ್ನು ಮಾಡಿದ್ರೆ ಮಾಮೂಲಿ ಜನರು ಅದನ್ನು ಮಾಡ್ತಾರೆ. ಅದೇ ರೀತಿ ಕೃಷ್ಣ ಹೇಳುವಂಥದ್ದು, ಅರ್ಜುನ ನೀನು ಯುದ್ಧ ಮಾಡು,
ನೀನು ಕ್ಷತ್ರಿಯ, ನೀನೀಗ ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತೀಯಾ. ಕ್ಷತ್ರಿಯ ಕಾಡಿಗೆ ಹೋದ್ರೆ ಮತ್ತೆ ಎಲ್ಲರೂ ನಿನ್ನನ್ನು ಫಾಲೋ ಮಾಡ್ತಾರೆ. ಆಗ ಕ್ಷತ್ರಿಯ ಧರ್ಮ ಕಾಡಿಗೆ ಹೋಗುವುದಲ್ಲ. ನೀನು ಯುದ್ಧ ಮಾಡು, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡು, ಮತ್ತೆ ಎಲ್ಲರೂ ನಿನ್ನನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ನೋಡಿ, ಯಾವಾಗ ಲೀಡರ್ ಮಾಡ್ಬೇಕು. ಈಗ ಹೇಗಂದ್ರೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಈಗ 2 ವರ್ಷ ಅಂದ್ರೆ ಕೆಲವರು 1 ವರ್ಷ ಬಂದವರು ಇದ್ದಾರೆ, ಅಂದ್ರೆ ಹೊಸ ಹುಡುಗರು, ಮತ್ತೆ 2 ವರ್ಷ ಆದವರು, ಮತ್ತೆ 5 ವರ್ಷ ಆದವರೆಲ್ಲ ಇದ್ದಾರೆ. ಹೇಗೆಂದ್ರೆ ನಾನೀಗ ಎಂತಾದ್ರು ಸೇವೆ ಹೇಳುವಾಗ ಫಸ್ಟ್ ನಾನು ಮಾಡುವಂಥದ್ದು, ಆಗ ಅವರು ಕೂಡ ಬರ್ತಾರೆ ನೋಡಿ ಮಾಡ್ಲಿಕ್ಕೆ. ನಾನು ಮಾಡೋದಿದ್ದರೆ ಅವ್ರು ಮಾಡೋದಿಲ್ಲ, ಅಂದ್ರೆ ಮಾಡ್ತಾರೆ, ನಾನು ಹೇಳಿದಾಗೆ ಮಾಡ್ತಾರೆ, ಅದು ಮಾಡೋದಿಲ್ಲ. ಆದ್ರೆ ನಾವು ಎಕ್ಸಾಂಪಲ್ ಆಗಿ ತೋರಿಸ್ಬೇಕು, ನಾನು ಮಾಡ್ಬೇಕು, ಆಗ ಅವರಿಗೆ ಕೂಡ ಖುಷಿ ಆಗ್ತದೆ, ಹುಮ್ಮಸ್ಸಲ್ಲಿ ಮಾಡ್ತಾರೆ. ಅವರು ತುಂಬಾ ಸೀನಿಯರ್ ನನಗಿಂತ, ಅವ್ರು ಮಾಡ್ತಾ ಇದ್ದಾರೆ, ನಾನು ಮತ್ತೆ ಮಾಡೋದಿದ್ರೆ. ಹಾಗಾಗಿ ಲೀಡರ್ ಎಕ್ಸಾಂಪಲ್ ಆಗಿರ್ಬೇಕು. ಎಸ್, ಸಾರಿ, ಓಕೆ. ಧೂಮೇನಾವೃತ್ಯ ವಾನೀರ್ ಯಥಾದರ್ಶೋ ಮಲೇನ ಚ ಯಥಾ ಲೋಭೇನಾವೃತೋ ಗರ್ಭಾಸ್ ತಥಾ ತೇನಾದಂ ಆವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶ ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಎಸ್, ನೋಡಿ, ಇದಕ್ಕೆಲ್ಲ ಕಾರಣ ಕಾಮ. ಇದಕ್ಕೆ ಹೇಗೆ ಹೇಳುವುದಂದ್ರೆ, ಫಸ್ಟಿಗೆ ಓಕೆ, ಹೊಗೆಗೆ ಈ ಮರಗಳಿಗೆ ಹೋಲಿಸಿದ್ದಾರೆ ಎಂತಂದ್ರೆ, ಅವರಲ್ಲಿ ಸ್ವಲ್ಪ ಕಾನ್ಶಿಯಸ್ನೆಸ್ ಇರುವಂಥದ್ದು ಮರದಲ್ಲಿ. ಹಾಗಾಗಿ ಈ ನಿಜವಾಗಿ ಬೆಂಕಿ ಬರಬೇಕು, ಹೊಗೆ ಮೇನ್ ಅಲ್ಲ. ಅಂದ್ರೆ ಬೆಂಕಿ ಬಂದ್ರೆ ಫಸ್ಟಿಗೆ ನಿಮಗೆ ಬರುವಂಥದ್ದು ಈ ಹೊಗೆ. ಹಾಗಾಗಿ ಆ ಹೊಗೆಯು ಆ ಮರಕ್ಕೆ ಹೋಲಿಸಿದ್ದಾರೆ, ಅದು ತುಂಬಾ ಲೆಸ್ ಕಾನ್ಶಿಯಸ್ನೆಸ್ ಇರುವಂಥದ್ದು. ಮತ್ತೆ ಆ ಧೂಳನ್ನು ಈ ಪಕ್ಷಿಗಳಿಗೆ ಹೋಲಿಸಿದ್ದಾರೆ. ಅಂದ್ರೆ ನಾವು ಧೂಳು ತೆಗಿಬೇಕು, ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಬೇಕಿದ್ರೆ, ಅದೇ ರೀತಿ ಈ ಪಕ್ಷಿಗಳಿಗೆ ಕೂಡ ಅವರಿಗೆ ನಮಗಿಂತ ಸ್ವಲ್ಪ ಕಡಿಮೆ ಪ್ರಜ್ಞೆ ಉಂಟು. ಆದ್ರೆ ಮನುಷ್ಯನಿಗೆ ಈ ಭ್ರೂಣಕ್ಕೆ ಹೋಲಿಸಿದ್ದಾರೆ, ಮನುಷ್ಯನಿಗೆ ಜಾಸ್ತಿ ಪ್ರಜ್ಞೆ ಉಂಟು. ಈಗ ನೋಡಿ, ಇದಕ್ಕೆ ಈ ನಾವು ಮನುಷ್ಯನ ತೆಗೆಯುವ, ಆದ್ರೆ ಇದೆಲ್ಲವೂ ಕಾಮ. ಈಗ ಇದು ಭಾಗವತ ಮೇಲೆ ಉಲ್ಲೇಖ ಉಂಟು. ಹೇಗಂದ್ರೆ, ನಾವು ತಾಯಿಯ ಗರ್ಭದಲ್ಲಿರುವಾಗ 3 ತಿಂಗಳಲ್ಲಿ ಎಂತ ಆಗ್ತದೆ, 4 ತಿಂಗಳಲ್ಲಿ ಎಂತ ಆಗ್ತದೆ, 5 ತಿಂಗಳಲ್ಲಿ ಎಂತ ಆಗ್ತದೆ, 6 ತಿಂಗಳಲ್ಲಿ ಎಂತ ಆಗ್ತದೆ, 7 ತಿಂಗಳಲ್ಲಿ ಎಂತ ಆಗ್ತದೆ, ಎಲ್ಲ ವಿವರಣೆ ಉಂಟು. 7 ತಿಂಗಳಲ್ಲಿ ಕಂಪ್ಲೀಟ್ ಪ್ರಜ್ಞೆ ಬರ್ತದಂತೆ ಮಗುವಿಗೆ, ಟೋಟಲ್ ಪ್ರಜ್ಞೆ ಬರ್ತದೆ. ಮತ್ತೆ ಮಗು ತಾಯಿಯ ಹೊಟ್ಟೆಗೆ ಈಗ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗ ಹೇಗಂದ್ರೆ, ನಿಮ್ಮನ್ನು ಯಾರಾದ್ರೂ ಈ ಗೋಣಿ ಚೀಲದಲ್ಲಿ ಕಟ್ಟಿದ್ರೆ ನಿಮಗೆ ಅದು ಸಫೋಕೇಟೆಡ್ ಆಗ್ತದ, ಅಲ್ಲ ನಿಮಗೆ ಖುಷಿ ಆಗ್ತದ? ನಿಮಗೆ ಸಫೋಕೇಟ್ ಆಗ್ತದೆ. ಅಂದ್ರೆ ಅದೇ ರೀತಿ ನಾವು ಕೂಡ, ಯಾಕೆಂದ್ರೆ ಆ ಭಾಗವತಮಲ್ಲಿ ಉಂಟು, ನಮ್ಮ ಸುತ್ತ ಇರುವಂತದ್ದು ಈ ಮಲ, ಮೂತ್ರ ಮತ್ತೆ ನೆತ್ತರು, ಅದರ ನಾವು ಸುತ್ತ ಇದ್ದೇವೆ. ಹಾಗಾಗಿ ನಮಗೆ ಟೋಟಲ್ ಅದು ಹಿಂಸೆ. ಹಾಗೆ ನಾವು ಎಂತ ಮಾಡ್ತೇವೆ ಅಂದ್ರೆ, ನಾವು ಪ್ರಾರ್ಥನೆ ಮಾಡ್ತೇವೆ ಅಂತೆ, ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತೇವೆ, ಓ ಕೃಷ್ಣ, ನನ್ನನ್ನು ಒಮ್ಮೆ ಹೊರಗೆ ಹಾಕು ಇಲ್ಲಿಂದ, ಈ ಗೋಣಿ ಚೀಲದಿಂದ ಹೊರಗೆ ಹಾಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆಗ ಕೃಷ್ಣ ಅಲ್ಲಿಗೆ ಬರ್ತಾನೆ. ಕೃಷ್ಣ ಬಂದು ನಮ್ದು ಲಾಸ್ಟ್ 100 ಲೈಫ್, ನಾವು ತುಂಬಾ ಕೋಟಿ ಲೈಫ್ ತೆಗೆದಿದ್ದೇವೆ, ಲಾಸ್ಟ್ 100 ಲೈಫ್ ತೋರಿಸ್ತಾನೆ. ಆ 100 ಲೈಫಲ್ಲಿ ನಾವು ಮಾಡಿದ ತಪ್ಪನ್ನೆಲ್ಲ ನಮಗೆ ತೋರಿಸ್ತಾನೆ. ಆಗ ಲಾಸ್ಟ್ಗೆ ನಾವು ಕಡೆಗೆ ಎಂತ ಮಾಡ್ತೇವೆ, ನಮ್ಗೆ ಗೊತ್ತಾಗ್ತದೆ, ಕೃಷ್ಣ ನನ್ನಿಂದ ತುಂಬಾ ತಪ್ಪಾಗಿದೆ ಕೃಷ್ಣ, ನಾನು ಇನ್ನು ಹೊರಗೆ ಬಂದು ಹೀಗೆ ಮಾಡುದಿಲ್ಲ ಅಂತ ನಾವು ಕೃಷ್ಣನಿಗೆ ಅಡ್ಡ ಬೀಳ್ತೇವೆ ಅಂತ. ಮತ್ತೆ ಕೃಷ್ಣ ಅಲ್ಲಿಂದ ಹೋಗ್ತಾನೆ, ಯಸ್ಮಿಯನ್ನು ಹೊರಗೆ ಹಾಕ್ತಾನೆ ಅಂತ ಹೋಗ್ತಾನೆ. ಹೊರಗೆ ಹಾಕಿ ನಾವು ಹೊರಗೆ ಬಂದ ಕೂಡಲೇ ಈ ಭೌತಿಕ ಲೋಕ ನೋಡಿ, ಈ ಇಂದ್ರಿಯ ಸುಖಕ್ಕೆ ವಾಪಸ್ ನಾವು ಅದೇ ಸೇಮ್ ಪುನಃ ಚರ್ವಾನಾನ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾವು ಎಂಥದ್ದು ಜಗ್ಗಿದ್ದೇವೆ ಸೇಮ್ ಅದನ್ನೇ ಜಗಿಯುವುದಂತೆ, ಪುನಃ ಚರ್ವನಾನ. ಅಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ ಕೃಷ್ಣನಿಗೆ, ಇಲ್ಲಿ ನಾವು ವಾಪಸ್ ಬಂದು ಇಂದ್ರಿಯ ಸುಖ. ಹಾಗಾಗಿ
ಈ ರೀತಿ ನಾವು ಮಾಡಬಾರ್ದು. ನಾವೆಂತ ಮಾಡ್ಬೇಕಂದ್ರೆ ಆ ಕಾಮದಿಂದ ಹೊರಗೆ ಬರಬೇಕು. ಎಸ್, ಅಧ್ಯಾಯದ ಸಾರಾಂಶ, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ತ್ಯಜಿಸುವಿಕೆ ಅಥವಾ ಕ್ರಿಯೆ, ಏಕಂ ವಾದ, ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ, ಕರ್ಮಕಾಂಡದಿಂದ ಕರ್ಮಯೋಗ, ಪ್ರವೃತ್ತಿಂ ಚಕ್ರಂ. ಉದಾಹರಣೆಯಿಂದ ಹೇಳಿ, ಯದ್ಯತ್ ಆಚಾರ ಶ್ರೇಷ್ಠ, ಶ್ರೇಷ್ಠ ಶತ್ರು ಇಹ ವೈರಂ, ಯಾರು? ಕಾಮ. ಎಸ್, ಯಾರ ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು. ಎಸ್, ಫಸ್ಟಿಗೆ ಯಾವ್ದು ಪ್ರಶ್ನೆ ಉಂಟು? ಎಸ್, ರಜನಿಕಾಂತ್. ಎಸ್ ಸರ್, ರಜನಿಕಾಂತ್ ಅವರೇ ಹೇಳಿ ಸರ್. ಎಸ್, ರಜನಿಕಾಂತ್ ಅವರೇ. ಪ್ರಭುಜಿ, ಇದು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ನಮ್ಮ ಜನನ ಅದೇ ಯಾವ ಸ್ಟೇಜ್ ಅಲ್ಲಿ ಹೆಂಗಾಗುತ್ತೆ ಅಂತ, ಅಂದ್ರೆ 7 ತಿಂಗಳಲ್ಲಿ ಈಗ ಮಗು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ, ಅದು ಯಾವ ಅಧ್ಯಾಯದಲ್ಲಿದೆ ಅಂತ ಬೇಕು. ಅಂದ್ರೆ ಇದು ಭಗವದ್ಗೀತೆ ಯಾವ್ದು ಅಧ್ಯಾಯ ಅಂತ? ಭಾಗವತಮಲ್ಲಿ ಉಂಟು. ಭಾಗವತಮಲ್ಲಿ ನನ್ನ ಲೆಕ್ಕದಲ್ಲಿ 6th ಕ್ಯಾಂಟೋದಲ್ಲಿ ಎಸ್ 6th 5th ಕ್ಯಾಂಟೋದಲ್ಲಿ 6th ಕ್ಯಾಂಟೋದಲ್ಲಿ ಏನೋ ಇರಬೇಕು. ಅದು 6th ಕ್ಯಾಂಟೋದಲ್ಲಿ 6th 4th ಉಂಟು ಸರ್. ಅದನ್ನು ಬೇಗ ತಿಳಿಸ್ತೇನೆ ನಿಮಗೆ. ಆಯ್ತು ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ ಉಂಟಾ ಇವತ್ತು ಮಾಡಿದ್ದು? ಎಸ್, 1 ನಿಮಿಷ. ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ವಿಶಾಲಕ್ಕಿ. ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಬೇಗ. ಎಸ್, ಯಾರು? ಮಾತಾಜಿ. ಪ್ರಭುಜಿ ಅವರು ತೆಗಿತಾ ಇಲ್ಲ ವಿಷಯ. ನೆಕ್ಸ್ಟ್ ಮಾಡಿ. ಅವ್ರು ತೆಗೆದು ನೆಕ್ಸ್ಟ್ ಸುಜಾತ ಸುಶಿಮಾತ್. ಫಾಸ್ಟ್ ನೆಕ್ಸ್ಟ್. ಎಸ್, ನೆಕ್ಸ್ಟ್ ಗೆ ಮಾಡಿ ಮಾತಾಡಿ. ಸುಜಾತ ಶಿವಮತ್. ವಿಶಾಲ ತೆಗೆದಿದ್ದಾರೆ ಪ್ರಭುಜಿ. ತೆಗೆದ್ರೆ ಮಾತಾಡೋದಿಲ್ಲ. ನೆಕ್ಸ್ಟ್ ಮಾಡಿ. ಎಸ್, ಸೋಮಶೇಖರ್. ಎಸ್, ಹೇಳಿ ಸರ್ ಪ್ರಶ್ನೆ. ನೆಕ್ಸ್ಟ್ ಮಾಡಿ ಮಾತಾಜಿ. ನೆಕ್ಸ್ಟ್. ಹರೇ ಕೃಷ್ಣ. ನೋಡಿ ಅಲ್ಲಿ ಅನ್ಮ್ಯೂಟ್ ಯೂಸ್ ಮಾಡುವಾಗ. ಎಸ್, ನೆಕ್ಸ್ಟ್ ಜನಾರ್ದನ್ ಅವ್ರು ಹೇಳಿ ಸರ್. ಗುರುಜಿ, ಇದು ಕೋಶಗಳಿದ್ವಲ್ಲ ಗುರುಜಿ, 5 ಪಂಚಕೋಶಗಳು. ಅದರಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ ಮತ್ತು ವಿಜ್ಞಾನಮಯ ಅಂತ ಇದೆ. ಆಕ್ಚುಲಿ ನಾನು ಮೊದ್ಲು ಓದಿದಾಗ ಗುರುಜಿ ಒಂದ್ ಕಡೆ ಮನೋಮಯ ಆದ್ಮೇಲೆ ವಿಜ್ಞಾನಮಯ ಮತ್ತು ಆನಂದಮಯ ಅಂತ ಬರುತ್ತೆ. ಅದು ಒಂದೇನ ಬೇರೆ ಬೇರೆನಾ ಗುರುಜಿ? ನೋಡಿ, ಈಗ ಹೇಗಂದ್ರೆ ಜ್ಞಾನ ಅಂದ್ರೆ ಅದು ಆನಂದಮಯಕ್ಕೆ ವಿಜ್ಞಾನ ಕೂಡ ಸೇರಿಸಬಹುದು. ಹೇಗಂದ್ರೆ ಜ್ಞಾನ ಅಂದ್ರೆ ನೀವು ದೇಹ ಅಲ್ಲ, ನೀವು ಆತ್ಮ, ಮತ್ತೆ ಪರಮಾತ್ಮ ಯಾರು, ಮತ್ತೆ ಇದು ಪ್ರಕೃತಿ ಅಂತ, ನಿಮ್ಗೆ ಮತ್ತೆ ಪ್ರಕೃತಿಗೆ ಅಂತ ಕನೆಕ್ಷನ್, ಇದು ತಿಳಿಯುವಂಥದ್ದು ಜ್ಞಾನ. ವಿಜ್ಞಾನ ಅಂದ್ರೆ ಆ ಜ್ಞಾನವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದಕ್ಕೆ ವಿಜ್ಞಾನ ಅಂತ ಹೆಸರು. ಹಾಗಾಗಿ ವಿಜ್ಞಾನದಲ್ಲಿ ನೀವು ಆನಂದವಾಗಿರ್ತೀರಿ. ಸರಿ. ಎಸ್, ಆ ರೀತಿ. ನೆಕ್ಸ್ಟ್. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ನೆಕ್ಸ್ಟ್ ಸುಜಾತ ಶಿವಮಾತ್. ನೆಕ್ಸ್ಟ್ ಯಾರು ಮಾಡಿ ಮಾತಾಜಿ. ಸುರೇಶ್. ಎಸ್, ಸುರೇಶ್ ಸಿಜಿ. ಎಸ್, ಹೇಳಿ ಸರ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೀವು ಇದ್ರದ್ದು ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ ಹೇಳಿರಿ. ಶ್ರೀಕೃಷ್ಣ ಸಚ್ಚಿದಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ. ಅದ್ರಲ್ಲಿ ಶ್ರೀಕೃಷ್ಣ ಸಚ್ಚಿದಾನಂದ ಮತ್ತೆ ಅದಕ್ಕೆ ಯಾರ್ಯಾರು ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ರಿ. ಅದನ್ನ ಇನ್ನೊಂದ್ಸರಿ ಹೇಳಕ್ಕಾಗತ್ತಾ ಪ್ರಭುಜಿ? ನೋಡಿ, ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ. ಚೈತನ್ಯ ಮಹಾಪ್ರಭು ಕೃಷ್ಣ. ಮತ್ತೆ ನೆಕ್ಸ್ಟ್ ನಿತ್ಯಾನಂದ ಪ್ರಭು. ಈಗ ನಿಮಗೆ ಫೋಟೋ ತೋರಿಸಿ ಹೇಳ್ತೇನೆ, ಆಗ ನಿಮ್ಗೆ ಇದಾಗ್ತದೆ. ಎಸ್, ನೋಡಿ, ಇದು ಚೈತನ್ಯ ಮಹಾಪ್ರಭು ಕೃಷ್ಣ, ಮತ್ತೆ ಇದು ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಇದು ಅದ್ವೈತಾಚಾರ್ಯ ಅಂದ್ರೆ ಮಹಾವಿಷ್ಣು, ಕಾರಣದಕ್ಷ ವಿಷ್ಣು, ಮತ್ತೆ ಇದು ಗದಾಧರ್ ಪಂಡಿತ್ ಅಂದ್ರೆ ರಾಧಾರಾಣಿ, ಇದು ಅದ್ವೈತ ಆಚಾರ್ಯ, ಅದ್ವೈತ ಗದಾಧರ ವಾಸಾದಿ ಅಂದ್ರೆ ನಾರದ ಮುನಿ. ಎಸ್, ತಿಳಿದು ಸರ್? ಸರಿ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ನೆಕ್ಸ್ಟ್ ಯಾರು? ಲಾವಣ್ಯ. ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಎಸ್, ಯಾವುದು? ಅದಕ್ಕೆ ಆತ್ಮ 3 ಬಾರಿ ಬದಲಾಗುತ್ತೆ ತಾಯಿಯ ಒಂದು ವರ್ತನೆ ಪ್ರಕಾರ, ಅಂದ್ರೆ ಅವರು ಜಪ ಮಾಡಿದ್ರೆ ಅದೆಲ್ಲ ಅದು ನಿಜನಾ? ಯಾವ್ದು ನನಗೆ ಅರ್ಥ ಆಗ್ಲಿಲ್ಲ. ಎಂತ? ಮಗು ಹೊಟ್ಟೆಲಿದ್ದಾಗ ದೇಹಕ್ಕೆ 3 ಆತ್ಮಗಳು ಬಂದು ಹೋಗುತ್ತಂತೆ.
ಆ ಗರ್ಭಾವಸ್ಥೆಯಲ್ಲಿ ತಾಯಿ ಹೇಗೆ ನಡ್ಕೋತಾರೋ ಅದ್ರ ಮೇಲೆಗೆ ಆತ್ಮಗಳು ಬರುತ್ತೆ ಅಂತ ಹೇಳಿದ್ರು ಯಾರು. ಅದು ನಿಜಾನಾ? ಅಂದ್ರೆ ಬರೀ ಜಪ ಅದು ಮಾಡ್ತಾ ಇದ್ರೆ ಒಳ್ಳೆ ಆತ್ಮ ಬರುತ್ತೆ? ಹೌದು, ಅದು 100%. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ ಎಂತ ಆಯ್ತಂದ್ರೆ, ಕಯಾದು ಹಿರಣ್ಯಕಶಿಪುದು ಹೆಂಡತಿ. ಕಯಾದು ಎಂತ ಆಗ್ತದೆ, ದೇವತೆಗಳೆಲ್ಲ ಕಯಾದುವನ್ನು ಕೊಲ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಹಿರಣ್ಯಕಶಿಪು ಉಗ್ರ ತಪಸ್ಸಿನಲ್ಲಿದ್ದಾನೆ. ದೇವತೆಗಳಿಗೆಲ್ಲ ತಿಳಿತದೆ ಎಂತಂದ್ರೆ ಆ ಕೃಷ್ಣನ ಈ ಜಯ ವಿಜಯ ಅದು ಕೃಷ್ಣನ ಪ್ಲಾನ್. ಕೃಷ್ಣ ಕೆಲವೊಮ್ಮೆ ಎಂತ ಮಾಡ್ತಾನೆ ಅಂದ್ರೆ, ಅವನ ಈಗ ಯಾರು ಹಿರಣ್ಯಕಶಿಪು ಆಗ್ಲಿ ಅದು ಕೃಷ್ಣನ ಇಚ್ಛೆಯಿಂದ ಬರುವಂತದ್ದು. ಆದ್ರೆ ಅಂತ ಶಕ್ತಿ ಕೊಡ್ತಾನೆ ಕೆಲವೊಮ್ಮೆ ಅವರ ಯಾರಿಗೆ, ಹಿರಣ್ಯಕಶಿಪು ಆಗ್ಲಿ ರಾವಣ ಆಗ್ಲಿ. ಆ ಮಾಮೂಲಿ ದೇವತೆಗಳಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅವನೇ ಬರ್ಬೇಕು. ಇದು ಕೃಷ್ಣನ ಪ್ಲಾನ್. ಹಾಗಾಗಿ ಹಿರಣ್ಯಕಶಿಪುಗೆ ತುಂಬಾ ಸಿವಿಯರ್ ಶಕ್ತಿ ಸಿಗ್ತದೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಹಾಗೆ ಇವು ಉಗ್ರ ತಪಸ್ಸಲ್ಲಿದ್ದಾನೆ. ಆಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಿಗೆ. ಕೃಷ್ಣ ಹೇಳ್ತಾನೆ, ನಿಮ್ಗೆ ಯಾರಿಗೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಾನೇ ಬರ್ತೇನೆ ಅಂತ ಕೃಷ್ಣ ಹೇಳ್ತಾನೆ, ನೀವು ಟೆನ್ಷನ್ ಮಾಡಬೇಡಿ. ಆದ್ರೆ ಅವರಿಗೆ ಭಯದಿಂದ ಹೋಗಿ, ಎಸ್ ಹೇಗೂ ಹಿರಣ್ಯಕಶಿಪು ಬಂದಿದ್ದಾನೆ, ಈಗ ಕಯಾದು ಗರ್ಭದಲ್ಲಿ ಕೂಡ ಇದ್ದಾಳೆ, ನಾವು ಅವನ ಮಗ ಕೂಡ ಬಂದ್ರೆ ಅದು ನಮಗೆ ದೊಡ್ಡ ಅಂದ್ರೆ ಸಮಸ್ಯೆ. ಹಾಗಾಗಿ ಇಂದ್ರನವರು ಬಂದು ಕಯಾದನ್ನು ಕೊಲ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಆ ಗರ್ಭದಲ್ಲಿ ಮಗು ಉಂಟು. ಆಗ ಅಲ್ಲಿ ಇಮಿಡಿಯೇಟ್ ನಾರದ ಮುನಿ ಬರ್ತಾರೆ. ನಾರದ ಮುನಿ ಹೇಳ್ತಾರೆ, ಇಂದ್ರ ನೀವು ಕೊಲ್ಬೇಡಿ. ಹಾಗಾಗಿ ಇಂದ್ರ ಕಡೆಗೆ ಅಡ್ಡ ಬೀಳ್ತಾನೆ. ಯಾಕಂದ್ರೆ ಆ ಮಗುವಲ್ಲಿರುವವ ದೊಡ್ಡ ಭಕ್ತ, ಶುದ್ಧ ಭಕ್ತ. ಮತ್ತೆ ಆ ಕಯಾದು ನೋಡಿ, ಕಯಾದು ಆ ಹೆದರಿಕೆಯಲ್ಲಿ ಇರ್ತಾಳೆ. ಹೆದರಿಕೆಯಲ್ಲಿ ಅವಳು ಬರುವಂತದ್ದು ಎಲ್ಲಿ, ನಾರದ ಮುನಿಯ ಆಶ್ರಮಕ್ಕೆ ಬಂದು ಅವಳ ಮನಸ್ಸು ಟೋಟಲ್ ಆಗಿ ಬೇರೆ ಕಡೆ ಇರ್ತದೆ. ಆ ನಾರದ ಮುನಿ ಹೇಳಿದ ಇನ್ಸ್ಟ್ರಕ್ಷನ್ ಅಲ್ಲಿ ಇರುವುದಿಲ್ಲ. ಆದ್ರೆ ಒಳಗೆ ಗರ್ಭದಲ್ಲಿದ್ದ ಪ್ರಹ್ಲಾದನಿಗೆ ಟೋಟಲ್ ಆದ ಸ್ಮರಣೆ ಇರ್ತದೆ. ಕೃಷ್ಣನ ಆ ಸ್ಮರಣೆ ಫುಲ್ ಕೇಳ್ತಾನೆ. ಹಾಗಾಗಿ ಅವ ಭಕ್ತನಾಗ್ತಾನೆ, ಕಯಾದು ಭಕ್ತಿ ಆಗುದು. ಯಾಕಂದ್ರೆ ಅವಳ ಮನಸ್ಸು, ಅವಳು ಬಂದದ್ದು ಯಾಕಂದ್ರೆ ಜಸ್ಟ್ ಪ್ರೊಟೆಕ್ಷನ್ ಬಂದದ್ದು. ಅಂದ್ರೆ ಗಂಡ ಹಿರಣ್ಯಕಶಿಪು ಬರುವ ತನಕ ನಾನು ಈ ನಾರದ ಮುನಿಯ ಪ್ರೊಟೆಕ್ಷನ್ ಅಲ್ಲಿ ಇರ್ತೇನೆ. ಆದ್ರೆ ಅವಳು ಕೇಳಿಲ್ಲ. ಎಸ್, ಪ್ರಹ್ಲಾದ ಕೇಳಿದ, ಅವ ಶುದ್ಧ ಭಕ್ತ ಆದ. ಎಸ್, ತಿಳಿದ ಮಾತಾಜಿ? ತಿಳಿತು ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ರಾಜೇಶ್. ಇದು ಟುಡೇ ದಿಸ್ ಇಸ್ ಮೈ ಫಸ್ಟ್ ಸೆಷನ್ ಜಾಯ್ನ್ ಆಗಿದ್ದು. ನನಗೆ ರೆಕಾರ್ಡಿಂಗ್ ಸೆಷನ್ ಸಿಗುತ್ತಾ ಮೊದಲನೇ ದಿವಸ, ಎರಡನೇ ದಿವಸ? ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೇನೆ ನಾನು, US ಇಂದ ಜಾಯ್ನ್ ಆಗಿದ್ದು. ಒಂದು ಹಾಕಿದ್ರೆ ನನಗೆ ಕಂಟಿನ್ಯೂಟಿ ಸಿಗುತ್ತೆ. ಧನ್ಯವಾದ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಕಾಶ್ ಅವರೇ. ಎಸ್, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕ್ವಶನ್ ಬಂದ್ಬಿಟ್ಟು ಕರ್ಮಯೋಗ ಬಗ್ಗೆ ಹೇಳ್ಕೊಟ್ರಿ. ನೀವೇನ್ ಕೆಲಸ ಮಾಡ್ಬೇಕಾದ್ರೂ ವಿತೌಟ್ ಫಲ ಅಪೇಕ್ಷೆ ಇಲ್ಲದೆ ಮಾಡ್ಬೇಕು, ಮತ್ತೆ ಕೃಷ್ಣನ ಮುಂದೆ ಇಟ್ಕೊಂಡು ಧ್ಯಾನ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತ. ಅದೇ ರೀತಿ ಕರ್ಮ ಮಾರ್ಗ ಅಂದ್ರೆ ಏನಾದ್ರು ಡಿಫ್ರೆನ್ಸ್ ಉಂಟಾ, ಅಥವಾ ಎರಡು ಒಂದೇನಾ ಅಂತ ನನ್ನ ಕ್ವಶನ್. ಕರ್ಮ ಮಾರ್ಗ ಮತ್ತೆ ಕರ್ಮ ಯೋಗ. ನೋಡಿ, ಕರ್ಮ ಮಾರ್ಗ ಅಂದ್ರೆ ಆಕ್ಚುಲಿ ಕರ್ಮ ಮಾರ್ಗ ಅಂದ್ರೆ ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು. ಯೋಗ ಅಂದ್ರೆ ಆಡ್ ಮಾಡುವಂಥದ್ದು. ಕರ್ಮ ಮಾರ್ಗ ಅಂದ್ರೆ ಕೃಷ್ಣ ಆ ನಡೆದುಕೊಟ್ಟ ದಾರಿಯಲ್ಲಿ ಹೋಗುವಂಥದ್ದು. ಕೃಷ್ಣ ಅಂತ ಹೇಳಿದ್ದು 8-8-8 ಈ ರೀತಿ ನಾವು ಮಾಡ್ಬೇಕು 24 ಗಂಟೆಯಲ್ಲಿ. ಆದ್ರೆ 24 ಗಂಟೆಯಲ್ಲಿ ಟೋಟಲ್ ನಾವು ಕೃಷ್ಣನಿಗೆ ಈಗ ರಾಘವಾನುಗ ಭಕ್ತರು ಅಂದ್ರೆ ಈ ಉದ್ಧವ, ಅರ್ಜುನ, ಮತ್ತೆ ಸುಧಾಮ, ಯಶೋದೆ, ರಾಧಾರಾಣಿ ಎಲ್ಲ ಗೋಪಿಗೆಯವರು, ಅವರು ರಾಘವಾನುಗ ಭಕ್ತರು. ಅವರು 24 ಗಂಟೆಯಲ್ಲಿ 24 ಗಂಟೆ ಕೃಷ್ಣನಿಗೆ ಇಟ್ಟಿದ್ದಾರೆ. ಆದ್ರೆ ನಮ್ಗೆ ಈ ಕಂಡೀಷನ್ ನಮ್ಗೆ ಅದು ಕಷ್ಟ. ಹಾಗಾಗಿ ನಾವು ಕರ್ಮ ಮಾಡ್ತಾ ಮಾಡ್ತಾ ಕೃಷ್ಣನಿಗೆ ನಾವು ಅಂದ್ರೆ ಪ್ರಭುಜಿ ನೀವು ಹೇಳ್ತಾ ಇರೋದು, ನೀವೇನ್ ಕೆಲಸ ಮಾಡ್ಬೇಕಾದ್ರೆ ವಿತ್ ಕೃಷ್ಣ ಇಫ್ ಯು ವರ್ಕ್ ದಟ್ ವಿಲ್ ಬಿ ಕರ್ಮಯೋಗ. ನೋಡಿ ಕರ್ಮಯೋಗದಲ್ಲಿ, ಎಸ್, ಒಂದ್ ನಿಮಿಷ ಸರ್ ಹೇಳ್ತೇನೆ. ಕರ್ಮಯೋಗದಲ್ಲಿ ಈಗ ಫಸ್ಟ್ಗೆ ಕರ್ಮಕಾಂಡ, ಮತ್ತೆ ಸಕಾಮ ಕರ್ಮಯೋಗ, ಮತ್ತೆ ನಿಷ್ಕಾಮ ಕರ್ಮಯೋಗ. ಕರ್ಮಕಾಂಡ ಅಂದ್ರೆ ನಾವು ಕೆಲಸ ಮಾಡುವಂಥದ್ದು, ಅಲ್ಲಿ ಕೃಷ್ಣ ಇಲ್ಲ. ನಾವು ಕೆಲಸ ಮಾಡುವುದು ಹಣ ಬಂದ್ರೆ ನಾವು ಇಂದ್ರಿಯ ಸುಖ ಮಾಡುವಂಥದ್ದು, ಹೆಚ್ಚಿನವರು ಕರ್ಮಕಾಂಡ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಸಕಾಮ ಕರ್ಮಯೋಗ. ಅವ ಎಂತ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಆದ್ರೆ ಒಂದು ಪಾರ್ಟ್ ಕೃಷ್ಣನಿಗೆ ಕೊಡ್ತಾನೆ, ಅವನ ಸ್ವಲ್ಪ ಪಾರ್ಟ್ ಕೃಷ್ಣನಿಗೆ ಕೊಡ್ತಾನೆ.
ನಿಷ್ಕಾಮ ಕರ್ಮಯೋಗ ಅಂದ್ರೆ ಟೋಟಲಿ ಕೃಷ್ಣನಿಗೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಕೃಷ್ಣ ಹೇಳುವಂಥದ್ದು, ನೀನು ಸಕಾಮ ಕರ್ಮದಿಂದ ನಿಷ್ಕಾಮ ಕರ್ಮದಲ್ಲಿಗೆ ನೀನು ಬಾ ಅಂತ ಹೇಳ್ತಾನೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಹೇಗಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ನಾವು ಕೊಡುವುದು ಅಭ್ಯಾಸ ಆಗ್ಬೇಕು ಕೃಷ್ಣ. ಯಾಕಂದ್ರೆ ನಮ್ದು ಯಾವುದಲ್ಲ, ನಾವು ಬರುವಾಗ ಎಂತ ತರಲಿಲ್ಲ, ಬರುವಾಗ ಕತ್ತಲೆ ಹೋಗುವಾಗ ಕತ್ತಲೆ, ನಾವು ಎಂತ ತರಲಿಲ್ಲ. ಆದ್ರೆ ಎಲ್ಲ ಕೃಷ್ಣಂದೇ. ಅದು ನಾವು ಎಂತ ಅಂದ್ರೆ ಕೃಷ್ಣನಿಗೆ ಕೊಡ್ತಾ ಇರ್ಬೇಕಂತೆ. ಕೃಷ್ಣನಿಗೆ ಕೊಡ್ತಾ ಇದ್ರೆ ಸಾಯುವಾಗ ಎಂತ ಆಗ್ತದೆ, ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಹೆಚ್ಚಿನವರು ಸಾಯುವಾಗ ನೋಡಿ ಹೇಗಂದ್ರೆ ಮುಖವನ್ನು ಮಾಡಿ ಸಾಯುವಂಥದ್ದು. ಅಂದ್ರೆ ಅಷ್ಟು ಕೂಡಿ ಇಡ್ತಾರೆ ಹಣ, ಸಾಯುವಾಗ ಅವರ ಸ್ಮರಣೆ ನನ್ನ ಹಣ ಎಂತ ಆಗ್ತದೆ ಅಂತ. ಹಾಗೆ ಪ್ರಭುಪಾದ ಹೇಳ್ತಾರೆ, ಈ ಕೊಡ್ತಾ ಇದ್ದಾರೆ ಕೃಷ್ಣನಿಗೆ, ಸಾಯುವಾಗ ನಮ್ಗೆ ಹಣದ ಸ್ಮರಣೆ ಇರುವುದಿಲ್ಲ, ಕೃಷ್ಣನ ಸ್ಮರಣೆ ಇರ್ತದೆ. ತಿಳಿದ ಸರ್? ಹರೇ ಕೃಷ್ಣ. ಅರ್ಥ ಆಯ್ತು ಪ್ರಭುಜಿ. ಇನ್ನೊಂದು ಕ್ವಶನ್, ನಾಟ್ ಇದಕ್ಕೆ ರಿಲೇಟ್ ಆಗದೆ ಇರ್ಬೋದು. ದುಡಿಮೆನಲ್ಲಿ 50% ಏನೋ ದೇವ್ರಿಗೆ ಕೊಡ್ಬೇಕು ಅಂತ ಎಲ್ಲೋ ನಾನು ಕೇಳಿದ್ದು, ಅದು ನಿಜ? ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು? 100% ಕರೆಕ್ಟ್ ಸರ್. ಇದಕ್ಕೆ ನಾನು ಉದಾಹರಣೆ ಹೇಳ್ತೇನೆ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ. ಚೈತನ್ಯ ಮಹಾಪ್ರಭುಗೆ 6 ಶಿಷ್ಯರಿದ್ರು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅವರ ಅಣ್ಣ ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರನ್ನು ಯಾಕೆ ಇಟ್ಟಿದ್ರು ಅಂದ್ರೆ ಅವರು ಈ 5 ಭಾಷೆಯಲ್ಲಿ ಸ್ಕಾಲರ್. ಯಾವುದೆಲ್ಲ? ಪರ್ಷಿಯನ್, ಅರಬಿಕ್, ಸಂಸ್ಕೃತ, ಇಂಗ್ಲಿಷ್ ಮತ್ತೆ ಬೆಂಗಾಲಿ, ಈ 5 ಭಾಷೆಯಲ್ಲಿ ಅವರು ಸ್ಕಾಲರ್. ಹಾಗಾಗಿ ಅವರಿಗೆ ಉನ್ನತ ಪೋಸ್ಟ್ ನವಾಬ್ ಹುಸೇನ್ ಶಾ ಕೊಟ್ಟಿದ್ದಾರೆ. ಮತ್ತೆ ಅವರ ಹೆಸರು ಕೂಡ ಮುಸ್ಲಿಂ ಹೆಸರಾಗಿತ್ತು. ಮತ್ತೆ ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾರೆ, ಮತ್ತೆ ಅವರು ಇಮಿಡಿಯೇಟ್ ಆ ಕೆಲಸವನ್ನು ಬಿಡ್ತಾರೆ. ಫಸ್ಟಿಗೆ ರೂಪ ಗೋಸ್ವಾಮಿ ಬಿಡ್ತಾರೆ. ರೂಪ ಗೋಸ್ವಾಮಿ ಕೆಲಸ ಬಿಡುವಾಗ ಅವ್ರು ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಅವರಿಗೆ 1 ಬೋಟು ಚಿನ್ನದ ನಾಣ್ಯ ಕೊಡ್ತಾನೆ ನವಾಬ್ ಹುಸೇನ್ ಶಾ. ಅದನ್ನು ಅವ್ರು ಎಂತ ಮಾಡ್ತಾರೆ ಅಂದ್ರೆ 50% ಈ ಕೃಷ್ಣನಿಗೆ ರಿಲೇಟೆಡ್ ದೇವಸ್ಥಾನಕ್ಕೆ ಮತ್ತೆ ಕೃಷ್ಣ ಭಕ್ತರಿಗೆ ಕೊಡ್ತಾರೆ. ಮತ್ತೆ 25% ಫ್ಯಾಮಿಲಿಗೆ ಕೊಡ್ತಾರೆ, ಕುಟುಂಬಕ್ಕೆ. ಮತ್ತೆ 25% ಸೇಫ್ಟಿಗೆ ಇಡ್ತಾರೆ. ಅಂದ್ರೆ ಫ್ಯೂಚರ್ಗೆ ನಾವು ಸೇಫ್ಟಿಗೆ 25% ಇಡ್ಬೇಕಂತ. ಹಾಗಾಗಿ ರೂಪ ಗೋಸ್ವಾಮಿ ಈ ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಪ್ರಭುಪಾದ್ ಕೂಡ ಈ ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದಾರೆ. ಎಸ್ ಸರ್, ಕರೆಕ್ಟ್. ಇಲ್ಲಿ ಓದಿದ್ದು ಕರೆಕ್ಟ್, 100% ಕರೆಕ್ಟ್. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಹರೇ ಕೃಷ್ಣ. ಯಾರು? ಮಮತಾವಾ? ನಮಸ್ತೆ ಗುರುಜಿ. ಸೊ ನನ್ಗೆ ಇವತ್ತು ಕರ್ಮಯೋಗ ಅಂತಂದ್ರೆ ನಾವ್ ಈ ತರ ಅಂದ್ರೆ ಸಮ್ಮರಿ ಆಸ್ ಅ ಹೋಲ್ ನಾವ್ ಈ ತರ ಅರ್ಥ ಮಾಡ್ಕೋಬೋದಾ? ಅಂದ್ರೆ ಕರ್ಮಯೋಗ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಕೆಲಸ ಮಾಡೋದನ್ನ ಕರ್ಮಯೋಗ ಅಂತ ಹೇಳ್ಬೋದಾ? ಕರೆಕ್ಟ್ ಆಯ್ತು? ಕರೆಕ್ಟ್. ಸರಿ. ಧನ್ಯವಾದ. ಎಸ್, ನೆಕ್ಸ್ಟ್ ಇದು ಮಾಡಿ ಮಾತಾಜಿ. ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಯಾರನ್ನು ಮಾಡ್ತೀರಿ? ಹರೇ ಕೃಷ್ಣ. ಹೇಳಿ ಸರ್. ರಜನಿಕಾಂತ್. ಎಸ್, ಹೇಳಿ ಸರ್. ಪ್ರಭುಜಿ, ಇದು ಆತ್ಮಕ್ಕೆ ನಾವು 8 ಗಂಟೆ ಮೀಸಲಿಡ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ ಅದ್ರ ಬಗ್ಗೆ? 8 ಗಂಟೆಯಲ್ಲಿ 2 ಗಂಟೆ ಜಪ. ಈಗ ನಾವು ಹರೇ ಕೃಷ್ಣ ನಾವೆಲ್ಲ ಮಾಡ್ತೇವೆ 16 ಸುತ್ತು. ಯಾಕಂದ್ರೆ ಪ್ರಭುಪಾದ ಹೇಳಿದ್ದಾರೆ, ಈ 16 ಸುತ್ತು ಜಪ ಮಾಡಿ ನಿಮ್ಮನ್ನು ಗೋಲೋಕಕ್ಕೆ, ಅಂದ್ರೆ ಈಗ ನೀವು ಹಳೆ ಮನೆಯಲ್ಲೆಲ್ಲ ಹಿಂದಿನ ಬಾಗಿಲು ಇರ್ತದೆ, ಅಂದ್ರೆ ಒಂದು ಎದುರು ಬಾಗಿಲು ಇರ್ತದೆ ಮತ್ತೆ ಹಿಂದೆ ಬಾಗಿಲು ಇರ್ತದೆ. ಈಗ ಹೊಸ ಮನೆಗೆಲ್ಲ ಈಗ ಲೇಟೆಸ್ಟ್ ಅಲ್ಲಿ ಇರುವುದಿಲ್ಲ, ಆದ್ರೆ ಓಲ್ಡ್ ಮನೆಯಲ್ಲಿ ನೀವು ಹಂಚಿನ ಮನೆಯಲ್ಲಿ ನೋಡ್ಬೋದು, ಎದುರು ಒಂದು ಬಾಗಿಲು, ಅಂದ್ರೆ ಹಿಂದೆ ಒಂದು ಬಾಗಿಲು. ಅದೇ ಪ್ರಭುಪಾದ ಹೇಳ್ತಾರೆ, ನೀವು 16 ಸುತ್ತು ಜಪ ಮಾಡಿ, ಅದಕ್ಕೆ 2 ಗಂಟೆ ಬೇಕು. ಮತ್ತೆ ಗೋಲೋಕಕ್ಕೆ ಆ ಹಿಂದಿನ ಬಾಗಿಲು ನನ್ನ ಹತ್ರ ಉಂಟು, ಹಿಂದಿನ ಬಾಗಿಲದು ಚಾವಿ ನನ್ನ ಹತ್ರ ಉಂಟು. ನಿಮ್ಮನ್ನು ಗೋಲಕ್ಕೆ ಕೊಂಡು ಹೋಗುವ ಜವಾಬ್ದಾರಿ ನನ್ನದು. ಹಾಗಾಗಿ ಪ್ರಭುಪಾದ ನಮಗೆ 2 ಗಂಟೆ ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೇವೆ. ಮತ್ತೆ 1 ಗಂಟೆ ಕೀರ್ತನೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ಕೂಡ ನಾವು ಮಾಡ್ತೇವೆ. 2 ಗಂಟೆ ಈ ಗ್ರಂಥವನ್ನು ಓದಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತೆ 3 ಗಂಟೆ ಕೃಷ್ಣನಿಗೆ ಸೇವೆ ಅಂದ್ರೆ ಬೇರೆ ಬೇರೆ ರೀತಿ ಸೇವೆ ಬರ್ತದೆ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ, ನಾವು ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಪ್ರಭುಪಾದ ಕೊಟ್ಟ ಆ 8 ನಾವು ಮಾಡ್ತಾ ಇದ್ದೇವೆ. ಎಸ್, ಅದು ಆತ್ಮಕ್ಕೆ. ಎಸ್, ಧನ್ಯವಾದ ಸರ್. ಓಕೆ, ನೆಕ್ಸ್ಟ್ ಹರ್ಷಿತ್. ಎಸ್, ಹರೇ ಕೃಷ್ಣ. ಹರ್ಷಿತ್ ಅವರೇ. ಎಸ್, ನೆಕ್ಸ್ಟ್ ಮಾತಾಜಿ. ಶೀಲಾ ಯಾರು ಇದ್ದಾರಲ್ಲ, ಇದು ಮಾಡಿ ಶೀಲಾ ಅವರ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಏನ್ ಹೇಳಿದ್ರಿ? ಧ್ಯಾನ ಇಸ್ ನಾಟ್ ಫಾರ್ ಕಲಿಯುಗ. ಧ್ಯಾನ ಬಂದು ಸತ್ಯಯುಗ, ಆಮೇಲೆ ಯಜ್ಞ ಬಂದು ದ್ವಾಪರ ಯುಗ,
ಅಲ್ಲ, ಯಜ್ಞ ಬಂದು ತ್ರೇತಾಯುಗ. ಎಸ್, ತ್ರೇತಾಯುಗ ಹಾ. ಅಂಡ್ ದ್ವಾಪರ ಯುಗದಲ್ಲಿ ಯಾವ್ದು ಅಂತ ಅರ್ಚನಾ ಮೂರ್ತಿ ಪೂಜೆ. ಅರ್ಚನೆ. ಹಾ, ಹಾ. ಓಕೆ, ಮೂರ್ತಿಗೆ ಅರ್ಚನೆ. ಈ ಯುಗದಲ್ಲಿ ಚಾಂಟಿಂಗ್ ಮಾಡೋದೇ ಅಪ್ರೋಪ್ರಿಯೇಟ್ ಅಂತ ಹೇಳಿದ್ರಿ. ಅದೊಂದು ಆರ್ಡರ್ ಹೇಳಿದ್ರಿ. ಫಸ್ಟ್ ಇವ್ರದೆಲ್ಲ ಹೇಳಿದ್ಮೇಲೆ ಹರೇ ಕೃಷ್ಣ ಹೇಳ್ಬೇಕು ಅಂತ. ಆ ಆರ್ಡರ್ ಇನ್ನೊಂದ್ಸತಿ ಹೇಳ್ತೀರಾ? ನಾನು ಬರ್ಕೊಂಡ್ ಬಿಡ್ತೀನಿ. ಓಕೆ, ಅದು ಶ್ರೀಕೃಷ್ಣ ಚೈತನ್ಯ ಇಲ್ಲಿ ಉಂಟಲ್ಲ ನೋಡಿ, ಇದನ್ನ ಹೇಳ್ಬೇಕು. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ, ನಿತ್ಯಾನಂದ ಅಂದ್ರೆ ಬಲರಾಮ್, ಅದ್ವೈತ ಅಂದ್ರೆ ಮಹಾವಿಷ್ಣು, ಗದಾಧರ ಅಂದ್ರೆ ಶಿವ, ಶ್ರೀವಾಸಾದಿ ಅಂದ್ರೆ ನಾರದ ಮುನಿ, ಮತ್ತೆ ಅವರ ಎಲ್ಲ ಸಂಗಡಿಗರು. ಇವರೆಲ್ಲ ಅವರ ಸಂಗಡಿಗರು. ದೇವರು ಬರುವಾಗ ಅವರ ಸಂಗಡಿಗರು ಬರ್ತಾರೆ. ಹಾಗಾಗಿ ಅವರಿಗೆ ನಾವು ಒಂದು ಪ್ರಾರ್ಥನೆ ಸಲ್ಲಿಸಿ ಮತ್ತೆ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳ್ಬೇಕು. ಆಗ ನಮ್ದು ಈ ಹರೇ ಕೃಷ್ಣ ಮಂತ್ರ ಒಳ್ಳೆಯದಾಗಿ ಇರ್ತದೆ. ಹರೇ ಕೃಷ್ಣ ಗುರುಜಿ. ಎಸ್, ಹೇಳಿ. ನಾನು ಹರ್ಷಿತ್. ಹೇಳಿ ಸರ್, ಹೇಳಿ. ಆಗ್ಲದ ಅನ್ಮ್ಯೂಟ್ ಆಗಿಲ್ಲ ಸರ್. ಅದೇ ಒಂದು ಪ್ರಶ್ನೆ. ಈಗ ನೀವು ಪ್ರಹ್ಲಾದ್ ಮಹಾರಾಜರದು ಕತೆ ಹೇಳಿದ್ರಿ. ಅದರಲ್ಲಿ ದೇವತೆಗಳು ಪ್ರಹ್ಲಾದ್ ಮಹಾರಾಜರ ತಾಯಿಯನ್ನು ಇದು ಕೊಲ್ಲಬೇಕು ಅಥವಾ ಅವರಿಗೆ ಏನೋ ಇದು ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಅಂತ. ಸೊ ನನ್ನದು 2 ಪ್ರಶ್ನೆ. ದೇವತೆಗಳಿಗೆ ಆತರ ಆಲೋಚನೆ ಬರೋದು ಸರಿಯಾ? ಒಂದು. ಮತ್ತೆ ಈ ಮುಕ್ಕೋಟಿ ದೇವತೆಗಳಂತ ನಾವೇನ್ ಹೇಳ್ತೇವಲ್ಲ, ಅವರು ಆಕ್ಚುಲಿ ಯಾರು? ನೋಡಿ, ಈಗ ನೀವು ಹೇಗೆ ಕೃಷ್ಣನ ಸೇವಕರು, ಅದೇ ರೀತಿ ಅವರು ಕೂಡ ಸೇವಕರು. ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಉದಾಹರಣೆ, ಜೈಲಲ್ಲಿ ಕೈದಿಗಳು ಇದ್ದಾರೆ, ಮತ್ತೆ ಜೈಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಸೂಪರಿಂಟೆಂಡೆಂಟ್. ಜೈಲಲ್ಲಿ ಇರುವ ಸೂಪರಿಂಟೆಂಡೆಂಟ್ ಅವರು ಏನು ತಪ್ಪು ಮಾಡಲಿಲ್ಲ, ಆದ್ರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಭೌತಿಕ ಲೋಕ ಜೈಲಿದ್ದಾಗೆ, ನಾವೆಲ್ಲ ಕೈದಿಗಳು, ಮತ್ತೆ ಈ ದೇವತೆಗಳು ಸೂಪರಿಂಟೆಂಡೆಂಟ್ ಅಂದ ಅವರಿಗೆ ಕೃಷ್ಣ ಜವಾಬ್ದಾರಿ ಕೊಟ್ಟಿದ್ದಾನೆ. ಮತ್ತೆ ನಿಮ್ಮ ಮೊದಲ ಪ್ರಶ್ನೆ, ದೇವತೆಗಳು ಕೂಡ ಆ ಕೊಲ್ಲಿಕ್ಕೆ ಬರ್ತಾರ? ನೋಡಿ, ದೇವತೆಗಳು ಕೊಲ್ಲಿಕ್ಕೆ ಯಾಕೆ ಬಂದದಂದ್ರೆ ಹಿರಣ್ಯಕಶಿಪು ಅಷ್ಟು ಅವರಿಗೆ ಅಂದ್ರೆ ಉಪದ್ರ ಕೊಡ್ತಾ ಇದ್ದ. ಹಾಗಾಗಿ ಅವರಿಗೆ ತಿಳಿತು ಹಿರಣ್ಯಕಶಿಪನ್ನು ತುಂಬಾ ಅಂದ್ರೆ ಅವನಿಗೆ ಅಷ್ಟು ಶಕ್ತಿ ಬರ್ತದೆ, ಅವರಿಗೆ ತಿಳಿತು, ಇನ್ನು ಜಾಸ್ತಿ ಕೊಡ್ತಾರೆ. ಹಾಗಾಗಿ ಎಂತ ಎಣಿಸುದು, ಅವರ ಮಗ ಕೂಡ ಅಷ್ಟೇ ಇದು ಎಂತ ಹೇಳುದು, ನಮಗೆ ಉಪದ್ರ ಕೊಡ್ತಾನೆ. ಆದ್ರೆ ಅವರಿಗೆ ಅದು ಗೊತ್ತಿರಲಿಲ್ಲ. ನೋಡಿ, ಒಂದು ಗೊತ್ತಿದ್ದು ಮಾಡಿ ತಪ್ಪು ಮತ್ತು ಗೊತ್ತಿಲ್ಲದೆ. ದೇವತೆಗಳು ಗೊತ್ತಿದ್ದು ಮಾಡಿದಲ್ಲ, ಆದ್ರೆ ನಾರದ ಮುನಿ ಹೇಳಿದ ಕೂಡಲೇ ಅವರು ಬಿಟ್ಟು ಹೋಗ್ತಾರೆ. ಗೊತ್ತಾಯ್ತಾ? ಇದು ನಮ್ಗೆ ಮತ್ತೆ ಅವರಿಗೆ ಇರುವ ವ್ಯತ್ಯಾಸ. ದೇವತೆಗಳು ಗೊತ್ತಿದ್ದು ತಪ್ಪು ಮಾಡುದಿಲ್ಲ, ನಾವು ಗೊತ್ತಿದ್ದು ತಪ್ಪು ಮಾಡ್ತೇವೆ. ತಿಳಿದ ಸರ್? ಸರಿ, ಹೌದು ಸರ್. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಖುಷಿ. ಎಸ್ ಮಾತಾಜಿ ಮಾಡಿ, ಮಾತಾಜಿ ಖುಷಿ ಅವರನ್ನು ಅನ್ಮ್ಯೂಟ್ ಮಾಡಿ. ನೆಕ್ಸ್ಟ್. ಎಸ್, ಅನ್ಮ್ಯೂಟ್ ಮಾಡಿ. ನಮಸ್ತೆ ಗುರುಜಿ. ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಆತ್ಮ ನೀವು ಹೃದಯದಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ನಾನು ಓದಿದ್ದ ಪ್ರಕಾರ ಉಬ್ಬಿನ ಮಧ್ಯೆ ಇರುತ್ತೆ ಅಂತ. ಯಾವ್ದು ಕರೆಕ್ಟ್? ನೋಡಿ, ಎಲ್ಲಿಂದ ನೀವು ಉಬ್ಬಿನ ಮಧ್ಯೆ ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲಿಂದ ಅದು ಬಂತು ನಿಮಗೆ ಉಬ್ಬಿನ ಮಧ್ಯೆ? ಎರಡು ಉಬ್ಬಿನ ಮಧ್ಯೆ. ಯಾರು ಹೇಳಿದ್ರು ನಿಮ್ಗೆ ಉಬ್ಬಿನ ಮಧ್ಯೆ ಅಂತ? ಯಾರು ಹೇಳಿದ್ರು? ಓದಿದ್ದೆ. ಯಾವ್ದ್ರಲ್ಲಿ ಓದಿದ್ದು? ಯಾರು ಅದು ಆಥರ್ ಯಾರು? ನಾಳೆ ಹೇಳ್ಬೋದಾ? ನಾಳೆ ಯಾವುದು? ನಾಳೆ ಹೇಳ್ಬೋದಾ? ಅಲ್ಲ, ಯಾರು ಆಥರ್ ಯಾರು? ಅದು ಸಂಪ್ರದಾಯದಲ್ಲಿ ಬಂದಿದ್ದ ಪುಸ್ತಕ. ಯಾವ್ದಿಂದ ಓದಿದ್ರಿ ನೀವು? ಎಲ್ಲೇ ಓದಿದ್ದು ಪ್ರಭುಜಿ. ಅದು ನೋಡಿ ಸರಿ, ಫಸ್ಟಿಗೆ ನೀವು ಓದುವಾಗ ತಿಳಿಬೇಕು. ಈಗ ಹೇಗಂದ್ರೆ, ನೀವೀಗ ಎಂತ ಮಾಡುವಂತದ್ದು, ನೀವು ಎಂತ ಕೆಲಸ ಮಾಡುದ ಕಲಿಯುವುದ? ನನ್ನ ಪ್ರಶ್ನೆ ದಯವಿಟ್ಟು ತಿಳ್ಕೊಳ್ಳಿ. ಎಸ್, ನನಗೆ ಉತ್ತರ ಕೊಡಿ ಖುಷಿ ಅವರೇ. ನೀವು ಎಂತ ಕೆಲಸ ಮಾಡುದಾ ಕಲಿಯುವುದಾ? ಎಂತ ಮಾಡುದು ನೀವು? ನಾ ಕಲಿಯುವುದು. ಎಂತ ಕಲಿಯುವುದು ನೀವು? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ಕಲಿಯುವುದು. ಈಗ ನಿಮ್ಗೆ 9th ಸ್ಟ್ಯಾಂಡರ್ಡ್ ಕಲಿಯುವಂತದ್ದು, ನಿಮ್ಗೆ ನಾಳೆ ನೀವು ಒಂದು ಪುಸ್ತಕವನ್ನು ಕೊಂಡೋಗ್ತೀರಿ ಶಾಲೆಗೆ. ಪುಸ್ತಕವನ್ನು ಕೊಂಡೋಗಿ ನೀವು ಟೀಚರ್ಗೆ ಹೇಳ್ತೀರಿ, ನಾನು ಈ ಪುಸ್ತಕ ಕಲಿತೇನೆ. ಟೀಚರ್ ಹೇಳ್ತಾನೆ, ನೋಡು, ನಿನ್ಗೆ ಸಿಲೆಬಸ್ ಅಲ್ಲಿ ಯಾವ್ದು ಪುಸ್ತಕ ಉಂಟು ಅದು ಮಾತ್ರ ಕಲೀಲಿಕ್ಕೆ, ನಿನ್ನ ಇಷ್ಟ ಪ್ರಕಾರ ಪುಸ್ತಕ ಕಲೀಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನೀವು ಒಪ್ಪಿಕೊಳ್ತೀರಾ? ನಿಮ್ದೇ ಪುಸ್ತಕವನ್ನು ನೀವು ಓದ್ಬೋದಾ? ಅಲ್ಲ, ಅಲ್ಲಿ ಶಾಲೆಯಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಓದ್ಬೇಕಾ?
9th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ್ದು ಇರುತ್ತೆ ಅದನ್ನ ಓದ್ಬೋದು. ಅದನ್ನು ಓದ್ಬೇಕು. ಅದೇ ರೀತಿ ಈ ರೀತಿ ಒಟ್ಟು ಪುಸ್ತಕವನ್ನು ಓದ್ಬೇಡಿ, ಅದು ಶಾಸ್ತ್ರದಲ್ಲಿ ಇಲ್ಲ. ಯಾರು ಬೋಗಸ್ನವ್ರು ಇಂಥವ್ರು ತುಂಬಾ ಮಂದಿ ಇದ್ದಾರೆ. ನಾಭಿಯಲ್ಲಿ ಉಂಟು, ಅಲ್ಲಿ ಉಂಟು, ಇಲ್ಲಿ ಉಂಟು, ಹೊಟ್ಟೆಯಲ್ಲಿ ಉಂಟು, ಎಲ್ಲೆಲ್ಲ ಎಂತೆಂತ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಅದನ್ನ ತಿಳ್ಬೇಡಿ, ಅದ್ರ ತಪ್ಪು. ನಾವು ಶಾಸ್ತ್ರದ ಪ್ರಕಾರ ಕೃಷ್ಣ ಹೇಳಿದಾನೆ. ನೀವು ಯಾವರಿಗೆ ಕ್ವಶನ್ ಮಾಡ್ಬೇಕು. ಕೃಷ್ಣ ಎಂತ ಹೇಳಿದಾನೆ? ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ. ನಮ್ಗೆ ಶಾಸ್ತ್ರದಲ್ಲಿ ಉಂಟು. ಕೃಷ್ಣ ಹೃದ್ದೇಶು ಅರ್ಜುನ ತಿಷ್ಠತಿ, ಹೃದಯ ಭಾಗದಲ್ಲಿ. ಬ್ರಹ್ಮಾಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ಹಾಗಾಗಿ ನಾವು ಶಾಸ್ತ್ರದ ಪ್ರಕಾರ ಕೃಷ್ಣ ಹೇಳಿದಾನೆ, ಅದನ್ನು ಒಪ್ಪಿಕೊಳ್ಬೇಕು. ಯಾರು ಬೋಗಸ್ ಹೇಳುವಂಥದ್ದಲ್ಲ. ಅಲ್ಲಿ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, ತುಂಬಾ ಮಂದಿ ಹೀಗೆ ಹೇಳ್ತಾರೆ. ದಯವಿಟ್ಟು ನಮಗೆ ಶಾಸ್ತ್ರ ಪ್ರಮಾಣ ತಿಳಿದಾ? ಎಸ್, ಇಲ್ಲಿ ಅವರು ಬಿಟ್ಟು ಹೋದ್ರ? ಎಸ್, ಓಕೆ. ನೋಡಿ, ಈ ರೀತಿ ಇದೇ ಆಗ್ತದೆ. ಜನರು ಎಲ್ಲೆಲ್ಲಿಂದ ತರುವುದು, ಎಲ್ಲೆಲ್ಲಿಂದ ಒಟ್ಟು ಹೇಳುವಂಥದ್ದು, ಅದಕ್ಕೆ ಬೇಸ್ ಇಲ್ಲ, ಎಂತ ಇಲ್ಲ. ಎಸ್, ಶಿವಪ್ರಸಾದ್ ಅವರು. ಎಸ್, ಹೇಳಿ ಸರ್. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ, ನನಗೆ ಧ್ಯಾನ ಹಾಗೂ ಹರಿಸ್ಮರಣೆ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಿತ್ತು. ಧ್ಯಾನ ಹಾಗೂ ಸ್ಮರಣೆಗೂ ಇರೋ ವ್ಯತ್ಯಾಸ. ಸ್ಮರಣೆ ಎಂತ ಸ್ಮರಣೆ? ನೀವ್ ಹೇಳಿದ್ರಲ್ಲ, ಈಗ ಸತ್ಯಯುಗದಲ್ಲಿ ನಾವು ಧ್ಯಾನ ಮಾಡ್ಬೇಕು ಹಾಗೂ ಈಗ ನಾವು ಹರಿಸ್ಮರಣೆ ಮಾಡ್ಬೇಕು ಅಂತ. ಸೊ ಇದ್ರ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ? ಇದರ ಮಧ್ಯೆ ವ್ಯತ್ಯಾಸ ಅಂದ್ರೆ, ಯುಗ ಪ್ರಕಾರ ಅದು ನೋಡಿ, ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರು, ಕಲಿಯುಗದಲ್ಲಿ 100 ವರ್ಷ. ಸತ್ಯಯುಗದಲ್ಲಿ ವಾಲ್ಮೀಕಿ ಮಹರ್ಷಿ 60,000 ವರ್ಷ ತಪಸ್ ಮಾಡಿದ್ರು, ಧ್ಯಾನ ಮಾಡಿದ್ರು. ಧ್ಯಾನ ಅಂದ್ರೆ ಅಷ್ಟು ವರ್ಷ ಮತ್ತೆ ಸತ್ಯಯುಗದಲ್ಲಿ ಕಾಡಿತ್ತು, ಮತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳುವವರಿದ್ರು. ಹಾಗಾಗಿ ಧ್ಯಾನವು ಸತ್ಯಯುಗಕ್ಕೆ, ಕಲಿಯುಗಕ್ಕೆ ಅಲ್ಲ. ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ. ಅಂದ್ರೆ ನೀವು ಎಲ್ಲೇ ಇರಿ, ಕೃಷ್ಣ ಈ ನಾಮದಲ್ಲಿ ಇದ್ದಾನೆ. ಹಾಗಾಗಿ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ. ತಿಳಿತಾ ಸರ್? ಪ್ರಭುಜಿ. ಎಸ್. ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ವಸಂತ ಗೌಡ ಪಾಟೀಲ್. ಎಸ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಚಾಂಟಿಂಗ್ ಮಾಡೋದಂದ್ರಲ್ರಿ ಗುರುಜಿ, ಈಗ ಹರೇ ಕೃಷ್ಣ ಅಂತೇಳಿ, ಈಗ ನಾವು ಅದಕ್ಕೊಂದು ಸೀಮಿತವಾಗಿ ಸಮಯ ಇಟ್ಕೋಬೇಕು ಅಥವಾ ಕಂಟಿನ್ಯೂಸ್ ಚಾಂಟಿಂಗ್ ಮಾಡ್ಬೋದಾ? ನೋಡಿ, ಕಂಟಿನ್ಯೂಸ್ ಮಾಡಿದ್ರೆ ಒಳ್ಳೇದು. ಇಲ್ಲದ್ರೆ ನಿಮ್ಗೆ ಟೋಟಲ್ ದಿವಸದಲ್ಲಿ ಎಂತಂದ್ರೆ 2 ಗಂಟೆ ಜಪ ಮಾಡಿ, ಅಂದ್ರೆ ಟೋಟಲ್ 16 ಸುತ್ತು ಮಾಡಿ. ಕಂಟಿನ್ಯೂಸ್ ಮಾಡ್ತಾ ಇರ್ಬೋದಾ ನಾವು? ಕಂಟಿನ್ಯೂಸ್ ಕೂಡ ಮಾಡ್ತಾ ಇರ್ಬೋದು. ಕಂಟಿನ್ಯೂಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ತುಂಬಾ ಬೆನಿಫಿಟ್ ಸಿಗ್ತದೆ. ಇಲ್ಲದ್ರೆ ಬಿಟ್ಟು ಬಿಟ್ಟು ಕೂಡ ಮಾಡ್ಬೋದು. ಎಸ್, ನಿಮ್ಮ ಸಮಯಕ್ಕೆ ಅನುಗುಣವಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ? ಹರೇ ಕೃಷ್ಣ ಪ್ರಭುಜಿ. ಇವಾಗ ಹೇಳ್ರಿ ನೀವು ಚಾಂಟಿಂಗ್ ಮಾಡ್ಬೇಕು ನಾವು ಕಂಟಿನ್ಯೂಸ್ಲಿ ಅಂತ. ನಾನು ಅದ್ ಪ್ರಯತ್ನ ಮಾಡಿದೀನಿ. ತುಂಬಾ ಸತಿ ಮಾಡಿದಾಗ ನಮ್ ಮೈಂಡ್ ಎಲ್ಲೋ ಹೋಗ್ತಾ ಇರುತ್ತೆ, ಬಟ್ ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ. ಆಮೇಲೆ ಸಡನ್ಲಿ ನಮ್ಗೆ ರಿಯಲೈಸ್ ಆಗುತ್ತೆ, ಓಕೆ, ವೈ ಆಮ್ ಐ ಥಿಂಕಿಂಗ್ ಸಮಥಿಂಗ್ ಎಲ್ಸ್ ಅಂತ ವಾಪಸ್ ನಾವು ಚಾಂಟಿಂಗ್ ಬರ್ತೀವಿ. ಸೊ ಚಾಂಟಿಂಗ್ ಮಾಡುವಾಗ್ಲೂ ನಮ್ದು ಮೈಂಡ್ ಸುಮ್ನೆ ಇರಲ್ಲ. ಲೈಕ್ ಅದು ಮಾಡ್ತಾ ಮಾಡ್ತಾ ಡು ಐ ಗೆಟ್ ಅನ್ ಅಶ್ಯೂರೆನ್ಸ್ ದಟ್ ಮಾಡ್ತಾ ಸರಿ ಹೋಗುತ್ತೆ, ಅಥವಾ ಡು ಐ ಹ್ಯಾವ್ ಟು ಟೇಕ್ ಅ ಪ್ರಿಕಾಷನರಿ ಮೆಜರ್ ಫಾರ್ ದಿಸ್ ಆಸ್ ವೆಲ್? ನೋಡಿ, ಹೇಗೆ ಅಂದ್ರೆ ಜಪ ಮಾಡ್ತಾ, ಮೇನ್ ಜಪ ಮಾಡುವಾಗ ಬೇರೆ ಅಂದ್ರೆ ಜಪ ಮಾಡುವಾಗ ಕೇಳ್ಬೇಕು. ಹೇಗಂದ್ರೆ ನೀವು ಕೇಳುವುದು ಎಕ್ಸಾಂಪಲ್ ಹೇಗಂದ್ರೆ, ನೀವು ಕಿವಿಗೆ ಬೆರಳಿಡಿ ಮತ್ತೆ ಜಪ ಮಾಡಿ, ಆಗ ನಿಮ್ಗೆ ಕೇಳ್ತದೆ. ನೀವು ಎಂತ ಮಾಡ್ತೀರ ಅದನ್ನು ಕೇಳ್ಬೇಕು. ಗೊತ್ತಾಯ್ತಾ? ಕೇಳಿದ್ರಿಂದ ಎಂತಾಗ್ತದೆ. ಮತ್ತೆ ಹೇಗಂದ್ರೆ ಗಿಡ, ಈಗ ನೀವು ಒಂದು ಗಿಡವನ್ನು ನಡ್ತೀರಿ, ಅದು ಇಮಿಡಿಯೇಟ್ ಫಲ ಕೊಡುವುದಿಲ್ಲ, ಅದು ಟೈಮ್ ತೆಗ್ತದೆ ಫಲ ಕೊಡ್ಲಿಕ್ಕೆ. ಅದೇ ರೀತಿ ಜಪ ಮಾಡ್ತಾ ಎಂತ ಅಂದ್ರೆ, ಒಬ್ಬ ಶಿಷ್ಯ, ಪ್ರಭುಪಾದ ಶಿಷ್ಯ, ಡಿಸೈಪಲ್, ಪ್ರಭುಪಾದ ಬಂದು ಹೇಳ್ತಾನೆ, ಪ್ರಭುಪಾದ, ನಾನು 5 ವರ್ಷದಿಂದ ಜಪ ಮಾಡ್ತಿದ್ದೇನೆ, ನಂದು ಈಗ ಕೂಡ ನಂದು ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ, ತುಂಬಾ ಇದಾಗ್ತದೆ. ಪ್ರಭುಪಾದ ಹೇಳ್ತಾರೆ, ನೀನು ಲಾಸ್ಟ್ ಒಂದು 6-7 ಲೈಫಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಿ, ನೀನು ಕೋಟಿ ಲೈಫ್ ತೆಗೆದಿದ್ಯಾ, ಹುಟ್ಟು ಸಾವು. ಲಾಸ್ಟ್ ಲೈಫಲ್ಲಿ ಇದ್ದ ಕಾರಣ ನೀನು ಇಲ್ಲಿಗೆ ಬಂದಿದ್ಯಾ. ಹಾಗಾಗಿ ಆ ಕೋಟಿ ಲೈಫ್ ಇದು ಎಲ್ಲವೂ ನಿನ್ನ ಆತ್ಮದಲ್ಲಿ ಅಂಟಿಕೊಂಡಿದೆ. ಯಾವುದು? ಕಾಮ, ಕ್ರೋಧ, ಮದ, ಮತ್ಸರ್ಯ, ಎಲ್ಲ ಲೈಫ್ ಅದರ ಒಳಗೆ ಉಂಟು ಆತ್ಮದಲ್ಲಿ. ಹಾಗಾಗಿ ಅದು ಗ್ರಾಜುವಲಿ ಹೋಗ್ತದೆ, ಹಂತವಾಗಿ ಹೋಗ್ತದೆ. ನಿಂಗೆ ಪೇಷನ್ಸ್ ಇರ್ಲಿ, ಹೋಗ್ತದೆ ಅಂತ ಪ್ರಭುಪಾದ ಹೇಳಿದ್ದಾರೆ. ಹಾಗಾಗಿ ಆ ಪ್ಯೂರ್ ಚಾಂಟಿಂಗ್, ಈ ಜಪದಲ್ಲಿ 3 ವಿಧ ಉಂಟು. ಫಸ್ಟಿಗೆ ನಾಮಾಪರಾಧ, ನಾಮಭಾಸ ಮತ್ತೆ ಶುದ್ಧ ನಾಮ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ನಾಮ ಅಪರಾಧ, ಈ 10 ಅಪರಾಧ ಉಂಟು. 10 ಅಪರಾಧವನ್ನು ನಾವು
ಫಸ್ಟಿಗೆ ನಾಮಾಪರಾಧ ಸ್ಟೇಜಲ್ಲಿ ನಾವು ಸ್ಟಾರ್ಟ್ ಮಾಡುವಂಥದ್ದು. ಮತ್ತೆ ನಾಮಾಪರಾಧ ಬಿಟ್ಟು ನಾಮಭಾಸ ಸ್ಟೇಜಿಗೆ ನಾವು ಬಂದ್ರೆ ಮತ್ತೆ ಕೃಷ್ಣ ನಮ್ಮನ್ನು ಶುದ್ಧ ನಾಮ ಕೊಂಡೋಗ್ತಾನೆ. ನಮ್ಮ ಕೆಲಸ ಏನಂದ್ರೆ ಅಪರಾಧ ಬಿಟ್ಟು ನಾಮಭಾಸ ಸ್ಟೇಜಿಗೆ ಬರಬೇಕು, ಮತ್ತೆ ಕೃಷ್ಣ ನಮ್ಮನ್ನು ಶುದ್ಧ ನಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ಎಸ್, ಹರೇ ಕೃಷ್ಣ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಗುರುಜಿ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಪ್ರಮೀಳಾ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಪ್ರಮೀಳಾ. ಎಸ್, ಹರೇ ಕೃಷ್ಣ. ಎಸ್, ಹೇಳಿ. ಹರೇ ಕೃಷ್ಣ ಗುರುಜಿ ಸರ್. ಗುರುಜಿ ಅವರೇ, ನೀವು ಹೇಳಿದ್ರಿ ಆಗ್ಲೇ ಅಡಿಗೆ ಮಾಡಾದ್ಮೇಲೆ ತುಳಸಿಯನ್ನ ಏನೋ ಹಾಕಿ ಅಂತ ಹೇಳಿದ್ರಿ, ಅದು ಮತ್ತೊಂದ್ಸಲ ಹೇಳ್ಬೋದಾ ಸರ್? ನೋಡಿ, ಅಡಿಗೆ ಮಾಡುವಾಗ ಟೇಸ್ಟ್ ನೋಡ್ಲಿಕ್ಕಿಲ್ಲ, ಮತ್ತೆ ಶುಚಿತ್ವದಲ್ಲಿ ಅಡಿಗೆ ಮಾಡುವಂಥದ್ದು, ಸ್ನಾನ ಎಲ್ಲ ಮಾಡಿ. ಈಗ ಹೆಚ್ಚಿನವರೆಂತ ಟಾಯ್ಲೆಟ್ ಹೋಗಿ ಮಾಡುವಂಥದ್ದು, ಇದು ಪಾಶ್ಚಾತ್ಯ ದೇಶ. ನಾವು ಅಮೆರಿಕನ್ಸ್ ಅನ್ನೆಲ್ಲ ಫಾಲೋ ಮಾಡುವಂಥದ್ದು, ಹಾಗೆ ಮಾಡಬಾರ್ದು. ಅಡಿಗೆ ಮಾಡುವಾಗ ಶುಚಿತ್ವದಲ್ಲಿ ಅಡಿಗೆ ಮಾಡುವುದು ಅಂದ್ರೆ ಸರಿಯಾದ ಬಟ್ಟೆ, ಒಗ್ದ ಬಟ್ಟೆನ ಹಾಕಿ. ಯಾಕೆ ನಾವು ಕೃಷ್ಣನಿಗೆ ಮಾಡುವಂಥದ್ದು, ಕೃಷ್ಣನಿಗೆ ಮಾಡುವಾಗ ನಾವು ಎಷ್ಟು ಕ್ಲೀನ್ ಇದ್ದೇವೆ ಅಷ್ಟು ಒಳ್ಳೇದು. ಹಾಗಾಗಿ ಟೇಸ್ಟ್ ನೋಡ್ಲಿಕ್ಕಿಲ್ಲ, ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಿಕ್ಕಿಲ್ಲ. ಯಾಕೆಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಾಮಸಿಕ, ಎಂತಂದ್ರೆ ನಿಮ್ಮನ್ನು ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇದ್ರೆ ಎಂತಾಗ್ತದೆ, ನೀವು ಭಕ್ತಿ ಮಾಡ್ತಾ ಇರ್ತೀರಿ, ಆದ್ರೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನು ಹಾಕದೆ ನೀವು ಒಂದು 5 ನಿಮಿಷ ಕೃಷ್ಣನಿಗೆ, ಅಂದ್ರೆ ಫೋಟೋ ಇರುವಾಗ 5 ನಿಮಿಷ ಕೃಷ್ಣನಿಗೆ ಹೇಳಿ, ಮತ್ತೆ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಹೇಳಿ, ಮತ್ತೊಂದು ತುಳಸಿ ಹಾಕಿ ಕೃಷ್ಣ ಅದನ್ನು ಸೇವನೆ ಮಾಡ್ತಾನೆ. ಇದು 1 ತಿಂಗಳು ಮಾಡಿ ನೋಡಿ, ನಿಮ್ಮ ಪ್ರಜ್ಞೆ ಫುಲ್ ಚೇಂಜ್ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಫುಡ್ ಈಸ್ ದ ಮೈನ್ ಥಿಂಗ್. ಅಂದ್ರೆ ಈ ಆಹಾರದಿಂದಲೇ ನಮ್ಮ ಪ್ರಜ್ಞೆ ಚೇಂಜ್ ಆಗುವಂಥದ್ದು. ಆಹಾರ ಯಾವಾಗ ನಾವು ಕೃಷ್ಣನ ಪ್ರಸಾದವನ್ನು ತಿಂತೇವಾ, ನಮ್ಮ ಪ್ರಜ್ಞೆ ಕೂಡ ಚೇಂಜ್ ಆಗ್ತದೆ. ಎಸ್, ಧನ್ಯವಾದ. ಸರಿ, ಧನ್ಯವಾದಗಳು. ಎಸ್, ನರಸಪ್ಪ ಕುಂಬಾರ್, ಅನ್ಮ್ಯೂಟ್ ಮಾಡಿ ಸರ್. ಎಸ್ ಮಾತಾಜಿ, ನರಸಪ್ಪ ಕುಮಾರ್ ಅನ್ಮ್ಯೂಟ್ ಮಾಡಿ. ಗುರುಜಿ, ಈಗ ಕೃಷ್ಣ ದೇವನ ಪ್ರಕಾರ ನಮ್ ಜೀವನದ ಮೌಲ್ಯ ಏನ್ ಗುರುಜಿ? ನಿಮ್ಗೆ ಎಂತ ಅನಿಸ್ತದೆ ಮೌಲ್ಯ? ನಮ್ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಅಲ್ಲ, ಕನ್ಫ್ಯೂಷನ್ ಆದ್ರೂ ನಿಮ್ಗೆ ಕನ್ಫ್ಯೂಷನ್ ಡೈಲಿ ಲೈಫ್, ರೂಟೀನ್ ಲೈಫ್, ಆಫೀಸ್ ಡ್ಯೂಟಿ ಇದಾಗ್ಬಿಟ್ಟಿದೆ. ಕೃಷ್ಣನ್ ಪ್ರಕಾರ ಏನು ಅಂತ ನೋಡಿ. ಕೃಷ್ಣನ ಪ್ರಕಾರ ಈಗ ಹೇಗಂದ್ರೆ, ಒಂದು ತಂದೆ ಮತ್ತೆ ಮಗ ಸಪರೇಟ್ ಆಗಿದ್ದಾರೆ. ತಂದೆ ಮಗ ಸಪರೇಟ್ ಆಗಿದ್ದಾರೆ, ಬೇರೆ ಬೇರೆ ಇದ್ದಾರೆ. ಮತ್ತೆ ಆ ವಿಷಯದಲ್ಲಿ ಅವರ ಎಂತಂದ್ರೆ ಜೀವನದ ಇದು ಅಂತ ಇರ್ತದೆ. ತಂದೆ ಮತ್ತು ಮಗ ಸಪರೇಟ್ ಆದ ಮೇಲೆ ನೀವು ಹೇಳಿ, ಉತ್ತರ ಹೇಳಿ. ಈಗ ಸಪರೇಟ್ ಆಗೋದಂದ್ರೆ ಹೆಂಗ್ ಗುರುಜಿ? ಸಪರೇಟ್ ಆಗೋದಂದ್ರೆ ಒಟ್ಟಿಗೆ ಇರ್ತಾರೆ, ಆದ್ರೆ ಒಬ್ಬರಿಂದ ಬಂದು ಅವರನ್ನು ಸಪರೇಟ್ ಮಾಡ್ತಾರೆ, ತಂದೆ ಮತ್ತೆ ಮಗನನ್ನು. ಮತ್ತೆ ಅವರ ಜೀವನದ ಗುರಿ ಅಂತ ತಂದೆ ಮತ್ತೆ ಮಗ ಸಪರೇಟ್ ಆದವರು. ದಯವಿಟ್ಟು ನರಸಪ್ಪ ಕುಂಬಾರ್ ಅವರೇ ಹೇಳಿ. ಗುರುಜಿ, ಅದೇ ಫೈನಾನ್ಸ್ ದುಡ್ಡು ಬಂದು ಸಪರೇಟ್ ಮಾಡಬಹುದು. ಅಲ್ಲ, ನಾನು ಹೇಳುವಂತದ್ದು ನಿಮ್ಗೆ ಅರ್ಥ ಆಗಲಿಲ್ಲ ನನ್ನ ಪ್ರಶ್ನೆ. ತಂದೆ ಮತ್ತೆ ಮಗ ಸಪರೇಟ್ ಆಗಿದ್ದಾರೆ, ಮತ್ತೆ ಅವರ ಜೀವನ, ತಂದೆ ಮತ್ತೆ ಮಗನ ಜೀವನದ ಏಮ್ ಅಂತ. ಮಗಂದಂತೂ ಏನೋ ದುಡ್ಡು ಮಾಡ್ಬೇಕು ಅಂತ ಏನಾರ ಸಪರೇಟ್ ಆಗ್ಬೋದು. ಅರ್ಥ ಆಗ್ಲಿಲ್ಲ ನಿಮ್ಗೆ, ಅರ್ಥ ಆಗ್ಲಿಲ್ಲ. ಸಪರೇಟ್ ಆಗಿದ್ದಾರೆ ಅಂದ್ರೆ ಆಕ್ಚುಲಿ ಅವರಿಗೆ ಒಟ್ಟಿಗೆ ಇರ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಒಬ್ಬ ಬಂದು ಮಿಡ್ಲ್ ಬಂದು ಅವರನ್ನು ಸಪರೇಟ್ ಮಾಡಿದ್ದಾನೆ. ಮತ್ತೆ ಅವರ ಏಮ್ ಎಂತ, ತಂದೆ ಕೂಡ ಮಗಂದು ಯೋಚನೆ ಇರ್ತದೆ, ಮಗನಿಗೆ ಕೂಡ ತಂದೆದು ಯೋಚನೆ ಇರ್ತದೆ. ಮತ್ತೆ ಅವರ ಗೋಲ್ ಎಂತ, ಮೀಟ್ ಆಗ್ಬೇಕಂತ ಮೀಟ್ ಆಗುವುದು ಅವರ ಗೋಲ್. ಅದೇ ರೀತಿ ನಾವು ಕೂಡ ಕೃಷ್ಣನ ಮಕ್ಕಳು. ನಾವೀಗ ರಿಲೇಶನ್ಶಿಪ್ ಕಟ್ ಆಗಿದೆ ಕೃಷ್ಣನೊಟ್ಟಿಗೆ, ವಾಪಸ್ ಪಡೆಯುವಂತದ್ದೇ ನಮ್ಮ ಜೀವನದ ಗುರಿ. ಅದಕ್ಕೆ ನಿಮ್ಮ ಈ ಆಫೀಸ್ ಅದು ಇದು ಕೆಲಸ ಯಾವುದು ಸಹಾಯ ಮಾಡುವುದಿಲ್ಲ, ಕೃಷ್ಣ ಪ್ರಜ್ಞೆ ಮಾತ್ರ ಸಹಾಯ ಮಾಡುವಂಥದ್ದು. ಕಳೆದು ಹೋದ ರಿಲೇಶನ್ ಅನ್ನು ವಾಪಸ್ ಮರುಸ್ಥಾಪನೆ ಮಾಡುವಂಥದ್ದೇ ನಮ್ಮ ಜೀವನದ ಗುರಿ ಕೃಷ್ಣನ ಪ್ರಕಾರ. ಗುರುಜಿ, ಅದೇ ಈಗ ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದಂತ ಒಂದು ಸ್ವಲ್ಪ. ಅದಕ್ಕೆ 8 ಕೆಲಸ ಮಾಡಿ, 8 ಆತ್ಮ ಕೇಳಿ, 8 ದೇಹ ಕೇಳಿ. ಎಸ್, ಧನ್ಯವಾದ. ಎಸ್, ಹರೇ ಕೃಷ್ಣ. ಎಸ್, ಉಷಾ ಹೇಳಿ ಸರ್, ಹೇಳಿ ಮಾತಾಜಿ. ಹರೇ ಕೃಷ್ಣ. ಗುರುಜಿ, ಅದೇ ಪ್ರಸಾದಕ್ಕೆ ಇಟ್ಟಿರ್ತೀವಲ್ಲ, ಅದನ್ನ ಏನ್ ಮಾಡ್ಬೇಕು ಗುರುಜಿ? ಕೇಳುವುದಿಲ್ಲ ನೀವು ಮಾತಾಡೋದು, ಸ್ವಲ್ಪ ಜೋರು. ನೈವೇದ್ಯಕ್ಕೆ ಇಟ್ಟಿರ್ತೀವಲ್ವಾ, ಅದ್ ಏನ್ ಮಾಡ್ಬೇಕು, ಯಾವಾಗ ತೆಗಿಬೇಕು ಗುರುಜಿ?
5 ನಿಮಿಷ ಬಿಟ್ಟು. ಈಗ ಹೇಗೆ ಅಂದ್ರೆ ನೀವು ಯಾರಾದ್ರೂ ನೆಂಟರಿಗೆ ಎಂತಾದ್ರೂ ಕೊಡ್ತೀರಿ, ನೀವು ಕೊಟ್ಟ ಕೂಡಲೇ ತೆಗಿತೀರಾ ಪ್ಲೇಟನ್ನು ನೆಂಟರಿಗೆ? ಅದೇ ಗುರುಜಿ, ನಮ್ಗೆ ಗೊತ್ತಿರೋ ಪ್ರಕಾರ ಈವ್ನಿಂಗ್ ತೆಗಿಬೇಕು, ಮತ್ತೆ ಅದು ಪ್ರಾಣಿ ಪಕ್ಷಿಗಳಿಗೆ ಇಡಬೇಕು ಎಡೆ ಅಂತ. ಎಲ್ಲ ಎಂತ ನೀವು ನೋಡಿ, ಎಂತ ನಮ್ದು ಪ್ರಾಣಿ ಪಕ್ಷಿಗಳಿಗೆ ಇಡುವಂಥದ್ದು. ಪ್ರಾಣಿ ಪಕ್ಷಿಗಳಿಗೆ ಪ್ರಸಾದ ಕೊಟ್ಟರೆ ಅವರು ಕೂಡ ಗೋಲಕ್ಕೆ ಹೋಗ್ತಾರೆ. ನಿಮ್ಗೆ ತಿನ್ಲಿಕ್ಕೆ ಮನಸ್ಸಿಲ್ಲ, ಪ್ರಾಣಿ ಪಕ್ಷಿಗೆ ಕೊಡ್ಬೇಕಾ? ಮತ್ತೆ ನೀವೆಂತ ತಿನ್ನುವಂಥದ್ದು? ಎಸ್ ಹುಷಾರ್. ಅದೇ ಗುರುಜಿ, ಸ್ವಲ್ಪ ಅಲ್ಲ ಇಡ್ತೀವಿ. ನೋಡಿ, ನೀವು ಪ್ರಾಣಿ ಪಕ್ಷಿಗೆ ಅದ ನೈವೇದ್ಯವನ್ನು ಪ್ರಾಣಿ ಪಕ್ಷಿ ಕೊಟ್ಟು ನೀವೆಂತ ತಿನ್ನುವಂಥದ್ದು? ನೈವೇದ್ಯಕ್ಕೆ ಸ್ವಲ್ಪ ಇಡ್ತೀವಿ ಗುರುಜಿ. ಅಲ್ಲ ಅಲ್ಲ, ಮಾಡಿದ್ದೆಲ್ಲ ಇಡಲ್ವಲ್ಲ. ಮಾಡಿದ್ದೆಲ್ಲ ಇಡಲ್ವಲ್ಲ ಗುರುಜಿ. ಅಲ್ಲ, ಮಾಡಿದ ನೈವೇದ್ಯವನ್ನು ಪ್ರಾಣಿ ಪಕ್ಷಿ ಕೊಡುವುದಾ? ಮತ್ತೆ ನೀವೆಂತ ತಿನ್ನುವಂಥದ್ದು? ನೋಡಿ, ಎಂತಂದ್ರೆ ನೀವು ನೈವೇದ್ಯಕ್ಕೆ ಎಂತ ಇಡ್ತೀರಿ, ಅದನ್ನು ವಾಪಸ್ ನೀವು ಎಲ್ಲಿ ಮಾಡಿದ್ದೀರಿ ಅದಕ್ಕೆ ವಾಪಸ್ ಟ್ರಾನ್ಸ್ಫರ್ ಮಾಡುವಂಥದ್ದು. ಮತ್ತೆ ಅದು ಫುಲ್ ಪ್ರಸಾದ ಆಗ್ತದೆ. ಒಂದು ರೈಸ್ ಕೃಷ್ಣ ತಿಂದದನ್ನು ನೀವು ಈ ದೊಡ್ಡ ಒಂದು ಕಟಾರಕ್ಕೆ ಹಾಕಿದ್ರೆ ಅದು ಪ್ರಸಾದ ಆಗ್ತದೆ. ಗೊತ್ತಾಯ್ತಾ? ಪ್ರಸಾದವನ್ನು ನೀವು ತಿನ್ಬೇಕು. ಮತ್ತೆ ನೀವು ಪ್ರಾಣಿ ಪಕ್ಷಿ ಕೊಡುವಂಥದ್ದು ಕೂಡ ಅದು ಕೂಡ ಒಳ್ಳೇದೇ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಕೂಡ ಗೋಲೋಕಕ್ಕೆ ಹೋಗ್ತಾರೆ ಪ್ರಸಾದ ತಿಂದ್ರೆ. ಎಸ್, ಹರೇ ಕೃಷ್ಣ. ಸರಿ ಹರೇ ಕೃಷ್ಣ. ಎಸ್ ಪ್ರಕಾಶ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಅದು ಸೇಮ್ ಇವ್ರು ಕೇಳಿದ್ದು, ಮಾತಾಜಿ ಕೇಳಿದ್ದ ಕ್ವಶನ್ ಕಂಟಿನ್ಯೂಷನ್. ಅವು ದೇವ್ರಿಗೆ ಕೊಟ್ಟಿದ್ದನ್ನು ತಿಂದ್ಮೇಲೆ ತುಂಬಾ ಟೇಸ್ಟ್ ಇರುತ್ತೆ ಪ್ರಭುಜಿ. ಇವನ್ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಸಾದ ತಗೊಳ್ಳಿ, ಅಥವಾ ದೇವಸ್ಥಾನ ದೇವ್ರಿಗೆ ಕೊಟ್ಟಿದ್ದ ಪ್ರಸಾದ ತಗೊಳ್ಳಿ, ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದು ಗೊತ್ತಿಲ್ಲ ರೀಸನ್. ಸೊ ಏನಕ್ಕೆ ಸ್ವಲ್ಪ ಟೇಸ್ಟ್ ಆಡ್ ಆಗುತ್ತೆ ಪ್ರಸಾದಕ್ಕೆ ಅಂತ ಹೇಳಿ ಮೋಸ್ಟ್ಲಿ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀರಾ? ಎಸ್, ಇದಕ್ಕೆ ಭಾಗವತಮಲ್ಲಿ ಎಕ್ಸ್ಪ್ಲನೇಷನ್ ಉಂಟು. ಕೃಷ್ಣ ಹೇಳುವಂಥದ್ದು ಮೂರನೇ ಸ್ಕಂದದಲ್ಲಿ ಭಾಗವತಮಲ್ಲಿ, ನಾವೀಗ ಯಜ್ಞ ಮಾಡುವಾಗ ತುಪ್ಪವನ್ನು ಹಾಕ್ತೇವೆ. ಓಂ ಸ್ವಾಹ ಓಂ ಸ್ವಾಹ ಇದಂ ಸ್ವಾಹ ಅಂತ ಹಾಕ್ತೇವೆ. ಕೃಷ್ಣ ಹೇಳುವಂಥದ್ದು ಆ ಸ್ವಾಹ ಮಾಡುವುದಕ್ಕಿಂತ, ತುಪ್ಪವನ್ನು ನೀವು ಸ್ವಾಹ ಮಾಡುವುದಕ್ಕಿಂತ ಆ ತುಪ್ಪದಿಂದ ನನಗೆ ಒಳ್ಳೆ ಐಟಮ್ ಮಾಡಿದರೆ ನನಗೆ ಅದು ಇಷ್ಟ. ಹಾಗಾಗಿ ಇದು ಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ಪ್ರಭುಪಾದ ಎಂತ ಮಾಡ್ತಾರೆ, ಪ್ರಭುಪಾದ ಹೇಳ್ತಾರೆ, ನಂದು ಇಸ್ಕಾನ್ ಮೂವ್ಮೆಂಟ್ ಕಿಚನ್ ಮೂವ್ಮೆಂಟ್, ಅಂದ್ರೆ ಪ್ರಸಾದ ಮೂವ್ಮೆಂಟ್. ಹಾಗಾಗಿ ನಾವು ನೋಡಿ ಬಂದವರಿಗೆಲ್ಲ ಪ್ರಸಾದ ಕೊಡೋದು. ಯಾಕಂದ್ರೆ ಕೃಷ್ಣನಿಗೆ ಇಷ್ಟ, ಈ ಪ್ರಸಾದ ಇಷ್ಟ. ಕೃಷ್ಣನೇ ಹೇಳಿದ್ದಾನೆ, ನಾನು ಅದನ್ನು ಸೇವನೆ ಮಾಡ್ತೇನೆ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಅಕ್ಷಯ್ ಬಾಬು, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ಪ್ರಕಾಶ್ ಅವರಿಗೆ ಗೊತ್ತಾಯ್ತು, ತಿಳಿತಾ ನಿಮ್ಗೆ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನನ್ಗೆ ಒಂದು ಡೌಟ್ ಅಂದ್ರೆ, ಹರಿಸ್ಮರಣೆ ಮಾಡುವಾಗ ಇಂತ ನಿರ್ದಿಷ್ಟವಾಗಿ ಕೂತ್ಕೊಂಡೇ ಧ್ಯಾನ ಮಾಡ್ಬೇಕಾ, ಇಲ್ಲ ನಾವ್ ಏನಾದ್ರೂ ಕೆಲ್ಸ ಮಾಡ್ಕೊಂಡೋಗ ಹರಿಸ್ಮರಣೆ ಮಾಡಿದ್ರೆ ನಮ್ಗೆ ಫಲ ಸಿಗುತ್ತಾ? ನೋಡಿ, ಎಂತ ನೀವು ಧ್ಯಾನ ಮಾಡೋದು ಹೇಳ್ತಾ ಇದ್ದೀರಿ? ಧ್ಯಾನ ಅಲ್ಲ. ಇಲ್ಲ, ಇವಾಗ ಹರಿಸ್ಮರಣೆ ನಾವು ಬಾಯಲ್ಲಿ ಕೆಲ್ಸ ಮಾಡ್ಕೊಂಡ್ ಹೇಳ್ತಾ ಇರ್ತೀವಿ ಅನ್ಕೊಳ್ಳಿ, ನಮ್ಗೆ ಅವಾಗ ಫಲ ಸಿಗುತ್ತಾ, ಇಲ್ಲ ಕೂತ್ಕೊಂಡ್ ಮಾಡಿದ್ರೇನೆ ಫಲ ಸಿಗುತ್ತಾ ಅಂತ? ಹೇಗೆ ಮಾಡಿದ್ರು ಕೂಡ ಸಿಗ್ತದೆ ಫಲ. ಅದೇ, ಏನಾದ್ರೂ ಕೆಲ್ಸ ಮಾಡ್ಕೊಂಡೋಗು ನಾವು ಹರಿಸ್ಮರಣೆ ಮಾಡ್ಕೋತಾ ಇರ್ಬೋದು ಅಂತ. ಹೌದು, ಆದ್ರೆ ಎಣಿಕೆ ಇಟ್ಟು ಮಾಡ್ಬೇಕು. ನಿರ್ದಿಷ್ಟವಾಗಿ 16 ಸುತ್ತು ಫಸ್ಟ್ಗೆ ಎಣಿಕೆ ಇಟ್ಟು ಮಾಡ್ಬೇಕು. ಮತ್ತೆ ಎಷ್ಟು ಬೇಕಿದ್ರು ಮಾಡಿ, ಎಣಿಕೆ ಇಲ್ಲದೆ. ಅದೆಲ್ಲ ಎಕ್ಸ್ಟ್ರಾ ಎಷ್ಟು ಬೇಕಿದ್ರು ಮಾಡ್ಬೋದು. ಅದು ಎಣಿಕೆ ಇಟ್ಟು 16 ಸುತ್ತು ಮಾಡ್ಬೇಕು. 16 ಸುತ್ತು ಅಂದ್ರೆ ಎಷ್ಟು ಸ್ವಾಮಿ? 16 ಸುತ್ತು ಅಂದ್ರೆ ಒಂದು ಸುತ್ತಲ್ಲಿ 108 ಮನಿ ಇರ್ತದೆ, ಅದಕ್ಕೆ 7 ನಿಮಿಷ ಹಿಡಿತದೆ. ಅಂತದ್ದು 16 ಸುತ್ತು, ಒಟ್ಟಿಗೆ 2 ಗಂಟೆ ಜಪ ಮಾಡ್ಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಪ್ರಭುಜಿ, ನಂದು ಅದು ಪ್ರಸಾದ ನೈವೇದ್ಯದ ಬಗ್ಗೆನೆ ಒಂದಿತ್ತು. ಇದಕ್ಕೆ ಸಂಬಂಧಪಟ್ಟಿದ್ದು ಹೌದು ಅಲ್ವೋ ಗೊತ್ತಿಲ್ಲ, ಬಟ್ ಇದೊಂದು ಅನುಮಾನ ಇದೆ. ನಾವು ದೇವ್ರಿಗೆ ಇಟ್ಟಿದ್ದ ಎಡೆನ ಯೂಶಲಿ ಮನೆಯಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡಿ ನಾವು ಸೇವನೆ ಮಾಡ್ತೀವಿ. ಆದ್ರೆ ಪಿತೃ ಪಕ್ಷದಲ್ಲಿ ಪಿತೃಗಳಿಗೆ ಇಟ್ಟಿದ್ದ ಎಡೆನ ಹಾಗೆ ಮಾಡ್ಬೋದಾ? ನೋಡಿ, ಪಿತೃಗಳಿಗೆ ಆ ರೀತಿ ಇಡ್ಲಿಕ್ಕಿಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಫಸ್ಟಿಗೆ
ಕೃಷ್ಣನಿಗೆ ಕೊಟ್ಟು ಮತ್ತೆ ಪಿತೃಗಳಿಗೆ ಇಡಬೇಕು. ಯಾಕಂದ್ರೆ ಪಿತೃಗಳು ಇರುವಂತದ್ದು ಆರ್ಜಮ ಪಿತೃಗಳಲ್ಲಿ ಅಲ್ಲಿ ಆರ್ಜಮ ಅಂತ ಇದ್ದಾನೆ, ಅವ ಕೂಡ ಕೃಷ್ಣನ ಭಕ್ತ. ಹೇಗುಂಟಂದ್ರೆ ಕೆಲವೊಮ್ಮೆ ಎಂತಂದ್ರೆ ಇಂದ್ರ ಕೂಡ ಆ ಪೋಸ್ಟ್ ಅನ್ನು ತೆಗಿತಾನೆ ಉಂಟು. ಹಾಗಾಗಿ ಅವರೆಲ್ಲ ಇರುವಂತದ್ದು ಕೃಷ್ಣನ ಕಂಟ್ರೋಲ್ ಅಲ್ಲಿ. ಹಾಗಾಗಿ ಕೃಷ್ಣನಿಗೆ ನೈವೇದ್ಯ ಕೊಟ್ಟು ಮತ್ತೆ ನಾವು ಪಿತೃಗಳಿಗೆ ಇಡುವಂತದ್ದು. ಆಗ ಪಿತೃಗಳು ಕೂಡ ಪ್ಲೀಸ್ ಆಗ್ತಾರೆ, ಖುಷಿ ಅಲ್ಲ, ಆಗ್ತದೆ. ಹೌದು, ಕೃಷ್ಣನ್ಗೆ ಕೊಡ್ತೀವಿ, ದೇವ್ರಿಗೆ ಅರ್ಪಣೆ ಮಾಡಿದ್ದನ್ನ ನಾವು ಸೇವನೆ ಮಾಡ್ತೀವಿ. ಹಾಗೆ ಪಿತೃಗಳಿಗೆ ಭಗವಂತಂದ ಆದ್ಮೇಲೆ ಪಿತೃಗಳಿಗೆ ಅರ್ಪಣೆ ಮಾಡ್ತೀವಲ್ಲ, ಅದನ್ನ ನಾವು ಸೇವಿಸಬಹುದಾ ಅಥವಾ ಅದು ಆಚರಣೆ? ನೋಡಿ, ಒಮ್ಮೆ ಕೃಷ್ಣ ಸೇವೆಯನ್ನ ಮಾಡಿದ್ದು ಪಿತೃಗಳು ಸೇವನೆ ಮಾಡಿದ್ದು ನೀವು ಸೇವೆ ಮಾಡ್ಬೋದು. ಆದ್ರೆ ಮೇನ್ ಕೃಷ್ಣ ಸೇವನೆ ಮಾಡಿರ್ಬೇಕು. ಓಕೆ. ಯಾಕಂದ್ರೆ ನಮ್ಮಲ್ಲಿ ಭಗವಂತನ್ಗೆ ಅರ್ಪಣೆ ಮಾಡಿದ್ದನ್ನ ನಾವು ಸೇವಿಸೋದು ರೂಢಿಯಲ್ಲಿದೆ. ಬಟ್ ಪಿತೃಗಳಿಗೆ ಮಾಡಿದ್ದು ಅದು ತಿನ್ಬಾರ್ದು. ಅಂದ್ರೆ ಹಸುಗಳಿಗೆ, ಪ್ರಾಣಿಗಳಿಗೆ ಒಮ್ಮೆ ಕೃಷ್ಣ ಸೇವನೆ ಮಾಡಿದ್ದು ಅದು ಪ್ರಸಾದ, ಅದನ್ನು ಹೇಗಿದ್ರು ತಿನ್ಬೋದು. ಇದಕ್ಕೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ದೊಡ್ಡ ಜಮೀನ್ದಾರ್. ಅವರೆಂತ ಮಾಡ್ತಾರೆ, ಅವರ ಹಣದಿಂದ ಜಗನ್ನಾಥಪುರಿಗೆ ಚೈತನ್ಯ ಮಹಾಪ್ರಭುಗೆ ಫೀಸ್ಟ್ ಕೊಡ್ತಾರೆ. ಫೀಸ್ಟ್ ಕೊಡುವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದು ಅಂದ್ರೆ ಇದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಿನ್ನ ತಂದೆಯ ಹಣದಿಂದ ನಾನು ಕೊಡ್ತಾ ಇದ್ದಿ, ಇದು ಸರಿಯಲ್ಲ ಅಂತ. ಮತ್ತೆ ಕಡೆಗೆ ಆ ಫೀಸ್ಟ್ ಕೊಡುವುದನ್ನು ಸ್ಟಾಪ್ ಮಾಡ್ತಾರೆ ರಘುನಾಥ್ ದಾಸ್ ಗೋಸ್ವಾಮಿ, ಯಾಕಂದ್ರೆ ಅವರ ತಂದೆ ದೊಡ್ಡ ಜಮೀನ್ದಾರ್. ಮತ್ತೆ ಅಲ್ಲಿ ಹೋಗಿ ಅವರು ಜಗನ್ನಾಥಪುರಿಯಲ್ಲಿ ಆ ಮಿಕ್ಕಿ ಅಂದ್ರೆ ಉಳಿದ ಈ ಊಟವನ್ನು ಬಿಸಾಡಿರ್ತಾರೆ. ಅಲ್ಲಿ ತುಂಬಾ ಊಟ ಮಾಡ್ತಾರೆ, ಜಗನ್ನಾಥನಿಗೆ ತುಂಬಾ ಕೊಡ್ತಾರೆ. ಅದನ್ನು ತೊಳೆದು ತಿಂತಾ ಇದ್ದಾರೆ. ಅದನ್ನು ತೊಳೆದು ತಿನ್ನುವಾಗ ಚೈತನ್ಯ ಮಹಾಪ್ರಭು ಗೊತ್ತಾಗ್ತದೆ ರಘುನಾಥ ಅದನ್ನು ತಿಂತಾ ಇದ್ದಾನೆ ಅಂತ. ಅವ್ರು ಹೋಗಿ ಹೇಳುವಂತದ್ದು, ನೀನು ತಿಂತಾ ಇರುವುದನ್ನು ನನಗೆ ಕೊಡು. ರಘುನಾಥ ಗೋಸ್ವಾಮಿ ಹೇಳ್ತಾರೆ, ಇಲ್ಲ ಇದು ಸರಿ ಇಲ್ಲ ಅಂತ. ಇಲ್ಲ, ನನಗೆ ಅದೇ ಬೇಕು ಅಂತ ಹೇಳ್ತಾರೆ. ಮತ್ತೆ ಆ ರಘುನಾಥ ಗೋಸ್ವಾಮಿಯಿಂದ ಅವರು ತೆಗೊಂಡು ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣನೇ ಅವರು ಅದನ್ನು ಸೇವನೆ ಮಾಡ್ತಾರೆ. ಹಾಗಾಗಿ ಪ್ರಸಾದ ಹೇಗಿದ್ರು ಕೂಡ ಅದು ಪ್ರಸಾದವೇ. ತಿಳಿತ ಮಾತಾಜಿ? ಹಾ, ಅಸ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಭುಜಿ, ಚಾಟ್ ಅಲ್ಲಿ 2 ಪ್ರಶ್ನೆ ಇದೆ. ಹೇಳಿ. ನಿನ್ನೆ ಗ್ರೂಪ್ ಅಲ್ಲಿ ಬಂದಿದ್ದು, is it necessary to chant Krishna mantra as I am reading Rigveda daily 1 chapter? I think Bhagavad Gita is a gist of all chapters. ನೋಡಿ, ಯಾಕಂದ್ರೆ ಈ ವೇದಗಳು ಎಂತ ಹೇಳುದಂದ್ರೆ, ವೇದಗಳು ಬರೆದ ಮೇಲೆ ಕೂಡ ವೇದವ್ಯಾಸರು ಖುಷಿಯಲ್ಲಿ ಇರಲಿಲ್ಲ. ಅಂದ್ರೆ ವೇದವ್ಯಾಸರು ಬರೆದದ್ದು ರಾಮಾಯಣ, ಮಹಾಭಾರತ, ಮತ್ತೆ 4 ವೇದಗಳು, ಮತ್ತೆ 18 ಪುರಾಣ. 18 ಅಂದ್ರೆ 17 ಬರೆದಿದ್ರು. ಅದರಲ್ಲಿ 6 ತಾಮಸಿಕ, 6 ರಾಜಸಿಕ, 5 ಸಾತ್ವಿಕ. 17 ಪುರಾಣ, ಮಹಾಭಾರತ, ರಾಮಾಯಣ ಮತ್ತೆ ವೇದಗಳು. ಅವರಿಗೆ ಖುಷಿ ಇರಲಿಲ್ಲ. ಆಗ ನಾರದ ಮುನಿ ಅವರ ಗುರು ಬರ್ತಾರೆ, ಅವರು ಹೇಳ್ತಾರೆ, ನಾನು ಇಷ್ಟೆಲ್ಲ ಬರೆದು ಕೂಡ ನನಗೆ ಖುಷಿ ಇಲ್ಲ. ಆಗ ನಾರದ ಮುನಿ ಹೇಳುವಂಥದ್ದು, ನೀನು ಕೃಷ್ಣನನ್ನು ಹೊಗಳಿ ಬರಲಿಲ್ಲ, ಈಗ ನೀನು ಕೃಷ್ಣನನ್ನು ಹೊಗಳಿ ಬರಿ. ಆಗ ಅವರು ಭಾಗವತ ಪುರಾಣ ಬರೆದದ್ದು. ಭಾಗವತ ಪುರಾಣ ಆಕ್ಚುಲಿ ಲಾಸ್ಟ್ಗೆ ಬರೆದದ್ದು, ಆದ್ರೆ ಅದು ಟಾಪ್ ಮೋಸ್ಟ್ ಪೋಸ್ಟ್ ಅಲ್ಲಿ ಉಂಟು. ಅದೇ ರೀತಿ ಈ ವೇದಗಳು ಎಂತಂದ್ರೆ ವೇದವ್ಯಾಸರು ವೇದಗಳಲ್ಲಿ, ಯಾಕಂದ್ರೆ ಅವರ ಮೆಚುರಿಟಿ ಸ್ಟೇಜ್ ಅಲ್ಲಿ ಬರ್ತದಲ್ಲ, ಅದರಲ್ಲಿ ಹೇಗೆಂದ್ರೆ ಡಿ ಕ್ಲಾಸ್ ಜೈಲಿಂದ ನಾವು ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಸಿ ಕ್ಲಾಸ್ ಜೈಲಿಂದ ಹೇಗೆ ನಾವು ಬಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಬಿ ಕ್ಲಾಸ್ ಜೈಲಿಂದ ಹೇಗೆ ನಾವು ಎ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು ಉಂಟೇ ವಿನಃ ನಿಮ್ಮನ್ನು ಜೈಲಿಂದ ಹೊರಗೆ ತರುವ ಯಾವುದೇ ಸಿಂಪ್ಟಮ್ಸ್ ಇಲ್ಲ. ಆದರೆ ಈ ಹರೇ ಕೃಷ್ಣ ಮಂತ್ರ ನಿಮ್ಮನ್ನು ಆ ಜೈಲಿನಿಂದ ಹೊರಗೆ ತರ್ತದೆ. ಈಗ ನೀವು ಡಿ ಕ್ಲಾಸ್ ಜೈಲಿಂದ ನೀವು ಎ ಕ್ಲಾಸ್ ಜೈಲಿಗೆ ಹೋದ್ರೆ ಅದು ಒಳ್ಳೇದಲ್ಲ. ನಿಮ್ಗೆ ಎ ಕ್ಲಾಸ್ ಜೈಲಿ AC ಇರ್ಬೋದು, ಒಳ್ಳೆ ತಿನ್ಲಿಕ್ಕೆಲ್ಲ ಒಳ್ಳೆ ಇರ್ಬೋದು, ಆದ್ರೆ ಜೈಲೇ. ನಾವು ಜೈಲಿಂದ ಹೊರಗೆ ಬರ್ಬೇಕು. ಜೈಲಿಂದ ಹೊರಗೆ ಬರ್ಲಿಕ್ಕೆ ಈ ಹರೇ ಕೃಷ್ಣ ಮಹಾಮಂತ್ರ ನಮ್ಗೆ ಸಹಾಯ ಮಾಡ್ತದೆ. ಈ ವೇದಗಳೆಲ್ಲ ನಮ್ಮನ್ನು ಉನ್ನತ ಭಕ್ತಿಗೆ ಕೊಂಡೋಗುವುದಿಲ್ಲ. ಉನ್ನತ ಭಕ್ತಿ ಕೊಂಡೋಗ್ಬೇಕಿದ್ರೆ ಈ ಹರೇ ಕೃಷ್ಣ ಮಂತ್ರ ಒಂದೇ. ಎಸ್, ಪ್ರಶ್ನೆ.
Is Murti Puja also can be done along with Japa, Guruji? ಮೂರ್ತಿ ಪೂಜಾ ಇಸ್ ದೇರ್ ಬಟ್ ರೆಗ್ಯುಲೇಟೆಡ್. ಈಗ ಹೇಗಂದ್ರೆ ನಾವು ಪಂಚರಾತ್ರ ವಿಧಿಯನ್ನು ನಾವು ಫಾಲೋ ಮಾಡ್ತೇವೆ, ನಾರದ ಪಂಚರಾತ್ರ. ಈಗ ನಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಮೂರ್ತಿ ಪೂಜೆ ಉಂಟು. ಈಗ ನೋಡಿ 2 ವಿಧಿ ಉಂಟು, ಒಂದು ಭಾಗವತ ವಿಧಿ ಮತ್ತೆ ಪಂಚರಾತ್ರ ವಿಧಿ. ಭಾಗವತ ವಿಧಿ ಅಂದ್ರೆ ಈಗ ಭಾಗವತ ಓದುವಂಥದ್ದು, ಭಗವದ್ಗೀತೆ ಓದುವಂಥದ್ದು, ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಇದು ಭಾಗವತ ವಿಧಿ. ಶಾಸ್ತ್ರದಲ್ಲಿ ಹೇಗುಂಟಂದ್ರೆ ಭಾಗವತ ವಿಧಿ ಮಾಡಿದ್ರೆ ನಾವು ಗೋಲೋಕಕ್ಕೆ ಹೋಗ್ಬೋದು, ಪಂಚರಾತ್ರ ವಿಧಿ ಅಗತ್ಯವಿಲ್ಲ. ಆದ್ರೂ ಕೂಡ ನಾವು ದೇವಸ್ಥಾನದಲ್ಲಿ ಪಂಚರಾತ್ರ ವಿಧಿ ಮಾಡ್ತೇವೆ. ಪಂಚರಾತ್ರ ವಿಧಿ ಅಂದ್ರೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಚಿತ್ವದಲ್ಲಿ ಜಪ ಮಾಡುವಂಥದ್ದು, ಇದೆಲ್ಲ ಪಂಚರಾತ್ರ ವಿಧಿ. ಮತ್ತೆ ದೇವರಿಗೆ ಪೂಜೆ 5 ಹೊತ್ತು ನಾವು ಕೊಡ್ತೇವೆ, ದೇವರಿಗೆ ನೈವೇದ್ಯ, ಮತ್ತೆ ಅದನ್ನು ನಾವು ತಿಂತೇವೆ. ಯಾಕಂದ್ರೆ ಪಂಚರಾತ್ರ ವಿಧಿ ಅದು ರೆಗ್ಯುಲೇಟೆಡ್ ಅಂದ್ರೆ ನಾರದ ಪಂಚರಾತ್ರ, ಅದನ್ನು ನಾವು ಅದರೊಟ್ಟಿಗೆ ಮಾಡುವಂಥದ್ದು. ಆದ್ರೆ ಮೇನ್ ಭಾಗವತ ವಿಧಿ. ಪ್ರಭುಪಾದ ಹೇಳ್ತಾರೆ ಭಾಗವತ ವಿಧಿಯೇ ನಮ್ಮನ್ನು ಗೋಲೋಕಕ್ಕೆ ಕೊಂಡೋಗ್ಬೋದು. ಅದರ ಅರ್ಥ ಎಂತ ಅಂದ್ರೆ ನಾವು ಪಂಚರಾತ್ರ ವಿಧಿಯನ್ನು ನೆಗ್ಲೆಕ್ಟ್ ಮಾಡುವುದಲ್ಲ, ಆದ್ರೆ ಎಷ್ಟು ಬೇಕು ಅಷ್ಟು. ಯಾಕಂದ್ರೆ ಒಂದು ವೇಳೆ ಪಂಚರಾತ್ರ ವಿಧಿ ಇಲ್ಲದ್ರೆ ನಾವು ಬೆಳಿಗ್ಗೆ ಸ್ನಾನ ಮಾಡೋದಿಲ್ಲ, ಹಾಗೆ ಇರ್ತೇವೆ, ಅಂದ್ರೆ ಒಟ್ಟು ಅದೆಲ್ಲ, ಮತ್ತೆ ಪ್ರಸಾದ ತಿನ್ನೋದಿಲ್ಲ, ಈ ರೀತಿ ಎಲ್ಲ ಇರ್ತದೆ. ಹಾಗಾಗಿ ಪ್ರಸಾದ ಕೂಡ ತಿನ್ಬೇಕು, ಮತ್ತೆ ಸ್ನಾನ ಮಾಡ್ಬೇಕು, ಪೂಜೆ ಎಲ್ಲ ಅಟೆಂಡ್ ಮಾಡಬೇಕು. ಅದಕ್ಕೆ ಒಂದು ರೆಗ್ಯುಲೇಟೆಡ್ ಪಂಚರಾತ್ರ ವಿಧಿ ಉಂಟು, ಸಿಸ್ಟಮ್ಯಾಟಿಕ್, ಅದನ್ನು ನಾವು ಫಾಲೋ ಮಾಡ್ತೀವಿ. ಎಸ್, ಬೇರೆ ಪ್ರಶ್ನೆ ಉಂಟಾ ಮಾತಾಜಿ? ಎಸ್, ಓಕೆ. ನೆಕ್ಸ್ಟ್ ಗಂಗಾಧರ ಆಚಾರ್ಯ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹಾ ಪ್ರಭುಜಿ. ಹಾ ಹೇಳಿ ಗಂಗಾಧರ ಆಚಾರ್ಯ. ಎಸ್ ಸರ್, ಗಂಗಾಧರ ಆಚಾರ್ಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಒಬ್ರು ಪ್ರಶ್ನೆ ಕೇಳಿದ್ರು, ಅದೇ ಪಿತೃಪಕ್ಷದಲ್ಲಿ ನೈವೇದ್ಯ ಮಾಡೋ ವಿಚಾರ. ಪಿತೃಪಕ್ಷ ಪೂಜೆ ಮಾಡೋ ದಿನ ದೇವ್ರನ್ನ ಪೂಜೆ ಮಾಡಬೇಡಿ ಅಂತ ಈ ಪುರೋಹಿತರೆಲ್ಲ ಹೇಳ್ತಾರೆ. ಅದು ಹೇಗೆ ಕೃಷ್ಣನ್ಗೆ ನಾವು ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಭುಜಿ? ಅಲ್ಲ, ಪುರೋಹಿತರು ಹೇಳುವಂತದ್ದು ನೋಡಿ, ಅದೇ ಅವರು ವೇದಗಳಿಂದ ಹೇಳುವಂತದ್ದು. ವೇದಗಳು ಮೇನ್ ಅಲ್ಲ, ಭಾಗವತ ಮೇನ್. ಗೊತ್ತಾಯ್ತಾ? ಯಾಕಂದ್ರೆ ಬರೆದು ಕೂಡ ನೀವೊಂದು ಕನ್ಕ್ಲೂಷನ್ ಬನ್ನಿ. ಎಂತಂದ್ರೆ ಈ 4 ವೇದ ಬರೆದು ಕೂಡ ಅವರಿಗೆ ಖುಷಿ ಇಲ್ಲ, ವೇದವ್ಯಾಸರಿಗೆ ದುಃಖದಲ್ಲಿ ಇದ್ದಾರೆ ಆಕ್ಚುಲಿ ಯಾವ್ದಾದ್ರು ಬರ್ದ ಮೇಲೆ. ಹಾಗಾಗಿ ಯಾವಾಗ ಪ್ರಭುಪಾದ ಹೇಳ್ತಾರೆ ವೇದವ್ಯಾಸರು ಬರ್ದವರೇ ಖುಷಿಯಲ್ಲಿ ಇಲ್ಲ, ಮತ್ತೆ ಓದುವವರು ಖುಷಿಯಲ್ಲಿ ಇರ್ತಾರಾ? ಎಸ್ ಪ್ರಭುಜಿ. ಗೊತ್ತಾಯ್ತಾ? ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಅವತ್ತು ದೇವರನ್ನು ಪೂಜೆ ಮಾಡಿ ಮತ್ತೆ ಪಿತೃಪಕ್ಷನು ಪೂಜೆ ಮಾಡೋದಕ್ಕೆ ಅವಕಾಶ ಉಂಟು. ದೇವರನ್ನು ಫಸ್ಟಿಗೆ, ದೇವರಂದ್ರೆ ಕೃಷ್ಣನನ್ನು ನೀವು ಪೂಜೆ ಮಾಡಿ ಕೃಷ್ಣನಿಗೆ ನೈವೇದ್ಯ ಕೊಟ್ಟ ಮೇಲೆ ಮತ್ತೆ ಪಿತೃಗಳಿಗೆ ಕೊಡಿ. ಆಗ ಅವರು, ಯಾಕೆಂದ್ರೆ ಪಿತೃಗಳಲ್ಲಿ ಅಲ್ಲಿ ಈ ಪಿತೃಲೋಕದಲ್ಲಿ ಆರ್ಜಮ ಅಂತ ಇದ್ದಾನೆ, ಅವ ಕೃಷ್ಣನ ಭಕ್ತ. ಯಾಕಂದ್ರೆ ಕೆಲವೊಮ್ಮೆ ಹೇಗುಂಟಂದ್ರೆ ಶಾಸ್ತ್ರದಲ್ಲಿ ಇಂದ್ರನಿಗೆ ಆ ಪೋಸ್ಟ್ ಸಿಗ್ತದೆ ಅಂತ ಉಂಟು. ಎಸ್, ಓಕೆ, ಧನ್ಯವಾದ ಪ್ರಭು. ಧನ್ಯವಾದ ಪ್ರಭುಜಿ. ಚಾಟಲ್ಲಿ ಇನ್ನೊಂದು ಕ್ವಶನ್ ಇದೆ. ಬ್ರಹ್ಮ ಮುಹೂರ್ತ ಮೀನ್ಸ್ ಚಾಟಿಂಗ್ ಇನ್ ದಿಸ್ ಟೈಮ್ ಇಸ್ ಮೋರ್ ಪವರ್ಫುಲ್, ಎಫೆಕ್ಟಿವ್. ಎಸ್, ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯ ಉದಯಕ್ಕೆ 2 ಗಂಟೆ ಮುಂಚೆ. ಬ್ರಹ್ಮ ಮುಹೂರ್ತದಲ್ಲಿ ಎಂತ ಅಂದ್ರೆ ನಿಮ್ಗೆ ತುಂಬಾ ಈ ಪ್ರಕೃತಿ ನಿಮ್ಗೆ ಸಹಾಯ ಮಾಡ್ತದೆ. ನೀವು ಆ ಟೈಮಲ್ಲಿ ಜಪ ಮಾಡಿದ್ರೆ ನಿಮ್ಮ ಜಪವು ತುಂಬಾ ಪವರ್ಫುಲ್ ಆಗ್ತದೆ. ಅಂದ್ರೆ ಯೂಶುವಲಿ ಈಗ 6:35 ಏನ ಬೆಳಿಗ್ಗೆ ಸೂರ್ಯಾಸ್ತ ಆಗ್ತದೆ, ಅದಕ್ಕಿಂತ 2 ಗಂಟೆ ಮುಂಚೆ ಅಂದ್ರೆ 4:45 ಇಂದ ನೀವು 2 ಗಂಟೆ ಜಪ ಮಾಡಿದ್ರೆ ಇಮಿಡಿಯೇಟ್ ನೀವು ನಿಮ್ಗೆ ಒಂದು ಆನಂದ ಸಿಗ್ತದೆ, ಅಂದ್ರೆ ಉನ್ನತ ಹ್ಯಾಪಿನೆಸ್, ಬ್ಲಿಸ್ ಸಿಗ್ತದೆ. ಎಸ್ ಪ್ರಭುಜಿ, ಇನ್ನೊಂದಿದೆ ಪ್ರಭುಜಿ. ಮನಸ್ಸು ಸಾಕ್ಷಿಗೂ ಆತ್ಮ ಸಾಕ್ಷಿಗೂ ವ್ಯತ್ಯಾಸ ಏನು? ಮನಸ್ಸು ಸಾಕ್ಷಿ, ಆತ್ಮ ಸಾಕ್ಷಿ. ಹಾ ಪ್ರಭುಜಿ. ಮನಸ್ಸು ಎಂತ ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ ಮನಸ್ಸು ಎಂತ ಮಾಡುದು? ಮನಸ್ಸು ನಮ್ಮನ್ನು ಇಂದ್ರಿಯ ಸುಖಕ್ಕೆ ಕೊಂಡೋಗುದು ಮನಸ್ಸು. ಆದ್ರೆ ಆತ್ಮ ಹಾಗೆಲ್ಲ. ಆತ್ಮ ಯಾವಾಗ್ಲೂ ಎವರ್ ಫ್ರೆಶ್ ಮತ್ತೆ ಪ್ಯೂರ್. ಈ ಮನಸ್ಸಿನಿಂದ ಮನಸ್ಸು ಕೆಟ್ಟದಾಗುವಾಗ ಈ ಆತ್ಮಗೆ ಅದರ ಇದಾಗ್ತದೆ, ಯಾವುದು ಇಫೆಕ್ಟ್ ಬೀಳ್ತದೆ. ಮನಸ್ಸಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಆಗ ಆತ್ಮವು ಕೂಡ ಒಳ್ಳೆದಲ್ಲಿ ಇರ್ತದೆ. ಎಸ್, ಆಯ್ತು ಪ್ರಭುಜಿ, ಎಲ್ಲ ಪ್ರಶ್ನೆ ಆಯ್ತು. ಬೇರೆ ಯಾರ್ದು ಪ್ರಶ್ನೆ ಇಲ್ಲಲ್ಲ? ಸುಜಾತಾ, ಇನ್ನೊಂದು ಪ್ರಶ್ನೆ ಇತ್ತು. ಹೇಳಿ. ಅವ್ರು ಕೇಳಿದ್ದು ಅದೇ ಶಬರಿ ಎಂಜಿಲ್ ಮಾಡಿ ಕೊಟ್ಟಿದ್ರಲ್ಲ ರಾಮನಿಗೆ. ಹಾಗಾಗಿ ನಾವು ಈಗ ಮಾಡೋ ಫುಡ್ ಅಲ್ಲಿ ಈಗ ಉಪ್ಪು ಖಾರ ಎಲ್ಲ ಕಮ್ಮಿ ಇರ್ಬೋದು, ಯಾಕೆ ಟೇಸ್ಟ್ ಇಲ್ದೇ ಇರೋದು ನಾವು ದೇವರಿಗೆ ಯಾಕೆ ಇಡ್ಬೇಕಂತ ಒಂದು ಹಾಕಿದ್ರು ಪ್ರಶ್ನೆ. ನೋಡಿ, ಹೇಗಂದ್ರೆ ನೀವು ಶಬರಿಯನ್ನು ನಿಮ್ಮ ಲೆವೆಲ್ಗೆ ತರಬೇಡಿ. ಅದಕ್ಕೆ ನಾವು ಹೇಳುವಂಥದ್ದು, ನಾವು ಸಾಧಕರು ಮತ್ತೆ ರಾಘವಾನುಗ ಭಕ್ತಿ.
ರಾಗಾನುಗ ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್. ಈಗ ಕೃಷ್ಣ ಅವನ ಗೆಳೆಯರ ಇದನ್ನು ತಿಂದದನ್ನು, ಅದರ ಅರ್ಥ ನೀವು ಅದು ತಿಂದದ್ದು ಕೊಡುವುದಲ್ಲ. ಅವರು ರಾಗಾನುಗ ಭಕ್ತಿಯಲ್ಲಿದ್ದಾರೆ 24 ಗಂಟೆ. ಎಸ್, ಮತ್ತೆ ಅವ್ರ ಪ್ರಶ್ನೆ ಅಂತ, ಹಾಗಾಗಿ ನಾವು ಅದು ಉಪ್ಪೆಲ್ಲ ಕಮ್ಮಿ ಇರುತ್ತೆ, ಸಾಲ್ಟ್ ಇರಲ್ಲ. ಕಮ್ಮಿ ಎಲ್ಲ, ಅದು ನಿಮ್ಮ ಮೈಂಡ್ ಗೇಮ್. ನಾವೀಗ ದೇವಸ್ಥಾನದಲ್ಲಿ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೇವೆ, ನಮ್ಗೆ ಯಾವಾಗಲೂ ಉಪ್ಪು ಕಮ್ಮಿ ಆಗುದಿಲ್ಲ. ಒಮ್ಮೆ ನೀವು ಮಾಡಿದ್ರೆ ಅದು ರೂಟೀನ್ ಆಗ್ತದೆ, ಉಪ್ಪು ಎಲ್ಲ ಸರಿ ಆಗ್ತದೆ. ಎಂತಂದ್ರೆ ನಮ್ಗೆ ಹಿಂದೆ ಸುಖ ಮಾಡಬೇಕು, ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಈ ರೀತಿ ಎಲ್ಲ ಕಾರಣ ಕೊಡ್ತೇವೆ ಅಷ್ಟೇ. ಎಸ್ ಪ್ರಭುಜಿ, ಇನ್ನೊಂದು ವಾಟ್ ಈಸ್ ಕರ್ಮ ಅಂತ ಕೇಳಿದ್ದಾರೆ. ಕರ್ಮ ಅಂದ್ರೆ ನೀವು ಕೆಲಸ ಮಾಡುವಂತದ್ದು, ಆದ್ರೆ ನಾವು ಕರ್ಮ ಯೋಗ ಮಾಡ್ಬೇಕು. ಕೃಷ್ಣನಿಗೆ ಫಲವನ್ನು ಇದು ಮಾಡಿ ಕರ್ಮ ಯೋಗ ಮಾಡ್ಬೇಕು. ಹೌ ಲಾಂಗ್ ಅ ಪ್ರೆಗ್ನೆಂಟ್ ವುಮೆನ್ ಶುಡ್ ಚಾಂಟ್ ಇನ್ ಅ ಡೇ ಅಂತ ಕೇಳಿದ್ದಾರೆ. ನಾವು ಅವಳು ಎಷ್ಟು ಮಾಡ್ತಾಳೆ ಅಷ್ಟು ಅವಳ ಮಗು ಕೃಷ್ಣ ಭಕ್ತಿ ಆಗ್ತದೆ. ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ಒಳ್ಳೇದು. ಇನ್ನ ಒಂದು ಭಗವದ್ಗೀತಾ ರೆಪ್ರೆಸೆಂಟ್ಸ್ ಅದ್ವೈತ್ ಆರ್ ಅಡ್ವೈಟ್ ಅಂತ ಬರ್ದಿದ್ದಾರೆ. ಅದ್ವೈತ ಆರ್ ಅಡ್ವೈಟ್ ಅಂತ ಬರ್ದಿದ್ದಾರೆ. ATV ಅದ್ವೈತ್. ಹಾ, ಅದ್ವೈತವಾದ ಅಂದ್ರೆ ನಾನು ಮತ್ತೆ ದೇವರು ಒಂದೇ ಅಂತ ಹೇಳುವಂಥದ್ದು. ಅದ್ವೈತವಾದ ಅಲ್ಲ ಭಗವದ್ಗೀತಾ. ಭಗವದ್ಗೀತಾ ಇಸ್ ದ್ವೈತವಾದ. ದ್ವೈತವಾದ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ. ಪ್ಲೀಸ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಚಾಂಟಿಂಗ್ ಒನ್ಸ್ ಅಗೇನ್ ಅಂತ ಕೇಳಿದ್ದಾರೆ ಪ್ರಭುಜಿ. ಚಾಂಟಿಂಗ್ ಅಂದ್ರೆ ಹರೇ ಅಂದ್ರೆ ರಾಧಾರಾಣಿ ಮತ್ತೆ ಕೃಷ್ಣ. ನಾವು ರಾಧಾರಾಣಿಯಿಂದ ಪರ್ಮಿಷನ್ ಕೇಳುವಂಥದ್ದು. ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅಂತ ನಾವು ಕೇಳುವಂಥದ್ದು. ಪ್ರಭುಜಿ, ಇನ್ನ ಒಂದು, ವೆನ್ ಇನ್ ದ ಡೇ ಇಟ್ ಈಸ್ ರೆಕಮೆಂಡೆಡ್ ಟು ಎಕ್ಸರ್ಸೈಸ್ ಅವರ್ ಬಾಡಿ? ವೆನ್ ಇಸ್ ದ ಡೇ it is recommended to exercise our body in 8 into 8 into 8. ನೋಡಿ, ಈ ಕೀರ್ತನೆ ಮಾಡುವಾಗ ಅಲ್ಲಿ ಎಕ್ಸರ್ಸೈಸ್ ಸಿಗ್ತದೆ. ಕೀರ್ತನೆ ಮಾಡುವಾಗ ಕುಣಿಯಿರಿ. 1 ಗಂಟೆ ಕೀರ್ತನೆ ಉಂಟು, ಆ ಕೀರ್ತನೆಯಲ್ಲಿ ಕುಣಿಯಿರಿ, ಅದೇ ಎಕ್ಸರ್ಸೈಸ್. ಎಸ್, ಹರೇ ಕೃಷ್ಣ. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ की जय. नामाचार्य श्री हरिदास ठाकुर की जय. हरे